ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್. ಇದರೊಟ್ಟಿಗೆ ಕಾರ್ಯಕ್ರಮಗಳು ವೇದಿಕೆಗೆ ಉಪಸ್ಥಿತರು ತುಂಬುಗು ಕಾರ್ಯಕ್ರಮ ಆರಂಭ ಶ್ರೀಮತಿ ಶೋಭಾ ಗಜ ನಿರ್ವಹಣೆ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಪೂಜಿಸುವ ಮೂಜಗದೊಡೆಯ ಶ್ರೀ ಗಣೇಶನೇ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದೊಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯವೂ ವಿಘ್ನವೆಂಬುದಿಲ್ಲ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಸುಲಭ ಪೂಜೆಗೆ ಕರುಣೆಯಿಂದಲೇ ಬೇಗ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಭಕ್ತಿಯಿಂದ ನೆನೆದವರ ಮನದಲ್ಲಿ ಸ್ಥಿರವಾಗಿ ಬಂದು ನಿಲ್ಲುವೆ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಕರುಣಾ ಸಾಗರನೇ. ಮಗು ಬತ್ತನ ಮಾತಾ ಪ್ರಮುಖರೆಲ್ಲ ಸ್ವಾಗತ ಮಂತ್ರಿ ಶಿಶು ಮಂದಿರದ ವ್ಯವಸ್ಥಾಪಕರಣ. ಜೈ ಶ್ರೀರಾಮ್. ಕಿನ್ಯ ಕೇಶವ ನಡೀತಿದೆ. ಹಲವಾರು ಸಂಘ ಸಂಸ್ಥೆಗಳು ಇದರಲ್ಲಿ ಕೈ ಜೋಡಿಸಿದೆ. ಕೇವಲ ಈ ಕಾರ್ಯಕ್ರಮ ಒಂದು ಶಿಶುಮಂದಿರದ ಕಾರ್ಯಕ್ರಮ ಅಲ್ಲ, ಇದು ಸಮಸ್ತ 3 ಗ್ರಾಮದ ಜನರ ಕಾರ್ಯಕ್ರಮ. ಈ ಗ್ರಾಮ ವಿಕಾಸದಿಂದ ನಾವು ಈ ಗ್ರಾಮವನ್ನ ಮತ್ತೆ ವಿಕಾಸದ ಕಡೆಗೆ ಒಯ್ಯುವಂತ ಒಂದು ದೃಷ್ಟಿಯನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಇದೊಂದು ಕಾಟಾಚಾರದ ಕಾರ್ಯಕ್ರಮ ಅಲ್ಲವೇ ಅಲ್ಲ. ಕಳೆದ ನಿನ್ನೆ ಇಡೀ ದಿನ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಹಲವಾರು ಮಂದಿ ಸಂಪನ್ಮೂಲ ವ್ಯಕ್ತಿಗಳು ಅದರ ಪ್ರಯೋಜನ ಪಡುವವರು ತುಂಬಾ ಜನ ಬಂದಿದ್ದಾರೆ. ತುಂಬಾ ಸಂತೋಷ ಆಗಿದೆ. ಆದರೆ ಈ ದಿನದ ಕಾರ್ಯಕ್ರಮಕ್ಕೆ ಒಂದು ಕೃಷಿಗೆ ಸಂಬಂಧಪಟ್ಟ ವಿಚಾರ ಮತ್ತೆ ನಮ್ಮ ಭೂಮಿಗೆ ಸಂಬಂಧಪಟ್ಟ ವಿಚಾರ, ಈ ಪರಿಸರದಲ್ಲಿ ಎಲ್ಲರೂ ಕೊಯ್ಲು ಇದ್ದ ಕಾರಣ ಕೆಲವರಿಗೆ ನಾವು ಗ್ರಹಿಸಿದಂಥ ವ್ಯಕ್ತಿಗಳಿಗೆ ಇಲ್ಲಿ ಬರಲಿಕ್ಕೆ ಅಸಾಧ್ಯವಾಯಿತು ಎಂಬುದನ್ನು ಇಲ್ಲಿ ನಮ್ಮ ವೇದಿಕೆಯಲ್ಲಿದ್ದವರ ಗಮನಕ್ಕೆ ನಾವು ತರಬೇಕಾಗಿದೆ. ಯಾಕೆಂದರೆ ನಾವೊಂದು 10-30 ಜನರಿಗೆ ಮಾತ್ರ ಸಂಪರ್ಕ ಮಾಡಿದ್ದೆ. ಯಾಕೆಂದರೆ ಈ ಕಾರ್ಯಕ್ರಮವನ್ನು ಭಾಗವಹಿಸಿದ ಮೇಲೆ ಅದನ್ನು ಅವರು ಮತ್ತೊಬ್ಬರಿಗೆ ತಿಳಿಸಿ ಅದರ ಮೂಲಕ ಮತ್ತೊಬ್ಬರಿಗೆ ಪ್ರಯೋಜನ ಆಗುವಂಥ ವ್ಯಕ್ತಿಗಳನ್ನೇ ನಾವು ಆಯ್ಕೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಏನಾಯ್ತಂದ್ರೆ ಈಗ ಕೊಯ್ಲು ಮತ್ತು ಈ ಕಾರ್ಯಕ್ರಮ ಒಟ್ಟೊಟ್ಟಿಗಾದ ಕಾರಣ ಸ್ವಲ್ಪ ಎಡವಟ್ಟಾಗಿದ್ದು ಸಹಜ. ಇಂದಿನ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮಗೆ ಈ ಜಲ ಸಂರಕ್ಷಣೆ ಮತ್ತು ಪರಿಸರದ ಬಗ್ಗೆ ಹೇಳಲಿಕ್ಕೆ ಬಂದವರು ಸನ್ಮಾನ್ಯರಾದಂಥ ದಿನೇಶ್ ಮಲ್ಲ ಬಂಟ್ವಾಳ, ಸಂಚಾಲಕರು ಸಹ್ಯಾದ್ರಿ ಸಂಚೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಬಹಳ ಯಶಸ್ಸನ್ನು ಗಳಿಸಿದವರು, ಎಲ್ಲ ವಿಚಾರದಲ್ಲೂ ಬಹಳ ಅನುಭವವಿಲ್ಲಂತ ಹಿರಿಯರು ಅಂತ ಇವರು ನಮ್ಮ ಈ ಊರಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದದ್ದೇ ನಮ್ಮ ಭಾಗ್ಯ ಅಂತ ಹೇಳಬೇಕು. ಅಂತ ಹಿರಿಯರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಇದು ಮಾರ್ಗದರ್ಶನದ ಮಾತನಾಡಲಿಕ್ಕೆ ಬಂದವರು ನಮ್ಮ ಸಂಘ ಪರಿವಾರದ ಪ್ರಮುಖರು, ಕೈರಂಗಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಹಿತಚಿಂತಕರು, ಎಲ್ಲ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತ ಮಹೇಶ್ ಚೌಟರು ಇದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇಲ್ಲಿದ್ದು ಯೋಗ ಕ್ಲಾಸ್ ಅನ್ನು ತರಬೇತಿ ಮಾಡಿ ಈ ಕಾರ್ಯಕ್ರಮದ ಪೂರ್ತಿ ರೂವಾರಿಯಾಗಿದ್ದುಕೊಂಡು ನಮಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ಬಂದವರು ಯೋಗಾಚಾರ್ಯ ಪುಂಡರಿಕಾಕ್ಷ ಬೆಲ್ಲೂರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಇವರು ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸಂಘದಲ್ಲಿ ವಿಭಾಗ ಸಂಘ ಚಾಲಕರಾಗಿ ಸಂಯೋಜಕರಾಗಿದ್ದಾರೆ. ಇವರನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮವನ್ನು ಸ್ವಾಗತ ಮಾಡುತ್ತಿದ್ದೇನೆ.
ಕಿನ್ನೂರ ಪ್ರೇಮಿ, ನಮ್ಮೆಲ್ಲ ಹಿತಚಿಂತಕರು, ನನ್ನ ಆತ್ಮೀಯರು ಆಗಿರತಕ್ಕಂಥ ಮಾಧವ್ ಉಳ್ಳಾಲ್ ಅವರು ಈ ಕಾರ್ಯಕ್ರಮದ ದಿನೇಶ್ ಒಳ್ಳರನ್ನೇ ಇಲ್ಲಿಗೆ ಬರಮಾಡಿಸಲಿಕ್ಕೆ ಮುಖ್ಯ ಕಾರಣ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ನಾನು ಸ್ವಾಗತ ಮಾಡುತ್ತಿದ್ದೇನೆ. ವಿಶ್ವನಾಥ್ ನಮ್ಮ ಕಿನ್ನೆ ಗ್ರಾಮದ ಅಭಿವೃದ್ಧಿ ಅಧಿಕಾರಿ ಈಗಾಗಲೇ ಬಂದು ಅವರಿಗೆ ಕಚೇರಿಯಲ್ಲಿ ತುರ್ತು ಕಾರ್ಯಕ್ರಮ ಇರುವುದರಿಂದ ಮೊದಲನೇ ಅವಧಿಯ ಬಳಿಕ ನಾನು ಬರ್ತೇನೆ, ಕೊನೆಯ ಅವಧಿ ನಾನು ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡುತ್ತಾ ಇಲ್ಲಿ ನಡೆದಂಥ ನಮ್ಮ ಕೃಷಿಕರು, ನಮ್ಮ ಹಿತೈಷಿಗಳು, ನಮ್ಮ ಸಂಘ ಪರಿವಾರದ ಪ್ರಮುಖರಾದಂತಹ ಸೂರ್ಯನಾರಾಯಣ ಕಾರಂತರು, ರವಿಚಂದ್ರ ಕುಂಪಲ, ಶೇಖರ್ ಮಾರ್ಲರು, ಗೋವಿಂದ ಶೆಟ್ಟರು, ಅನೇಕ ನಮ್ಮ ಗ್ರಾಮದ ಮತ್ತು ಸಂಘ ಪರಿವಾರದ ಪ್ರಮುಖರಿದ್ದಾರೆ. ಹಾಗೂ ಸುಧಾಕರ್ ರೆಡ್ಡಿ ಅಂತ ಭಾವ, ನವೀನ ಆಲ್ವರು, ಪ್ರೇಮಣ್ಣ ಪಿಲಿಕೂರು, ಗೋವಿಂದ ಎಲ್ಲರನ್ನು ಇಲ್ಲಿ ಬಂದಂತಹ ತಾಯಂದಿರನ್ನು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಈ ಕಾರ್ಯಕ್ರಮ ಪೂರ್ತಿ ನಿಂತು ಇದರಲ್ಲಿ ಸಹಕಾರ ಮಾಡಿ ಸಣ್ಣ ಪ್ರಮಾಣದ ಭೋಜನ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಹೋಗಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತವನ್ನು ನಿಲ್ಲಿಸ್ತೇನೆ. ಜೈ ಶ್ರೀರಾಮ್. ಸನ್ಮಾನ್ಯ ಪುಂಡರೀಕಾಕ್ಷರು ನೀಡಬೇಕು ಎಂಬುದಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಪೂರ್ವಭಾವಿಯಾಗಲಿ, ಈ ವರ್ಷವೇ ಅಲ್ಲಿ ಮಂದಿರ ನಿರ್ಮಾಣ ಆಗಲಿ, ಅದಕ್ಕೆ ದೈವಾನುಗ್ರಹ ಇರಲಿ ಅಂತ ಹೇಳಿ ಹೋಗಿದ್ರು. ಅದಾಗಿ ತುಂಬ ದಿವಸ ಆಗಲಿಲ್ಲ ಕೋರ್ಟಿನ ರಿಪೋರ್ಟ್ ಬರಲಿಕ್ಕೆ. ಅದಾಗಿ ಈ ವರ್ಷದ ಒಳಗಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಕೆಲಸ ಆರಂಭ ಆಗಿದೆ. ಅವರು ಹೇಳಿರುವಂತಹ ಆ ಸಮಯದ ಶಕ್ತಿಯೋ ಅಥವಾ ಸ್ವಾಮೀಜಿಯವರು ಮಾಡಿರುವಂತಹ ಸಾಧನೆಯ ಶಕ್ತಿಯೋ ಅಥವಾ ಈ ಭೂಮಿಯ ಮಣ್ಣಿನ ಗುಣವೋ ಅಥವಾ ಇಲ್ಲಿ ಆಗಿರುವಂತಹ ಪಟ್ಟಾಭಿಷೇಕ, ಸೀತಾ ಕಲ್ಯಾಣ, 108 ಕಾಯಿಯ ಹೋಮದ ಪ್ರಭಾವವೂ ಗೊತ್ತಿಲ್ಲ. ಅಂತೂ ಅಯೋಧ್ಯೆಯಲ್ಲಂತೂ ರಾಮ ಮಂದಿರದ ಕೆಲಸ ಆರಂಭ ಆಗಿದೆ. ನಮ್ಮ ಸಂಘದ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಪರಮ ಪೂಜನೀಯ ಸರಸಂಘ ಚಾಲಕರು ಅಯೋಧ್ಯೆಯ ಶಿಲಾನ್ಯಾಸದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವುದು ಮುಖ್ಯ ಅಲ್ಲ, ಅದು ಹಾಗೆಯೇ ಆಗತ್ತೆ. ಆದರೆ ಪ್ರತಿಯೊಬ್ಬರ ಮನಮಂದಿರ ಅಲ್ಲಿ ಒಂದು ಬ್ರಹ್ಮಕಲಶ ಆಗಬೇಕು, ಅಲ್ಲಿ ಭವ್ಯ ಮಂದಿರದ ನಿರ್ಮಾಣ ಆಗಬೇಕು ಅಂತ ಹೇಳಿದರು. ಯಾವಾಗ ಮನುಷ್ಯ ತಾನು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಭಾವದಿಂದ ಬದುಕಿ ಆತ ತನ್ನ ಮನೆಗೂ ತನ್ನ ಗ್ರಾಮಕ್ಕೂ ಕೊಡುಗೆಯನ್ನು ಸಲ್ಲಿಸಿದಾಗ ಆಗ ಅವನ ಜೀವನವೂ ಸಾರ್ಥಕ ಆಗತ್ತೆ. ಆ ಗ್ರಾಮ ಗಾಂಧೀಜಿಯವರು ಹೇಳಿದಂತೆ ಅದು ರಾಮರಾಜ್ಯ ಆಗತ್ತೆ. ಗ್ರಾಮರಾಜ್ಯ ರಾಮರಾಜ್ಯ ಅಂತಂದ್ರು ಅವರು. ಅಂತಹ ಒಂದು ಗ್ರಾಮವನ್ನು ರಾಮರಾಜ್ಯವನ್ನಾಗಿ ಮಾಡಬೇಕು ಅಂತ ಹೊರಟಿರ್ತಕ್ಕಂತಹ ಕಿನ್ಯ ಕೇಶವ ಶಿಶು ಮಂದಿರದ ಕಡೆಯಿಂದ ಈ ವರ್ಷ 1 ವಾರದ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಜನೆ ಮಾಡಿತ್ತು. ಅದರಲ್ಲಿ 2 ಕಾರ್ಯಕ್ರಮಗಳು ನಿನ್ನೆ ಮುಗಿದಿದೆ. ಒಂದು, ಎಲ್ಲ ತರುಣ ಶಕ್ತಿ ಅದು ನಮ್ಮ ಗ್ರಾಮಕ್ಕೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ. ಈಗ ನಮ್ಮೆಲ್ಲ ಸ್ಥಿತಿ ಏನಾಗಿದೆ ಅಂದರೆ, ನಾವು ಮಕ್ಕಳಿಗೆ ಇಂಗ್ಲಿಷ್ ಕಲಿಸೋದು, ಆಮೇಲೆ ಮಾರ್ಕಿನ ಹಿಂದೆ ಓಡುವುದು, ಕೊನೆಯಲ್ಲಿ ಅವರನ್ನು ಡಾಕ್ಟರ್ನು ಮತ್ತು ಇಂಜಿನಿಯರನ್ನು ಮಾಡೋದು. ಬೇರೆ ಯಾವುದೇ ಹುದ್ದೆಗಳಲ್ಲಿ ಭಾರಿ ಆಸಕ್ತಿ ಇಲ್ಲ. ಡಾಕ್ಟರ್ ಇಂಜಿನಿಯರ್ ಆಗಲಿಕ್ಕೆ ಭಾರಿ ಆಸಕ್ತಿ, ಯಾಕಂದ್ರೆ ತುಂಬ ಪೈಸೆ ಮಾಡಲಿಕ್ಕೆ ಆಗ್ತದೆ ಅಂತ. ಇನ್ನು ಡಾಕ್ಟರ್ ಇಂಜಿನಿಯರ್ ಆದರೆ ಅವರು ಕಿನ್ಯದಲ್ಲಿ ಇರುವುದಿಲ್ಲ, ಯಾಕಂದ್ರೆ ಕಿನ್ಯಕ್ಕೆ ಎಷ್ಟು ಡಾಕ್ಟರ್ ಬೇಕು? ಹಲ್ಲು ತೆಗಿಲಿಕ್ಕೆ ಒಬ್ಬರು, ಜ್ವರ ನೋಡ್ಲಿಕ್ಕೆ ಒಬ್ಬರು ಇದ್ರೂ ಸಾಕಾಗ್ತದೆ. ಮತ್ತೆ ಈಗ ಉಂಟಲ್ಲ ಕಣ್ಣಿಗೆ, ಮೂಗಿಗೆ, ಬಾಯಿಗೆಲ್ಲ ಅಂತ. ಆದರೆ ತುಂಬ ಜನ ಡಾಕ್ಟರ್ ಇಲ್ಲಿಗೆ ಅವಶ್ಯಕತೆ ಇಲ್ಲ. ಹಾಗೆ ಎಲ್ಲಿ ಹೋಗ್ಬೇಕು ಅವರು ಮತ್ತೆ ಮಂಗಳೂರಿಗೋ ಬೆಂಗಳೂರಿಗೋ ಎಲ್ಲ ಹೋಗ್ಬೇಕು ಅವರು. ಇಲ್ಲಿ ಇಂಜಿನಿಯರ್ ತುಂಬ ಜನ ಇಲ್ಲಿ ಬೇಕು ಅಂತಿಲ್ಲ. ಹಾಗಾಗಿ ಗ್ರಾಮ ಬಡತನವನ್ನು ಕಾಣ್ತಾ ಇದೆ, ಗ್ರಾಮ ಬಡವಾಗುತ್ತಾ ಇದೆ. ಅದನ್ನು ಮನಗಂಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಯಾರ್ಯಾರು ಚಿಂತಕರಿದ್ದಾರೆ, ಅವರು ಏನು ಹೇಳಿದ್ರಂದ್ರೆ ಕೃಷಿಯನ್ನು ಅಭಿವೃದ್ಧಿ ಮಾಡಬೇಕು, ಅದರ ಮುಖಾಂತರವಾಗಿ ಈ ದೇಶವನ್ನು ಕಟ್ಟಬೇಕು ಅಂತ ಯೋಚನೆ ಮಾಡಿದರು. ಭಾರತ ಅಂದರೆ ಇದೊಂದು ಕೃಷಿ ಪ್ರಧಾನವಾದಂಥ ದೇಶ ಇದೆ. ಅಂತಹ ಈ ಕೃಷಿ ಪ್ರಧಾನವಾಗಿರುವ ದೇಶದ ಬೆನ್ನೆಲುಬು ಯಾವುದು ಕೇಳಿದರೆ ಅವನು ಕೃಷಿಕ. ಆ ಕೃಷಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿಷಯಗಳು, ಅದು ನೀರಿರ್ಬೋದು, ಗಿಡ ಮರಗಳಿರ್ಬೋದು,
ಪ್ರಾಣಿ ಸಂಕುಲಗಳಿರ್ಬೋದು, ಜೀವ ಸಂಕುಲಗಳಿರ್ಬೋದು, ಅದೆಲ್ಲವೂ ಕೂಡ ಆ ಭೂಮಿಗೆ ಅತಿ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಇದನ್ನೆಲ್ಲ ಶಕ್ತಿಯುತಗೊಳಿಸಲಿಕ್ಕೆ ಬೇಕಾಗಿರುವಂಥದ್ದು ತರುಣ ಸಮಾಜ. ಅವರಿಗೊಂದು ಕಾರ್ಯಾಗಾರವನ್ನು ನಿನ್ನೆ ಇಲ್ಲಿ ನಡೆಸಲಾಯಿತು. ಅವರು ಇರಬೇಕಾಗಿರುವಂಥ ಒಂದು ಮನೆ, ಆ ಮನೆಯ ಗ್ರಾಮಕ್ಕೆ ಆಧಾರ, ಆ ಆಧಾರ ಅಂತ ಮನೆಯವನಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಿನ್ನೆ ಮಧ್ಯಾಹ್ನ ಮೇಲೆ ದಂಪತಿಗಳನ್ನು ಸೇರಿಸಿ ಅವರಿಗೆ ಆ ವಿಚಾರವನ್ನು ಕೊಡಲಾಯಿತು. ಇವತ್ತು 3ನೇ ದಿವಸದ ಕಾರ್ಯಕ್ರಮ. ಇವತ್ತು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಜಲ ಸಂಪನ್ಮೂಲವನ್ನು ಹೇಗೆ ನಾವು ನಿಭಾಯಿಸಬೇಕು, ಮುಂದೆ ಒಂದು ದಿವಸ ಜಗತ್ತಿನಲ್ಲಿ ಯುದ್ಧ ಆಗ್ತಿದ್ರೆ ಅದು ನೀರಿಗೆ ಸಂಬಂಧಪಟ್ಟು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳೋದು ಹೇಗೆ? ನಮ್ಮ ಶರೀರದಲ್ಲಿ 70% ನೀರಿನ ಇರುವಿಕೆ ಇದೆ. ಅದಕ್ಕೋಸ್ಕರವೇ ನಾವು ತಿಂತೇವೆ, ಉಣ್ತೇವೆ, ನಿದ್ರೆ ಮಾಡ್ತೇವೆ, ಚಂದ ಮಾತನಾಡ್ತೇವೆ. ಆ ನೀರಿಗೆ ಇರ್ತಕ್ಕಂತಹ ಪ್ರಾಧಾನ್ಯತೆ ಏನು? ನಾವೆಲ್ಲ ಹೇಳ್ತೇವೆ, ತಾಯಿಯ ಎದೆ ಹಾಲು ಮುಗಿಸಿದ ಮೇಲೆ ಮತ್ತೆ ಶ್ರೇಷ್ಠವಾಗಿರುವುದು ಯಾವುದು ಕೇಳಿದ್ರೆ ಯಾವುದು ಹೇಳಿ? ತಾಯಿಯ ಎದೆ ಹಾಲು ಮುಗಿದ್ರೆ ಆಮೇಲೆ ಯಾವ ಹಾಲು? ದನದ ಹಾಲು. ಆದರೆ ಒಂದು ಗೊತ್ತಿರಬೇಕು ನನಗೆ, ಯಾರಾದರೂ ತೀರ್ಕೊಂಡ್ರೆ, ಯಾರು ಸತ್ತು ಹೋದ್ರಿ, ಈಗ ಸತ್ತು ಹೋದಾಗ ಅವನ ಬಾಯಿಗೆ ಏನಾದರೂ ಹಾಲು ಹಾಕ್ತಾರ? ಅವನ ಬಾಯಿಗೆ ಯಾರು ಹಾಕಲ್ಲ. ಅವನ ಬಾಯಿಗೆ ಹಾಕೋದೇನು? ಭೂತಾಯಿಯ ಎದೆಯ ಹಾಲು ಹಾಕ್ತೀವಿ. ಭೂಮಾತೆಯ ಎದೆ ಹಾಲು ಅದೇನು? ಅದು ನೀರು. ಅಂತಹ ಅಮೂಲ್ಯವಾಗಿರುವಂತಹ ನೀರಿನ ಬಗ್ಗೆ ನಮಗಿರುವ ಕಾಳಜಿ ಏನು? ಒಂದು ದಿವಸ ಸ್ನಾನ ಮಾಡಿದರೆ ನಮಗೇನು ತೊಂದರೆ ಆಗುವುದಿಲ್ಲ, ಪಕ್ಕದಲ್ಲಿ ಕೂತವರಿಗೆ ತೊಂದರೆ ಆಗ್ತದೆ. ಅಷ್ಟು ಅನಿವಾರ್ಯ ಇದೆ ನೀರು. ಆ ನೀರಿನ ಬಗ್ಗೆ ನಮ್ಮ ಕಾಳಜಿ ಏನು? ನೀರು ಕುಡಿಯದೇ ಇದ್ರೆ ಬದುಕಲಿಕ್ಕೆ ಸಾಧ್ಯ? ಆಸಿಡಿಟಿ ಶುರುವಾಗುತ್ತೆ, ಅಜೀರ್ಣ ಶುರುವಾಗುತ್ತೆ, ಮಲಬದ್ಧತೆ ಆಗುತ್ತೆ, ಮುಂದೆ ಮರಣವೇ ಸಂಭವಿಸ್ತದೆ. ಆ ನೀರಿನ ಬಗ್ಗೆ ನಮ್ಮದು ಕಾಳಜಿ ಏನು? ಒಂದು ವರ್ಷ ಮಳೆ ಬಾರದೇ ಇದ್ರೆ ಕೃಷಿ ಆಗತ್ತಾ? ಕೃಷಿ ಆಗಲ್ಲ. ಕೃಷಿ ಆಗಲಿಲ್ಲ ಅಂದ್ರೆ ಮನುಷ್ಯ ಉಳ್ಳಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಯಾವುದೇ ಹೋಮ ಹವನ ಮನೆ ಯಾವುದೇ ಕಾರ್ಯಕ್ರಮ ಆಗಲಿ, ಕೊನೆಯಲ್ಲಿ ಹೇಳುವಂತಹ ಒಂದು ಶ್ಲೋಕ, ಕಾಲೇ ವರ್ಷತ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ. ಜಗತ್ತಿನಲ್ಲಿ ಕ್ಷೋಭೆ ಇಲ್ಲದೆ ಆಗಬೇಕು ಅಂತಾದರೆ ಅದಕ್ಕೆ ಮೂಲ ಹೇಳಿರುವುದೇನು? ಪರ್ಜನ್ಯ, ಮಳೆ ಬರಬೇಕು ಅಂತ ಹೇಳಿದ್ರು. ಅಂತಹ ನೀರಿನ ಬಗ್ಗೆ ನಮ್ಮ ಕಾಳಜಿ ಏನು? ಹಾಗಾಗಿ ಎಲ್ಲ ವಿಚಾರಗಳನ್ನು ತಿಳಿಸಲಿಕ್ಕೋಸ್ಕರ ವೇದಿಕೆಯಲ್ಲಿ ನಮ್ಮ ಹಿರಿಯರು ಕೂತ್ಕೊಂಡಿದ್ದಾರೆ. ಹಾಗೆ ಇವತ್ತಿನ ಈ ಜಲ ಸಂರಕ್ಷಣೆ, ಈಗ ಸಂಘ ಕೊಟ್ಟಿರುವಂತಹ ಹೆಸರು ಪರ್ಯಾವರಣ ಅಂತ. ಈ ಒಂದು ಜಲ ಸಂರಕ್ಷಣೆಯ ಕಾರ್ಯಾಗಾರದ ಒಂದು ಕಾರ್ಯ ಇವತ್ತು ನಡೀಲಿಕ್ಕಿದೆ. ಮೋಹನ್ ದಾಸರು ಹೇಳುವಾಗ ಹೇಳಿದರು, ಜನ ಭಾರಿ ಕಡಿಮೆ ಉಂಟು ಅಂತ. ಆದರೆ ಜನ 100 ಜನ ಬಂದು ಪ್ರಯೋಜನ ಇಲ್ಲ. ಶಂಕರಾಚಾರ್ಯರ ತಾಯಿಗೆ ದೇವರು ಪ್ರಶ್ನೆ ಕೇಳಿದ್ರಂತೆ, ಬಡಂಗಟ್ಟೆ ಮಾಡುವ, ಏನೇನು ಮಾಡುವ, 100 ಜನ ಮಕ್ಕಳು ಬೇಕೋ ಅಥವಾ 16 ವರ್ಷ ಬದುಕು ಒಬ್ಬ ಹುಡುಗ ಸಾಕು ಅಂತ. ಆಗ ಆರ್ಯಾಂಬೆ ಹೇಳಿದ್ದೇನು? 100 ವರ್ಷ ಬದುಕುವವರು ಬೇಡ ನನಗೆ, 16 ವರ್ಷ ಬದುಕುವವನು ಸಾಕು, ಒಬ್ಬಿದ್ರೆ ಸಾಕು ಅಂತ. ಹಾಗಾಗಿ ಈ ನೀರಿನದ್ದೇ ಬಗ್ಗೆ ತಿಳ್ಕೊಂಡು ನೀರಿನ ಬಗ್ಗೆ ಸ್ವಲ್ಪ ಕೃಷಿ ಮಾಡುವ ಒಬ್ಬರು ಇಬ್ಬರು ಈ ವೇದಿಕೆಯ ಮುಂದೆ ಕೂತುಕೊಂಡ್ರೆ ಸಾಕು. ಆಗ ಇವತ್ತಿನ ಕಾರ್ಯಾಗಾರ ಯಶಸ್ವಿಯಾಗತ್ತೆ. ಹಾಗಾಗಿ ಆ ಯಶಸ್ವಿನ ಕಡೆಗೆ ನಾವೆಲ್ಲ ಮುಖ ಮಾಡಿಕೊಂಡು ಪೂರ್ಣ ಕಾರ್ಯಕ್ರಮದಲ್ಲಿದ್ದು, ನಾನು ಹೇಳಲಿಕ್ಕೆ ಬಿಟ್ಟೆ, ನಾವು ಪ್ರತಿ ದಿವಸ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂತ ಯೋಚನೆ ಮಾಡಿದ್ದು, ಮಧ್ಯಾಹ್ನ ಹೋಗಿ ಎಲ್ಲ ಹೋಗಲಿ ಕಾರ್ಯಕ್ರಮ ಮುಗಿಸಿ ಅಂತ. ಆದರೆ ನಾನು ಆಗಲೇ ಹೇಳಿದ್ದಲ್ಲ, ರಾಮ 8 ದಿವಸ ಕೂತಿದ್ದಾನೆ ಇಲ್ಲಿ. ಹಾಗಾಗಿ ಯಾರೊಬ್ಬರು ಹೇಳಿದ್ರು, ಒಂದು ವನಸಿಗೋರ್ಜಿ ನೆಂಚ ಮಾಡ್ರೆ ಗಂಜಿ ಚಟ್ನಿ ಅಲ್ಲ ಕೊರಲೆ ಅಂತ. ಈಗ ಗಂಜಿ ಚಟ್ನಿ ಅಲ್ಲ, ಈಗ ಪ್ರತಿ ದಿವಸ ಮೃಷ್ಟಾನ್ನ ಭೋಜನ ಬರ್ತಾ ಇದೆ, ಸಡುರಸ ಭೋಜನ. ಹಾಗಾಗಿ ಆ ಭೋಜನದ ವ್ಯವಸ್ಥೆಯು ಮಧ್ಯಾಹ್ನದಲ್ಲಿ ಇದೆ.
ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಇದ್ದು ಆ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ. ಇವತ್ತು ಮತ್ತೆ ದುರ್ಗಾ ಪರಮೇಶ್ವರಿ ದೇವಿಯ ಕ್ಷೇತ್ರದಿಂದಲೇ ಬರುವ ಪ್ರಸಾದ, ಹಾಗಾಗಿ ಆ ಪ್ರಸಾದ ಭೋಜನವನ್ನು ಸ್ವೀಕಾರ ಮಾಡಿ ಹೋಗಬೇಕು ಎಂದು ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯಗೊಳಿಸ್ತೇನೆ. ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಸಂಸ್ಕೃತಿ ಕಿ, ಗೋ ಮಾತಾ ಕಿ, ಗಂಗಾ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ.
ಕಾರ್ಯಕ್ರಮದಲ್ಲಿ ಇದ್ದೇವೆ ಆಗ ಹೇಳಿ ನಾಳೆ ಕೀನ್ಯಾದಲ್ಲಿ ಒಂದು ಕಾರ್ಯಕ್ರಮ ಇದೆ, ನಾವು ಒಟ್ಟಿಗೆ ಹೋಗುವ ಅಂತ ಹೇಳಿದೆ. ಯಾವ್ದು ಎಂತಕ್ಕಂತ ನನಗೆ ಗೊತ್ತಿರಲಿಲ್ಲ. ಆಯ್ತು ನಾನು ಬರ್ತೇನೆ ಅಂತ ಹೇಳಿದೆ. ಮನೆಯಿಂದ ಹೊರಟೆ 9:45 ಬೈಕಿನಲ್ಲಿ ಕೀನ್ಯಾದಲ್ಲಿ ಎಲ್ಲಿ ಆಯ್ತು ಅಂತೇಳಿ ಕೇಳಬೇಕಾದ್ರೆ ಅವರಿಂದಲೇ ನನಗೆ ಫೋನ್ ಬಂತು. ಆಗ ಒಲವಿನಲ್ಲಿ ನಾಟಕಲ್ಲಿಂದ ಟರ್ನ್ ಆಗಿ ಒಲವಿನಹಳ್ಳಿಗೆ ಬಂದೆ ಅಂತ ಹೇಳಿದ್ರು. ಒಲವಿನಹಳ್ಳಿಗೆ ಬಂದೆ. ಹೆಸರು ಒಳ್ಳೆ ಚೆನ್ನಾಗಿದೆ, ಆದರೆ ವೇದಿಕೆಯಲ್ಲಿ ಕುಳಿತುಕೊಳ್ಬೇಕಾದ್ದು ಖಂಡಿತವಾಗಿ ನಾನಲ್ಲ, ಚಂದ್ರ ಸರ್ ಕುಳಿತುಕೊಳ್ಬೇಕಾದ್ದು. ಧಾನ್ಯ ಮಿಲಿಕ ಹೇ ಕಾನೆವಾಲಂಕ ನಾನು, ಹೌದಲ್ಲ, ಎಲ್ಲಿ ಯಾರಿಗೆ ಏನು ಸಲ್ಲಬೇಕು ಅದು ಅಲ್ಲಿ ಸಲ್ಲೇಬೇಕಂತ ಹೇಳುವಂಥ ಒಂದು ಶ್ರೀರಾಮನ ಇಚ್ಛೆ ಆಗಿರ್ಬೋದು. ಏನೇ ಆಗಲಿ, ಪರ್ಯಾವರಣ ಸಂರಕ್ಷಣಾ ಗತಿವಿಧಿಯ ಮೂಲಕವಾಗಿ ಪರ್ಯಾವರಣವನ್ನು ಸಂರಕ್ಷಣೆ ಮಾಡುವುದು ಹೇಗೆ? ಪರ್ಯಾವರಣ ಹೇಳುವಂಥ ಶಬ್ದ ಸಾಮಾನ್ಯವಾಗಿ ದಕ್ಷಿಣ ಕರ್ನಾಟಕದವರಿಗೆ, ಅದರಲ್ಲಿಯೂ ಕೂಡ ಈ ಮಂಗಳೂರು, ಉಡುಪಿ ಸುತ್ತಮುತ್ತಲಿನ ಭಾಗದವರಿಗೆ ನಾವು ಒಂದು 10-15 ವರ್ಷದಿಂದ ಪರ್ಯಾವರಣ ಹೇಳುವಂಥ ಶಬ್ದ ಉಪಯೋಗ ಮಾಡ್ತಾ ಇರಲಿಲ್ಲ. ಈಗ ನಿಮ್ಮ ಈ ಬ್ಯಾನರಲ್ಲಿ ಇರುವಂತಹ ಜಲ ಸಂರಕ್ಷಣೆ, ಪರಿಸರ ಅಂತಲೇ ಹೇಳುವಂತಹ ವಿಷಯವನ್ನು ಮಾತ್ರ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಆಗ ಈ ಜಲ ಸಂರಕ್ಷಣೆಯನ್ನು ಬಿಟ್ಟು ಈಗ ಅದೇನಾಯ್ತು, ಸಂಪೂರ್ಣವಾಗಿ ಪರ್ಯಾವರಣ ಆಯಿತು. ಆಗ ನನಗೆ ಹೇಳಲಿಕ್ಕೆ ವೇದಿಕೆಯಲ್ಲಿರುವಂಥ ಮಾಧವ್ ಉಳ್ಳಾಳ್, ನಾನು ಬಹುಶಃ ನನಗೆ ನೆನಪಿರೋದು, ಕಳೆದ ವರ್ಷ ನಾನು ಮಂಗಳೂರಿನ ಆದರ್ಶ ವಿದ್ಯಾಲಯದಲ್ಲಿ ಗಣಪತಿಯ ಸ್ಥಾಪನೆ ಸಂದರ್ಭದಲ್ಲಿ, ಹೌದು ಸರ್, ಅಲ್ಲಿ ಪರಿಸರ ಗಣಪತಿ, ಹಚ್ಚ ಹಸುರಿನ ಗಣಪತಿಯ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿ ಸಂಪೂರ್ಣವಾಗಿ ಮರಗಿಡಗಳಿಂದ ಕೂಡಿದಂತಹ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ ಮಾಧವ್ ಉಳ್ಳಾಳ್ರು. ನಾನು ಏನೋ ನನ್ನ ಮನೆಯಲ್ಲಿರೋ ಕಾರಣ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಿಮ್ಮ ಹಾಗೆ ಎದುರಿನಲ್ಲಿ ಕೂತ್ಕೊಂಡಿದ್ದೆ. ಮಾಧವ್ ಉಳ್ಳಾಳರ ನೇತೃತ್ವದಲ್ಲಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಇರುವುದಂತೆ ನನಗೆ ಜ್ಞಾಪಕ. ಆ ಡಿಪಾರ್ಟ್ಮೆಂಟಿನ ಮೂಲಕವಾಗಿ ಅಲ್ಲಿ ಹಚ್ಚ ಹಸಿರ ಗಣಪತಿಯ ಆ ಪ್ಯಾಂಡ್ಲಮ್ ಅಥವಾ ಸ್ಟೇಜ್ ಸುತ್ತಮುತ್ತಲಿನ ಆದರ್ಶ ವಿದ್ಯಾಲಯದ ಫುಲ್ ಏನಾಗಿದೆ ವಿವಿಧ ಥರದ ಗಿಡ ಮರಗಳನ್ನು ನೆಟ್ಟು ಹೇಳಿದ್ರೆ ಅದನ್ನು ಅಲ್ಲಿ ತಂದು ಅವರು ಡಿಪಾರ್ಟ್ಮೆಂಟಿಂದ ತಂದು ಇಟ್ಟು ಆ ಒಂದು ಕಾರ್ಯಕ್ರಮವನ್ನು 3 ದಿವಸದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಒಬ್ಬರು ವ್ಯಕ್ತಿ, ನಿಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಿಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಬಂದದ್ದು ಬಹಳ ಪುಣ್ಯದ ಕೆಲಸ ಅಂತಲೇ ಹೇಳಬೇಕು. ಪರ್ಯಾವರಣ ಅಂದ್ರೆ ಏನು? ಪರ್ಯಾವರಣ ಅಂದ್ರೆ ಏನಿಲ್ಲ, ನಾವು ಜಲ್, ಜಮೀನ್, ಜಂಗಲ್, ಜಾನುವಾರು ಮತ್ತು ಜನ್ ಅಂದ್ರೆ 5 ಜೆಯನ್ನು ಸೇರಿಸಿದ್ರೆ ಪರ್ಯಾವರಣ ಆಗ್ತದೆ. ಜಲ, ನೀರು, ಜಮೀನ್ ನಮ್ಮ ಭೂಮಿ, ಜಂಗಲ್ ಮಾಧವ್ ಉಳ್ಳಾಳ್ರು ಇದ್ದಾರೆ, ಅರಣ್ಯ, ಜಾನುವಾರು, ಗೋ ಸಂಪತ್ತು. ಅದೇ ರೀತಿಯಲ್ಲಿ ಇದೆಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವುದು ಮತ್ತು ಅದನ್ನು ಹಾಳು ಮಾಡೋದು ಯಾರು? 5ನೇ ಜನ ನಾವು, ಹೌದಲ್ಲ? ಈ ಜನ ಬಾಕಿದ್ದ 4 ಜೆಯನ್ನು ಏನು ಮಾಡ್ತದೆ, ಸಂಪೂರ್ಣವಾಗಿ ಹಾಳು ಮಾಡುವಂತಹ ದೃಷ್ಟಿಕೋನವನ್ನೇ. ಅದಕ್ಕೆ ಕಾರಣ ಮನುಷ್ಯನ ಮನಸ್ಸಿನಲ್ಲಿರುವಂತಹ ಒಂದು ಅಹಂ ಅಂತ ಹೇಳ್ಬೋದು, ಅಥವಾ ನಾನು ಹೇಗಾದ್ರೂ ಮಾಡಿ ಮೇಲಕ್ಕೆ ಬರಬೇಕು, ಬಾಕಿದ್ದವರೆಲ್ಲ ನನ್ನ ಕೈ ಕೆಳಗೆ ಇರಬೇಕೆನ್ನುವಂಥ ಅವನ ಮನೋಭಾವ ನಮ್ಮ ಪರಿಸರವನ್ನು ನಾವು ನಾಶ ಮಾಡೋದ್ರಲ್ಲಿ ಪ್ರಧಾನ ಪಾತ್ರವನ್ನು ವಹಿತು. ಅಂದರೆ ಪರಿಸರ ನಾಶವಾಗಲಿಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾವು ಕನ್ನಡ ಎದುರು ನಿಂತು ನೋಡಿದರೆ ಆ ಜನ ಸಿಗ್ತಾರೆ ನಮಗೆ, ಯಾರು ಪರಿಸರವನ್ನು ನಾಶ ಮಾಡೋದು. ಹಾಗಾದರೆ ಅದಕ್ಕೆ ಪರಿಹಾರ ಏನು? ಆ ಪರಿಸರವನ್ನು ಸಂರಕ್ಷಣೆ ಮಾಡುವಂಥ ಅವಶ್ಯಕತೆ ಈ 5-6 ತಿಂಗಳಿನ ಕೊರೋನಾ ಎನ್ನುವಂಥ ಕಾಲಘಟ್ಟ ನಮಗೆ ಚೆನ್ನಾಗಿ ಕಲಿಸಿಕೊಟ್ಟಿದೆ. ಯಾಕಂದರೆ ಈ ಪರಿಸರ ಸ್ವಲ್ಪ ಶುದ್ಧವಾಗಿರ್ಬೇಕಾದ್ರೆ ನಾವು ಕೊರೋನಾವನ್ನು ತುಂಬಾ ದೂರ್ತೇವೆ, ಕೊರೋನಾದ ನೆಗೆಟಿವ್ ಪಾಯಿಂಟ್ಗಳನ್ನು ನಾವು ತೆಗಿತೇವೆ. ಆದರೆ ಕೊರೋನಾ ನಮಗೆ ಕಲಿಸಿದಂಥ ಪಾಠ, ಪಾಸಿಟಿವ್ ಪಾಯಿಂಟ್ಗಳನ್ನು ಅಥವಾ ಪಾಸಿಟಿವ್ ಪಾಠಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿದರೆ ಖಂಡಿತವಾಗಿಯೂ ಈ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಪರಿಸರದಲ್ಲಿ ಏನೆಲ್ಲಿದೆ? ಪ್ರಧಾನವಾಗಿ ನಾವು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾವು 3 ಪ್ರಧಾನವಾದ ವಿಷಯಕ್ಕೆ, ಪಾನಿ, ಪೇಡ್ ಮತ್ತು ಪ್ಲಾಸ್ಟಿಕ್ ಅಥವಾ ಪೊಲಿಥಿನ್, 3 ಪಿಗಳು, ಪಾನಿ, ಪೇಡ್ ಮತ್ತು ಪಾಲಿಥೀನ್ ಅಥವಾ ಪ್ಲಾಸ್ಟಿಕ್. ಪಾನೀಯ ಬಗ್ಗೆ ನಾನು ಹೇಳೋದಿಲ್ಲ, ಚಂದ್ರ ಸಮಾಜ ಇಲ್ಲಿ ಕೂತ್ಕೊಂಡಿದ್ರೆ ಅವರು ಹೇಳ್ತಾರೆ ಜಲವನ್ನು ಸಂರಕ್ಷಣೆ ಮಾಡೋದು ಹೇಗೆ. ಇನ್ನು ಪೇಡ್, ಅರಣ್ಯದ ಬಗ್ಗೆ ಕೂಡ ನಾನು ಹೇಳುವುದಿಲ್ಲ, ಮಾಧವ್ ಉಳ್ಳಾಳ್ರು ಇಲ್ಲಿದ್ದಾರೆ, ಅವರು ಅರಣ್ಯದಿಂದ ನಮಗಾಗುವಂಥ ಪ್ರಯೋಜನಗಳೇನು, ಅದನ್ನು ನಾವು ಹೇಗೆ ಪೋಷಿಸಬೇಕು, ರಕ್ಷಿಸಬೇಕು, ನಮ್ಮ ಭೂಮಾತೆಯನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಅರಣ್ಯದ ಪ್ರಾಧಾನ್ಯ ಎನ್ನುವುದರ ಬಗ್ಗೆ ಮಾಧವ್ ಉಳ್ಳಾಳ್ರು ಹೇಳ್ಬೋದು. ನಾನು 3ನೇ ವಿಷಯಕ್ಕೆ ಬರ್ತೇನೆ, ಒಂದು 2 ನಿಮಿಷ ಹೇಳಿದರೆ ಆಗಲೇ. ಪ್ಲಾಸ್ಟಿಕ್ ನಾವು ಏನು ಮಾಡ್ಬೋದು? ಈ ಪರಿಸರ ಹಾಳಾಗಲಿಕ್ಕೆ ಪ್ರಧಾನವಾದ ಕಾರಣ ಪ್ಲಾಸ್ಟಿಕ್, ಪೊಲಿಥೀನ್.
ತ್ಯಾಜ್ಯ, ಹೌದಲ್ಲ? ನಮಗೆ ಸಿಗುವಂಥ ತ್ಯಾಜ್ಯ ಅದು ಒಣ ತ್ಯಾಜ್ಯ ಇರ್ಬೋದು ಅಥವಾ ಹಸಿ ತ್ಯಾಜ್ಯ ಇರ್ಬೋದು. ಅದು ನಮ್ಮ ಮನೆಯಲ್ಲಿ ಸೃಷ್ಟಿಯಾಗುವಂಥ ತ್ಯಾಜ್ಯ ಒಣ ಇರ್ಬೋದು, ಹಸಿ ಇರ್ಬೋದು. ಅದು ನಾವು ವಿಂಗಡಣೆ ಮಾಡುವಂಥದ್ದು. ಈಗ ಸ್ವಲ್ಪ ನಮ್ಮ ಮಂಗಳೂರಿನ ಕಾರ್ಪೊರೇಷನ್ ಏರಿಯಾದಲ್ಲೆಲ್ಲ ಸ್ವಲ್ಪ ಅವೇರ್ನೆಸ್ ಬಂದಿದೆ ಕಾಣಬೇಕು. ಕಾರ್ಪೊರೇಷನ್ ಅವರು ಹೇಳಿದ್ದಾರೆ, ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯವನ್ನು ಪ್ರತ್ಯೇಕ ಮಾಡಲಿಲ್ಲ ಅಂದರೆ ಒಂದೊಂದು ವ್ಯಕ್ತಿಗೆ 1000 ರೂಪಾಯಿ ದಂಡ, ಇಲ್ಲದ್ರೆ ನಾವು ಸಂಗ್ರಹ ಮಾಡೋದಿಲ್ಲ. ಅದಕ್ಕೆ ಬೇಕಾದ ದಿವಸಗಳನ್ನು ಕೂಡ ನಿಶ್ಚಯ ಮಾಡಿದ್ದಾರೆ. ವಾರದಲ್ಲಿ 5 ದಿವಸ ಹಸಿ ತ್ಯಾಜ್ಯವನ್ನು ಸಂಗ್ರಹ ಮಾಡಿದರೆ ಅವು 1-2 ದಿವಸ ಏನು ಮಾಡ್ತೇವೆ, ಒಣ ತ್ಯಾಜ್ಯವನ್ನು ಬೇರೆ ದಿವಸದಲ್ಲಿ ಸಂಗ್ರಹ ಮಾಡೋದು ಪ್ರತ್ಯೇಕವಾಗಿ ಕೊಡಬೇಕು. ಅಂದರೆ ಈಗ ಪರಿಸರದ ಬಗ್ಗೆ ಒಂದು ಜ್ಞಾನ ಅಥವಾ ಒಂದು ಏನಂತ ಹೇಳ್ಬೋದು, ಒಂದು ಅವೇರ್ನೆಸ್, ಜಾಗೃತಿ ಮನುಷ್ಯನ ಮನಸ್ಸಿನಲ್ಲಿ ಮೂಡಿದೆ. ಯಾಕೆಂದ್ರೆ ನಾವು ಬದುಕಬೇಕು. ಕೊರೋನಾದಲ್ಲಿ ಬಹಳ ಪ್ರಧಾನವಾಗಿರುವಂತಹ ಒಂದು ವಿಷಯ, ನಮ್ಮ ಜೀವದ ಬೆಲೆ ನಮಗೆ ಗೊತ್ತಾಗಿದೆ. ಅಯ್ಯೋ ನಾನು ನಾಳೆ ಸಾಯ್ತೇನೆ ಅಥವಾ ಇವತ್ತು ಸಾಯಂಕಾಲ ಏನು ಹೇಳ್ತೇನೆ ಅಂದ್ರೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನನ್ನ ಜೀವನವನ್ನು ನಾನು ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡಬೇಕಾದ್ರೆ ಈಗಿರುವಂತಹ ಒಂದೇ ದಾರಿ ಏನು ಹೇಳಿದರೆ ನಮ್ಮ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕಾದ್ದು. ಪ್ಲಾಸ್ಟಿಕ್ನ ವಿಷಯಕ್ಕೆ ಬಂದಾಗ ಪರಿಸರದ ಎಲ್ಲಿ ನೋಡಿದ್ರು ಕೂಡ ನಮಗೆ ಪ್ಲಾಸ್ಟಿಕ್ ಕಾಣಲಿಕ್ಕೆ ಸಾಧ್ಯ, ಹೌದಲ್ಲ? ನಾವು ಮನೆಗೆ ತರುವಂತಹ ಹಾಲಿನ ಪ್ಯಾಕೆಟಿನಿಂದ ಹಿಡಿದು ಅಂಗಡಿಗೆ ಹೋಗಿ ಸಾಮಾನು ತರುವಾಗಲೂ ಕೂಡ ನಾವು ಅಂಗಡಿಗೆ ನಮ್ಮ ಬಟ್ಟೆ ಚೀಲವನ್ನು ತೆಗೆದುಕೊಂಡು ಹೋದ್ರೂ ಕೂಡ ಅಂಗಡಿಯವರು ಏನ್ ಮಾಡ್ತಾರೆ, ನಮಗೆ ಪ್ಲಾಸ್ಟಿಕ್ ಅನ್ನು ಒಂದು 5-10 ಪ್ಲಾಸ್ಟಿಕ್ ಅನ್ನು ನಮ್ಮ ಆ ಬಟ್ಟೆ ಚೀಲದಲ್ಲಿ ಹಾಕಿ ನಮ್ಮ ಮನೆಗೆ ಕಳಿಸ್ತೇವೆ. ಆ ಪ್ಲಾಸ್ಟಿಕ್ ಅನ್ನು ನಾವು ಏನು ಮಾಡಬಹುದು, ಅದರ ಬಗ್ಗೆ ಸಮಗ್ರವಾದಂತಹ ಅಧ್ಯಯನವನ್ನು ನಡೆಸಲೇಬೇಕು. ಯಾಕಂದ್ರೆ ಭೂಮಿ ಅಥವಾ ಕೃಷಿ ಹಾಳಾಗಲಿಕ್ಕೆ ಕಾರಣ, ಗ್ರಾಮ ವಿಕಾಸದೇ ಬಹಳ ಪ್ರಧಾನವಾದ ಕೃಷಿ ಪ್ರಧಾನವಾದ ಭೂಮಿಯಾದ ಕಾರಣ, ಈ ಕೃಷಿ ಹಾಳಾಗಲಿಕ್ಕೆ ಕಾರಣ, ನಮ್ಮ ಭೂಮಿಯ ಫಲವತ್ತತೆ ನಾಶವಾಗಲಿಕ್ಕೆ ಕಾರಣ ನಾವು ಉಪಯೋಗ ಮಾಡುವಂತಹ ಪ್ಲಾಸ್ಟಿಕ್. ಹಾಗಾದ್ರೆ ನಮಗೆ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡದೇ ಇರಲಿಕ್ಕೆ ಸಾಧ್ಯವಾ? ರಿಫ್ಯೂಸ್ ಮಾಡಲಿಕ್ಕೆ ಸಾಧ್ಯವಾ? ಸಂಪೂರ್ಣವಾಗಿ ನೋ, ಹೌದಲ್ಲ ಸರ್? ನಮ್ಮ ಜೀವನದಲ್ಲಿ ಸಾಧ್ಯ ಉಂಟಾ? ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಖಂಡಿತವಾಗಿ ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡದೆ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ರಿಫ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು 6. ಹಾಗಾದ್ರೆ ನಮಗೆ ಏನು ಮಾಡ್ಬೋದು, ಅದನ್ನು ರೀಯೂಸ್ ಮಾಡ್ಬೋದು. ಮಾಡ್ಲಿಕ್ಕೆ ಸಾಧ್ಯ ಇಲ್ಲವಾ? ನಾನು ಅಂಗಡಿಯಿಂದ ಇವತ್ತು ಹೋಗಿ ತರಕಾರಿ ತರುವಾಗ ನನಗೊಂದು ಪ್ಲಾಸ್ಟಿಕ್ ಕೊಟ್ಟರು, ಆ ಪ್ಲಾಸ್ಟಿಕ್ ನಾನು ಒಂದು ಚೆನ್ನಾಗಿ ಮಡಚಿ ಅದನ್ನೇನು ಮಾಡ್ತೇನೆ, ಮರುದಿವಸ ಅಂಗಡಿಗೆ ಹೋಗುವಾಗ, ತರಕಾರಿ ಅಂಗಡಿಗೆ ಹೋಗುವಾಗ ಆ ಪ್ಲಾಸ್ಟಿಕ್ ಅನ್ನು ಕೊಂಡು ಹೋಗ್ತೇನೆ. ಅವನು ಕೊಟ್ಟರು ಕೂಡ ಸರ್ ಅದು ಬೇಡ ನನಗೆ, ನನ್ನ ಹತ್ರ ಇದೆ, ನೀವು ಅದರಲ್ಲಿ ಹಾಕಿ ರಿಫ್ಯೂಸ್ ಮಾಡು. ನನ್ನ ಕೈಯಲ್ಲಿರುವಂಥ ಪ್ಲಾಸ್ಟಿಕ್ ಅನ್ನು ನನಗೊಂದು 10-15 ದಿವಸ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ. ಆಗ ನನ್ನ ಮನೆಗೆ ಬರುವಂತಹ 15 ಪ್ಲಾಸ್ಟಿಕ್ ಏನಾಯ್ತು, ಅಲ್ಲಿ ಬಾಕಿ ಆಯ್ತು, ಹೌದಲ್ಲ? ಅದು ನನ್ನ ಮನೆಯಿಂದ ದೂರ ಆಯ್ತು. ರಿಫ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಿಯೂಸ್ ಮಾಡಬಹುದು. ಮತ್ತೆ ನಮಗೆ ರೆಡ್ಯೂಸ್ ಕೂಡ ಮಾಡಬಹುದು, ಬಳಕೆಯನ್ನು ಕಡಿಮೆ ಮಾಡಬಹುದು. ಸಾಧ್ಯವಾದರೆ ಅದನ್ನೆಲ್ಲವನ್ನು ಒಣಗಿನ ಪ್ಲಾಸ್ಟಿಕ್ ಅನ್ನು ಗಂಟು ಕಟ್ಟಿಕೊಂಡು ಯಾರಿಗಾದ್ರೂ ಕೊಟ್ಟರೆ ಅದನ್ನು ರೀಸೈಕಲ್ ಕೂಡ ಮಾಡಬಹುದು. ಅದನ್ನು 4 R'ಗಳಂತ ಹೇಳೋದು: ರಿಫ್ಯೂಸ್, ರೀಯೂಸ್, ರೆಡ್ಯೂಸ್, ಲಾಸ್ಟಿಗೆ ಬರೋದೇನಿದೆ ರೀಸೈಕಲ್ ಮಾಡುವಂಥ. ಎಲ್ಲ ಪ್ಲಾಸ್ಟಿಕ್ಗಳನ್ನು ರೀಸೈಕಲ್ ಮಾಡಲಿಕ್ಕೆ ಸಾಧ್ಯ, ಆದರೆ ಅದು ನಮ್ಮಿಂದ ರೀಸೈಕಲ್ ಆಗ್ತದಾ ಇಲ್ಲವಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಏನು ಮಾಡ್ಬೋದು ಹೇಳಿದರೆ ಸಂರಕ್ಷಣೆ ಮಾಡಿ ಮುನ್ಸಿಪಾಲಿಟಿ ಅವರಿಗೋ ಅಥವಾ ಪಂಚಾಯತಿನವರಿಗೋ ಕಾರ್ಪೊರೇಷನ್ ಅವರಿಗೆ ಅದನ್ನು ಕೊಟ್ಟರೆ ಅವರು ನಂತರ ಏನು ಮಾಡ್ತಾರೆ ಹೇಳುವುದು ನಮ್ಮ ಮನಸ್ಸಿನಲ್ಲಿ ಇಲ್ಲ. ಅದು ಅವರ ಲೆಜಿಸ್ಲೇಷನ್ಗೆ ಅಥವಾ ಅವರ ಶಾಸನಕ್ಕೆ ಸಂಬಂಧಪಟ್ಟಂತಹ ವಿಷಯ ಆದ ಕಾರಣ ಅದನ್ನು ಅವರು ಬೇಕಾದಾಗೆ ವಿಲೇವಾರಿ ಮಾಡ್ತಾರೆ. ಆಗ ನಾನೀಗ ನಿಮ್ಮಲ್ಲಿ ಹೇಳಲಿಕ್ಕೆ ಹೋಗುವಂಥ ವಿಷಯ 1-2 ನಿಮಿಷ. ನಾವು ಮನೆಗೆ ತಂದಂಥ ಪ್ಲಾಸ್ಟಿಕ್ಕಿನ ಅದನ್ನು ಏನು ಮಾಡ್ಬೋದು, ನಮಗೆ ಸಾಧ್ಯವಾದರೆ ಅಥವಾ ನಾವು ಮಾಡಲೇಬೇಕಾದ್ದು ವೈಯಕ್ತಿಕವಾಗಿ ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಅದು ಆಲೋಚನೆ ಮಾಡಬೇಕು. ನಾವು ಇದು ಅದನ್ನು ರಿಯೂಸ್ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು ಅಂತ ಆಲೋಚನೆ ಮಾಡೋಕ್ಕಿಂತಲೂ ಒಳ್ಳೆಯದು ಅದನ್ನು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ನನಗೆ ನನ್ನ ಪ್ಲಾಸ್ಟಿಕ್ ಅನ್ನು ಏನು ಮಾಡಲಿಕ್ಕೆ ಸಾಧ್ಯ. ನಾವು ಜಲದಲ್ಲಿ ಹೇಳ್ತೇವೆ, ನನ್ನ ಮನೆ ಮಾಡಿನಿಂದ ಬಿದ್ದಂಥ ನೀರನ್ನು ನಾನು ಹೊರಗೆ ಬಿಡಬಾರ್ದು, ಅದು ನನ್ನದೇ. ನಾವು ಸ್ವಾರ್ಥಿಗಳಲ್ಲವ, ಆದರೆ ಜನ ಹಾಗೆ ಮಾಡೋದಿಲ್ಲ. ಏನ್ ಮಾಡ್ತೇವೆ, ನಮ್ಮ ಮನೆಗೆ ಬಿದ್ದಂಥ ನೀರನ್ನು ನಾವು ಅಥವಾ ಒಟ್ಟೆ ಮಾಡಿ ಅದನ್ನು ಬೇರೆಯವರ ಅಂಗಳಕ್ಕೆ ಹೋಗುವಾಗ ಮಾಡ್ತೇವೆ. ಅದೇ ರೀತಿ ಪ್ಲಾಸ್ಟಿಕ್ನ ವಿಷಯಕ್ಕೆ ಬಂದಾಗ ನನ್ನ ಮನೆಗೆ ತಂದಂಥ ಪ್ಲಾಸ್ಟಿಕ್, ನನ್ನ ಮನೆಗೆ ಬಂದಂತಹ ಪ್ಲಾಸ್ಟಿಕ್, ಅದು ನನ್ನ ಪ್ಲಾಸ್ಟಿಕ್, ಅದನ್ನು ನಾನು ಸಂರಕ್ಷಣೆ ಮಾಡ್ತೇನೆ. ಹೇಗೆ ಸಂರಕ್ಷಣೆ ಮಾಡ್ತೇನೆ? ನಾನು ಒಣಗಿದ ಒಂದು ಪ್ಲಾಸ್ಟಿಕ್ ಬಾಟ್ಲನ್ನು ತೆಗಿತೇನೆ. ನಮ್ಮ ಮನೆಯಲ್ಲಿ ತುಂಬಾ ಬೇಕಾದಷ್ಟು ಪ್ಲಾಸ್ಟಿಕ್ ಬಾಟ್ಲು ಕೂಡ ಬರ್ತದೆ. ನೀವು ತಂಪು ಪಾನೀಯವನ್ನು ತರುವಾಗ ಆಗಿರ್ಬೋದು, ಬಿಸಿಲೇರಿ ನೀರು ತರುವಾಗ ಆಗಿರ್ಬೋದು, ಅಥವಾ ಬೇರೆ ವಿಷಯದಲ್ಲಿ ನಿಮ್ಮ ಮನೆಗೆ ಪ್ಲಾಸ್ಟಿಕ್ ಬಾಟ್ಲು ಬರ್ತದೆ. ಆ ಬಾಟ್ಲನ್ನು ಒಣಗಿಸಿದ ಮೇಲೆ ಆ ಒಣಗಿದ ಬಾಟ್ಲಲ್ಲಿ ನೀವು ನಿಮ್ಮ ಮನೆಗೆ ಬಂದಂತಹ ಪ್ಲಾಸ್ಟಿಕ್ ಅನ್ನು ಒಣಗಿಸಿ. ಅದು ಹಾಲಿನ ಪ್ಯಾಕೆಟ್ ಆಗಿರ್ಬೋದು ಅಥವಾ ಹಾಲು ಕಟ್ಟು ಮಾಡುವಾಗ ನಾವು ನೋಡ್ತೇವೆ, ಸಣ್ಣ ಪೀಸ್ ಇದೆ, ಸಣ್ಣ ಪೀಸ್ ಮೈಕ್ರೋ, ನಾವು ಅದನ್ನು ಮೈಂಡೇ ಮಾಡೋದಿಲ್ಲ, ಹೌದಲ್ಲ? ನಾವು ಕತ್ತರಿ ತೆಗಿತೇವೆ, ಅದರ ಒಂದು ಭಾಗವನ್ನು ಕಟ್ ಮಾಡ್ತೇವೆ, ಆ ಸಣ್ಣ ಪೀಸ್ ಏನಾಗ್ತದೆ ಹೊರಗೆ ಬೀಳ್ತದೆ. ನಾವು ತಿಂಗಳಿಗೆ 30 ದಿವಸ ಪ್ಲಾಸ್ಟಿಕ್ ಇದು ಹಾಲು ತರ್ತೇವೆ, 30 ಸಣ್ಣ ಪೀಸ್ ಏನಾಯ್ತು
ಹೊರಗೆ ಬಂತು, ಅದು ಎಲ್ಲಿ ಹೋಗ್ತದೆ? ನಾವು ಅದನ್ನು ಸಂಗ್ರಹ ಮಾಡುವಂಥ ಮನಸ್ಥಿತಿ ನಮ್ಮಲ್ಲಿ ಇಲ್ಲ. ಅದು ನಾವು ಕೊಳಚೆ ನೀರಲ್ಲಿ ಅಥವಾ ಇದು ನಮ್ಮ ಪಾತ್ರೆ ತೊಳೆಯುವ ನೀರಲ್ಲಿ ಹಾಕ್ತೇವೆ, ಹೋಗಿ ತೆಂಗಿನ ಬುಡಕ ಅಥವಾ ಹೊರಗಿನ ರಸ್ತೆಗೆ ಅಥವಾ ತೋಡಿಗೆ ಎಲ್ಲಾರು ಬಿಸಾಡ್ತೇವೆ. ಅದು ಏನಾಗ್ತದೆ? ಮಣ್ಣಿನಲ್ಲಿ ಹೂತು ಹೋಗ್ತದೆ. ಈ ರೀತಿಯಲ್ಲಿ ಮಣ್ಣಿನಲ್ಲಿ ಹೂತು ಪ್ಲಾಸ್ಟಿಕ್, ಒಂದು ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಹೂತು ಹೋದ್ರೆ 100 ವರ್ಷ ಅಲ್ಲ 500 ವರ್ಷ ಆದರೂ ಅದು ಕರಗುವುದಿಲ್ಲ, ಅದು ಹಾಗೆ ಇರ್ತದೆ. ಅಂದ್ರೆ ಮಣ್ಣಿನ ಫಲವತ್ತತೆ ಅಲ್ಲಿ ನಾಶವಾಗ್ತದೆ. ನಾವು ಹೇಳೋದೇನು ಹೇಳಿದ್ರೆ, ಇಂತಹ ಪ್ಲಾಸ್ಟಿಕ್ಗಳನ್ನು, ಒಣಗಿಸಿದ ಪ್ಲಾಸ್ಟಿಕ್ಗಳು, ನಿಮ್ಮ ಮನೆಗೆ ಬಂದಂಥ ಪ್ಲಾಸ್ಟಿಕ್, ಅದು ಪ್ಲಾಸ್ಟಿಕ್ ಚೂರು ಆಗಿರ್ಬೋದು, ರೀಸೈಕಲ್ ಆಗೋ ಪ್ಲಾಸ್ಟಿಕ್ ಆಗಿರ್ಬೋದು, ಅದನ್ನೇನು ಮಾಡಬೇಕು? ಒಣಗಿಸಿ ನಾವು ಒಂದು ಬಾಟ್ಲಲ್ಲಿ ತುಂಬಿಸಬೇಕು. ತುಂಬಿಸಿ ಸಾಧ್ಯವಾದಷ್ಟು, ನನ್ನ ಹತ್ರ ಈಗಲೂ ಇದೆ, ನಾನು ನಿನ್ನೆ ತಗೊಂಡು ಹೋದಂತ ಒಂದು ಇಕೋ ಬ್ರಿಕ್ ಅಂತ ಕರಿತೇವೆ ನಾವು. ಆ ತುಂಬಿಸಿದಾಗ ನನ್ನ ಮನೆಗೆ ಬಂದ 4 ತಿಂಗಳ ಪ್ಲಾಸ್ಟಿಕ್ ಅನ್ನು ತುಂಬಿಸಿದ ಒಂದು ಬಾಟಲ್ ನನ್ನ ಬ್ಯಾಗಿನಲ್ಲಿದೆ. ಆಗ ಹೀಗೆ ತುಂಬಿಸ್ತಾ ಹೋದಾಗ ಇದು ಚಂದ್ರಸಮ ಅಷ್ಟು ತುಂಬಿಸಿದೆ ಅಂತ ಸಣ್ಣ ಇದು. ಈ ರೀತಿ ಒಣಗಿದ ಪ್ಲಾಸ್ಟಿಕ್ ಅನ್ನು, ಒಣಗಿದ ಬಾಟಲ್ ಒಣಗಿಸಿದ ಯಾಕೆ ಹೇಳಿದ್ರೆ ಅದು ಸ್ಮೆಲ್ ಬರಬಾರದು ಎನ್ನುವಂಥ ದೃಷ್ಟಿಕೋನದಲ್ಲಿ ತುಂಬಿಸ್ತಾ ಹೋದ್ರೆ ನಮ್ಮ ಮನೆಗೆ ಬಂದಂತ ಪ್ಲಾಸ್ಟಿಕ್ ಅನ್ನು ತುಂಬಿಸ್ತಾ ನಮಗೆ ಬೇಕಾದ ಒಂದು ಒಣಗಿದ ಬಾಟ್ಲ್, ನಾವು ಮನೆಗೆ ತಂದಂತ ಪ್ಲಾಸ್ಟಿಕ್, ಮತ್ತೆ ಒಂದು ಸಣ್ಣ ಸ್ವಲ್ಪ ತೊಹರದ ಈಗಲೇ ಒಂದು ಕೋಲು ತುಂಬಿಸ್ತಾ ಇದು 4 ತಿಂಗಳು ನನ್ನ ಮನೆಗೆ ಬಂದ ಪ್ಲಾಸ್ಟಿಕ್. 4 ತಿಂಗಳಲ್ಲಿ ನಾನು ಸಂಗ್ರಹ ಮಾಡಿದ ಪ್ಲಾಸ್ಟಿಕ್ ಅನ್ನು ತುಂಬಿಸಿ ಇನ್ನೂ ಸಹ ನನಗೆ 1 ತಿಂಗಳದ್ದು ತುಂಬಿಸ್ಲಿಕ್ಕೆ ಸಾಧ್ಯ. ಏನು ಇನ್ನೂ ಸಹ ಗುದ್ದುತ್ತಾ ಹೋದ್ರೆ ನೋಡಿ ಏನಾಗುತ್ತೆ, ನೋಡ್ಲಿಕ್ಕೂ ಕೂಡ ಚಂದ. ನಾವು ಈ ಟೇಬಲ್ ಮೇಲೆ ಇಟ್ಟರೆ ನಮಗೆ ಬೇರೆ ಹೂದಾನಿಗಳು ಏನು ಬೇಡ, ಇದನ್ನು ಇಡಬಹುದು ಅಲ್ಲ. ಆಗ ಇದರಲ್ಲಿ ಆಗುದೇನು? ನನ್ನ ಪ್ಲಾಸ್ಟಿಕ್ ಅನ್ನು ನಾನು ಯಾರಿಗೂ ಕೊಡ್ಲಿಲ್ಲ. ನನ್ನ ಪ್ಲಾಸ್ಟಿಕ್ನಿಂದಾಗಿ ಅಥವಾ ನನ್ನಿಂದಾಗಿ, ಪರ್ಸನಲ್ ಆಗಿ ನನ್ನಿಂದಾಗಿ ಪ್ರಕೃತಿಗೆ, ಭೂಮಾತೆಗೆ ಯಾವುದೇ ತೊಂದರೆ ಆಗಲಿಲ್ಲ. ಆ ಒಂದು ದೃಷ್ಟಿಕೋನ. ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೋದು ನಾವು? ಇದೇ ರೀತಿಯಲ್ಲಿ ಮುನ್ಸಿಪಾಲಿಟಿಗೆ, ಕಾರ್ಪೊರೇಷನ್ ಕೊಟ್ಟರೆ ತಗೊಂಡು ಅವರಿಗೆ ಸಂತೋಷ ಆಗ್ತದೆ. ಮಾಸ್ಟರ್ ಎಲ್ಲ ಪ್ಲಾಸ್ಟಿಕ್ ಅನ್ನು ಒಂದೇ ಬಾಟ್ಲಲ್ಲಿ ಹಾಕಿ ನಮಗೆ ಕೊಟ್ಟರು, ಅವರಿಗೆ ವಿಂಗಡಣೆ ಮಾಡುವ ಕೆಲಸ ತಪ್ಪದೆ. ಅಥವಾ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪ್ಲೇಸ್ ಇದೆ, ಅಲ್ಲಿ ಒಂದು ಹೂವಿನ ಗಿಡ ನೆಡ್ತೇವೆ, ಅದರ ಸುತ್ತಮುತ್ತಲು ನಮಗೆ ಏನ್ ಮಾಡ್ಬೋದು? ಇದನ್ನು ಬ್ರಿಕ್ ಆಗಿ, ಇಟ್ಟಿಗೆಯಾಗಿ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ. ಒಳ್ಳೆ ಚೆಂದ ಮಾಡಿದ್ರೆ ಮತ್ತೆ ಬೇಕಾದಷ್ಟು ಚಿತ್ರಗಳಿವೆ. ಇನ್ನು ಪಾರ್ಕ್ಗಳಲ್ಲಿ ಇದನ್ನು ಉಪಯೋಗ ಮಾಡಬಹುದು. ಕಲ್ಲು ಬೆಂಚನ್ನು ತಯಾರು ಮಾಡ್ಲಿಕ್ಕೆ ಉಪಯೋಗ, ಮನೆಗಳನ್ನು ಕಟ್ಟಿದ ಉದಾಹರಣೆಗಳಿವೆ ಇಡೀ ಭಾರತದಲ್ಲಿ ಇದೇ ಪ್ಲಾಸ್ಟಿಕ್ ಬ್ರಿಕ್ಕಿನಿಂದ ಮನೆಗಳನ್ನು ಕಟ್ಟಿದ ಉದಾಹರಣೆಗಳಿವೆ. ಆದ ಕಾರಣ ಸಮಯದ ಅಭಾವ ಇರುವ ಕಾರಣ ಆತ್ಮೀಯರೇ, ಕೊಟ್ಟಂತಹ ಒಂದು 5 ನಿಮಿಷವನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ನಮ್ಮ ಪರಿಸರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಬೇಕೆನ್ನುವಂತಹ ಉದ್ದೇಶದಿಂದಲೇ ದಯವಿಟ್ಟು ಜಲ ಸಂರಕ್ಷಣೆಗೆ ನೀವು ಎಷ್ಟು ಆದ್ಯತೆಯನ್ನು ಕೊಡ್ತೀರೋ ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಬಂದಂತಹ ಪ್ಲಾಸ್ಟಿಕ್ ಅನ್ನು ಸಾಧ್ಯವಾದಷ್ಟು ಮಟ್ಟಿಗೆ, ಇದಕ್ಕೆ ದೊಡ್ಡ ಖರ್ಚಿಲ್ಲವೇ ಇಲ್ಲ, ಏನು ಖರ್ಚಿಲ್ಲ, ನೀವು ತುಂಬಿಸ್ತಾ ಹೋಗಿ ಲಾಸ್ಟಿಗೆ ನಿಮಗೆ ಒಂದು ಮನಸ್ಸಿಗೆ ಸಮಾಧಾನ ಆಗ್ತದೆ. ನನ್ನ ಮನೆಯ ಪ್ಲಾಸ್ಟಿಕ್ ಭೂಮಿ ತಾಯಿಗೆ ಅದು ಭಾರ ಆಗಲಿಲ್ಲ, ನಾನು ಭೂಮಿ ತಾಯಿಯ ಸಣ್ಣದಾದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ ಎನ್ನುವಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ, ಒಂದು ಮನೋತೃಪ್ತಿ ನಿಮಗೆ ಬಂದರೆ ಅಷ್ಟೇ ನಾನು ಆಕಸ್ಮಿಕವಾಗಿ ಇಲ್ಲಿ ಬಂದದಕ್ಕೆ ಸಾರ್ಥಕ ಎನ್ನುವಂತಹ ಒಂದು ಮನೋಭಾವದಿಂದ ಅವಕಾಶ ನೀಡಿದ್ದಕ್ಕೆ ಇಲ್ಲಿನ ಎಲ್ಲರಿಗೂ ಕೂಡ ವಂದಿಸ್ತಾ ವಿವರಿಸ್ತೇನೆ. ಜೈ ಹಿಂದ್.
ಇವತ್ತು ಒಳ್ಳೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಂದರೆ ಜಲ ಸಂರಕ್ಷಣೆ ಮತ್ತು ಪರಿಸರ ಸಂರಕ್ಷಣೆ ಬಹಳ ಅತ್ಯಗತ್ಯವಾಗಿ ಅನಿವಾರ್ಯವಾಗಿ ಆಗಲೇಬೇಕಾದಂಥ ಈ ಸಂರಕ್ಷಣಾ ಕಾರ್ಯ. ಬೆಳಿಗ್ಗೆ ಎದ್ದು ಹಲ್ಲುಜ್ವಲಿಂದ ಹಿಡಿದು ರಾತ್ರಿ ಮಲಗುವ ತನಕ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿರುವುದು ನೀರು. ಆಹಾರ ಇಲ್ಲದೆ 5 ದಿನ ಇರ್ಬೋದು, ಅಥವಾ ಅವನ ದೇಹ ಶಕ್ತಿ ಸಾಮರ್ಥ್ಯಕ್ಕೆ ನೋಡುವ 1 ವಾರ ಇರ್ಬೋದು. ಆದರೆ ನೀರಿಲ್ಲದಿದ್ದರೆ 1 ಗಂಟೆ ಇರಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಈ ಭೂಮಿಯ ಸಕಲ ಜೀವ ಸಂಕುಲಗಳ ಚೇತನಾ ಶಕ್ತಿ ಅಂದರೆ ಅದು ನೀರು. ಆದರೆ ನೀರಿನ ಬಗ್ಗೆ ನಮ್ಮಲ್ಲಿರುವ ನಿರಾಸಕ್ತಿ ನೋಡಿದರೆ ಇವತ್ತು ಜಲ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಆಗದೇ ಇರುವ ಕಾರಣ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಪ್ರಾಕೃತಿಕ ದುರಂತಗಳು. ಮಳೆಗಾಲದಲ್ಲಿ ಎಲ್ಲಿ ಬೆಟ್ಟ ಕುಸಿತಾ ಇದೆ, ಎಲ್ಲಿ ಜಲಸ್ಫೋಟ ಆಗ್ತಾ ಇದೆ, ಎಲ್ಲಿ ಜಲಪ್ರವಾಹ ಆಗ್ತಾ ಇದೆ ಅಂತೇಳಿ ನಾವು ಒಂದು ಭಯವಾದ ವಾತಾವರಣದಲ್ಲಿದ್ದೇವೆ ಇವತ್ತು. ಅದೇ ಮಳೆ ಮುಗಿದ ಕೂಡಲೇ ನಾವು ಬರಗಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಾವು ಗಮನಿಸಬೇಕಾದ ವಿಚಾರ ಅಂದರೆ ಮಂಗಳೂರಿನಂಥ ನಗರದಲ್ಲಿ ಈಗ 30 ಡಿಗ್ರಿಗೆ ತಾಪಮಾನ ಹೋಗಿದೆ. ನಾವೆಲ್ಲೋ ಉತ್ತರ ಭಾರತದಲ್ಲಿ 38 ಡಿಗ್ರಿ ಅಂತೆ 48 ಡಿಗ್ರಿ ಅಂತ ಕೇಳ್ತಾ ಇದ್ದೇವೆ. ಇವತ್ತು ಮಂಗಳೂರಿನಲ್ಲಿ ಈ ಸಂದರ್ಭದಲ್ಲಿ 30 ಡಿಗ್ರಿ ತಾಪಮಾನ. ಕಳೆದ ವರ್ಷ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 4 ದಿನಕ್ಕೊಮ್ಮೆ ನೀರಿನ ರೇಷನಿಂಗ್ ವ್ಯವಸ್ಥೆ ಆಯಿತು. ಈ ವರ್ಷ ಏನೋ ನಾವು ಲಾಕ್ಡೌನಿಂದಾಗಿ ಬಚಾವಾದೆವು, ನೀರಿನ ಸಮಸ್ಯೆ ಆಗಲಿಲ್ಲ. ಮುಂದಿನ ವರ್ಷ ಇನ್ನಷ್ಟು ದೊಡ್ಡ ನೀರಿನ ಸಮಸ್ಯೆ ಇಲ್ಲಾಗಲಿದೆ. ನಾನು ಕಳೆದ ವರ್ಷ ಈ ನೀರಿನ ಸಮಸ್ಯೆ ಆಗುವಾಗ ಒಂದು ಹೋಟ್ಲಲ್ಲಿ ಹೊರಗಡೆ ಬರುವಾಗ ಯಾರೊಬ್ಬರಿಗೂ ಫೋನ್ ಮಾಡ್ತಾ ಇದ್ದಾರೆ. ಅವ್ರು ಫೋನಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲ ಬೈಯೇಡು ಒಂದು 4 ಕೊಡಪಾನ ನೀರು ತಿಕ್ಕುವ ಅಂತಂದರೆ ನೀರು ಸಾಲ ಕೇಳ್ತಾ ಇದ್ದಾರೆ. ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ, ಫ್ಲ್ಯಾಟಲ್ಲಿ ಕೂತ್ಕೊಳಿಸಕ್ಕೆ ಮನಸ್ಸಿಲ್ಲ ಅಂದರೆ ನೀರನ್ನು ಸಾಲ ಕೇಳುವಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ನಾವು ಮಳೆ ಜಾಸ್ತಿ ಬಂದ ಕೂಡಲೇ ಮಳೆಗೆ ಬೈತೇವೆ, ಹೊಳೆಯ ನೀರು ಜಾಸ್ತಿ ಬಂದ ಹೊಳೆಗೆ ಬೈತೇವೆ. ಈಗ ಮಳೆ ಮುಗಿಯಿತು, ಇನ್ನೀಗ ಸೆಕೆ ಸ್ಟಾರ್ಟ್ ಆಗ್ತದೆ. ಜನರು ಆರಂಭ ಮಾಡ್ತಾರೆ, ಏನು ಗೊತ್ತಾ, ಇಂಚಿ ಸಾವ್ದ ಸೆಕೆ ಮಾರಿ ಬರ್ಸ ಹೋಲಿಸಾಯ್ತಂದು ಅಂತೇಳಿ. ಅದೇ ಮಳೆ ಜಾಸ್ತಿ ಜೂನ್ ಜುಲೈಯಲ್ಲಿ ಬರುವಾಗ ಈ ಬರ್ಸಗ ಸಣ್ಣ ಮೀರ್ರೆ ಉಂತುಲ್ಲೆಜ್ಜಿ ಅಂತ ಹೇಳ್ತಾರೆ. ಅಂದರೆ ನಮಗೆ ರಿಮೋಟ್ ಬೇಕಾದ್ರೆ ಈ ವ್ಯವಸ್ಥೆ ಇರಬೇಕಿಲ್ಲ. ಇದರಿಂದೇ ನಾವು ತೊಂದರೆಗೊಳಗಾದ. ಇವತ್ತು ಮನುಷ್ಯನಿಗೊಂದು ಅಹಂ ಇದೆ. ಏನಂತ ಹೇಳಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಾವು ಇವತ್ತು ಭೂಮಿಯ ಅನ್ಯ ಗ್ರಹಗಳನ್ನು ಹೋಗಿ ಕೂತ್ಕೊಳ್ಬೋದು, ಮುಟ್ಬೋದು. ಅಂದರೆ ತಂತ್ರಜ್ಞಾನದಲ್ಲಿ ಬೀಳ್ಕೊಳ್ತಾ ಇದ್ದೇವೆ. ಹಾಗಾದರೆ ಕೊರೋನಾ ಎಂಬ ಒಂದು ಕಣ್ಣಿಗೆ ಕಾಣದ ವೈರಸ್ನಿಂದ ಇವತ್ತು ಮುಖಕ್ಕೆ ಮಾಸ್ಕ್ ಹಾಕಿ ಹೇಡಿಗಳಂತಿಡಿ ಜಗತ್ತಿನಾದ್ಯಂತ ಲಾಕ್ಡೌನ್ ಮಾಡಿ ನಾವು ಎಲ್ಲೋ ಅಡಗಿ ಕೂತ್ಕೊಳ್ತೇವೆ ಅಂತ ಹೇಳಿದರೆ, ಹಾಗಾದರೆ ತಂತ್ರಜ್ಞಾನ ವಿಜ್ಞಾನಗಳು ಇಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ. ಯಾಕಿದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವಿಜ್ಞಾನ ತಂತ್ರಜ್ಞಾನ ಯಾವುದೇ ಎಷ್ಟೇ ಮುಂದುವರಿಯಲಿ, ಆದರೆ ನಮ್ಮ ಪ್ರಕೃತಿ ಮಾತೆಯನ್ನು ನಾವು ಎದುರು ಹಾಕ್ಕೊಂಡ್ರೆ ಅದರ ಪ್ರತೀಕಾರ ಈಗಲಾಗುವಂಥದ್ದು, ಅದರ ಪ್ರತೀಕಾರವಿದೆ. ಈಗ ಜಲಸ್ಫೋಟ ಅಂತ ಹೇಳ್ತಾರೆ. ಈಗ ಕಳೆದ 3 ವರ್ಷಗಳಿಂದ ಮಡಿಕೇರಿ, ಚಾರ್ಮಾಡಿ, ಚಿರಾಡಿಗಳಲ್ಲಿ ಜಲಸ್ಫೋಟ, ಭೂಕುಸಿತಗಳು ಆಗ್ತಾ ಇದೆ. ಯಾಕೆ ಆಗ್ತಾ ಉಂಟು? ಯಾಕೆ ಹಿಂದೆ ಆಗಲಿಲ್ಲ? ಮಳೆ ಇದಕ್ಕಿಂತ ಜಾಸ್ತಿ ಬಂದಿತ್ತು ಹಿಂದೆ. 78ರಲ್ಲಿ ಬಂದಿತ್ತು, 84ರಲ್ಲಿ ಬಂದಿತ್ತು, ಇದಕ್ಕಿಂತ ದೊಡ್ಡ ಮಳೆ ಬಂದಿತ್ತು. ಯಾಕೆ ಭೂಕುಸಿತ ಆಗಲಿಲ್ಲ? ಯಾಕೆ ಜಲಪ್ರವಾಹ ಆಗಲಿಲ್ಲ? ಇದನ್ನು ಚಿಂತಿಸಬೇಕಾದ ಸಮಯ ಇದೆ. ನಾನು ಒಂದು 26 ವರ್ಷಗಳಿಂದ ಪಶ್ಚಿಮ ಘಟ್ಟದಲ್ಲಿ ಕಾಡು ಸುತ್ತಾಡಿ ಚಾರಣ ಅಂತ ಹೇಳ್ತೇವೆ ನಾವು, ಟ್ರೆಕ್ಕಿಂಗ್ ಅಂತೇಳಿ. ಈ ಟ್ರೆಕ್ಕಿಂಗ್ ಮೂಲಕ ಎಲ್ಲ ಅಲ್ಪ ಸ್ವಲ್ಪ ಅಲ್ಲಿ ನದಿ ಮೂಲಕ್ಕೆ ಹೋಗಿ ಅಲ್ಲಿಯ ಸೂಕ್ಷ್ಮ ಈಕೋ ಸೆನ್ಸಿಟಿವ್ ಏರಿಯನ್ನು ಸ್ವಲ್ಪ ಕಲ್ತುಕೊಂಡ್ರೆ ನಾನು ಇದನ್ನು ಸ್ಪಷ್ಟವಾಗಿ ಹೇಳಬಲ್ಲೆ. ಯಾಕೆ ಭೂಕುಸಿತ ಆಗ್ತಾ ಉಂಟು ಅಂತ ಹೇಳಿದ್ರೆ, ನೋಡಿ, ಪಶ್ಚಿಮ ಘಟ್ಟ ಹೇಗೆ ಅಂತ ಹೇಳಿದ್ರೆ ಬಹಳ ಒಂದು ಸೂಕ್ಷ್ಮ, ಜಗತ್ತಿನ 18 ಸೂಕ್ಷ್ಮ ಜೀವವೈವಿಧ್ಯದ ಕೇಂದ್ರಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟ ಕೂಡ ಪ್ರಮುಖವಾದುದು. ಅದು ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಗುಜರಾತ್ನ ತಪತಿ ನದಿ ಕಿನಾರವರೆಗೆ 1600 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಗುಜರಾತ್, 1600 ಕಿಲೋಮೀಟರ್ ನಾನ್ ಸ್ಟಾಪ್ ಮೌಂಟೇನ್ಸ್ ಮತ್ತು ಫಾರೆಸ್ಟ್. ಅದೇ ರೀತಿ ಉತ್ತರ ಭಾರತದಲ್ಲಿ ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ 1320 ಕಿಲೋಮೀಟರ್ ಹಿಮಾಲಯನ್ ಪರ್ವತ ಶ್ರೇಣಿಗಳು. ನೋಡಿ, ಇಲ್ಲಿದೆ ಪಶ್ಚಿಮ ಘಟ್ಟ, ಅಲ್ಲಿ ಹಿಮಾಲಯನ್ ಪರ್ವತ ಶ್ರೇಣಿಗಳು. ಇದು ಭಾರತದ ಭದ್ರಗೋಡೆ ಅಲ್ಲ, ಭದ್ರಕೋಟೆ ಅಂತ ಹೇಳ್ಬೋದು. ಒಂದು ಮನೆಯಲ್ಲಿ 4 ಸುತ್ತ ಗೋಡೆ ಇದ್ರೆ ಆ ಮನೆ ಹೇಗೆ ಭದ್ರತೆಯೋ ಅದೇ ರೀತಿ ಇವತ್ತು ನಮ್ಮ ಇಡೀ ಅಖಂಡ ಭಾರತಕ್ಕೆ ಪಶ್ಚಿಮ ಘಟ್ಟ ಮತ್ತು ಹಿಮಾಲಯನ್ ಪರ್ವತ ಶ್ರೇಣಿಗಳು ಭದ್ರಕೋಟೆ. ಅವರಿಗೆ ಏನಂತ ಅಂತ ಹೇಳಿದ್ರೆ, ಈಗ ಒಂದು ಕಳೆದ 15 ವರ್ಷಗಳಿಂದ ಮನೆಯ ಗೋಡೆ ಕುಸಿತಾ ಇದೆ. ಒಂದು ಮನೆಯಲ್ಲಿ
ತಾಯಿ ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದರೆ ಆ ಮನೆ, ಆ ಕುಟುಂಬ ಯಾವಾಗಲೂ ನೆಮ್ಮದಿಯಾಗಿರುವಂಥದ್ದು. ಆ ಮನೆಯಲ್ಲಿ ತಾಯಿ ಅಳ್ತಾ ಇದ್ದಾಳೆ ಅಂತ ಹೇಳಿ ಆದರೆ ಆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇಲ್ಲ. ಇವತ್ತು ಮನೆಯ ಗೋಡೆ ಕುಸಿತಾ ಇದೆ, ಮನೆ ಹೊತ್ತಿ ಉರಿತಾ ಇದೆ, ತಾಯಿ ಅಳ್ತಾ ಇದ್ದಾಳೆ. ಆದರೆ ನಾವು ನಮಗೂ ಈ ಮನೆಗೂ ಈ ತಾಯಿಗೂ ಏನು ಸಂಬಂಧ ಇಲ್ಲ ಅಂತ ದೂರ ಕೂತಿದ್ದೇವೆ. ಅದರಿಂದಾಗಿ ಈ ದುರಂತಗಳು. ಒಂದು ನೆನಪಿಡಿ, ಯಾರಿಗೇ ಆಗಲಿ ಯಾವುದೇ ವಸ್ತು ಇರುವಾಗ ಅದರ ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ತಾಯಿ ಇರುವಾಗ ತಾಯಿಯ ಅಗತ್ಯ, ತಾಯಿಯ ಮಹತ್ವ ನಮ್ಗೆ ಗೊತ್ತಾಗೋದಿಲ್ಲ. ಏನಂತ ಮನೆಯಿಂದ ಸುಮ್ಮನೆ ಕೂತ್ಕೊಳ್ಳಿ ಪಿಡಿ ಪಿಡಿ ಅಂತ ಹೇಳ್ತೇವೆ. ಅದೇ ತಾಯಿಯನ್ನು ಕಳ್ಕೊಂಡ ನಂತರ ನಾವು ತಾಯಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಪ್ರಕೃತಿ ಮಾತೆ ಅಂದ್ರೆ ತಾಯಿ, ನಮ್ಮ ಹೆತ್ತ ತಾಯಿ ಹೇಗೆಯಾ ಹಾಗೆ ಪ್ರಕೃತಿ ಮಾತೆ ಕೂಡ ತಾಯಿ. ಯಾಕೆಂದ್ರೆ ಸಕಲವನ್ನು ಅವಳು ಮನ್ನಿಸ್ತಾಳೆ. ನನ್ನ ಮಗು ಎಲ್ಲರೂ ನನ್ನ ಮಗು. ಈಗ ಇಷ್ಟೆಲ್ಲ ನಾವು ಅಭಿವೃದ್ಧಿ ಯೋಜನೆಗಳು ಅಂತ ಹೇಳಿ ಪರಿಸರ ವಿನಾಶಗಳನ್ನು ಅದಕ್ಕೆ ಪೂರಕವಲ್ಲವಾದ ಮಾರಕವಾದ ಯೋಜನೆಗಳು ಮಾಡ್ತಾ ಇದ್ದೇವೆ. ಆದರೆ ಯಾವತ್ತಿಗೂ ಮಳೆಗಾಲ ಪೋಸ್ಟ್ಪೋನ್ ಆಗಲಿಲ್ಲ. ಆ ಜೂನ್ ತಿಂಗಳಿಗೆ ಮಳೆ ಬಂದೇ ಬರ್ತದೆ. ಯಾಕೆಂದ್ರೆ ತಾಯಿ ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಈ ಅಭಿವೃದ್ಧಿ ಎಂಬ ನೆಪದಲ್ಲಿ, ನೆಪಕ್ಕೊಂದು ಬ್ರಾಕೆಟ್ ಹಾಕಿ, ನೆಪ ಅಂತ ಹೇಳಿದ್ರೆ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲವೂ ಇವತ್ತು ಅಭಿವೃದ್ಧಿ ಮಾಡುವಂಥದ್ದು ಎಲ್ಲವೂ ಪಶ್ಚಿಮ ಘಟ್ಟಕ್ಕೆ ಪೂರಕವಾದ್ದಲ್ಲ, ಮಾರಕವಾದಂಥದ್ದು. ಪಶ್ಚಿಮ ಘಟ್ಟವನ್ನು ನೀವು ಗಮನಿಸಬಹುದು. ಯಾಕೆ ಹೇಳಿದ್ರೆ ನೀವು ಯಾವುದೇ ಚಾರ್ಮಾಡಿ, ಶಿರಾಡಿ ಘಾಟಿಯಲ್ಲಿ ಹೋಗುವ ಒಂದು ಆ ಬೆಟ್ಟ ಪ್ರದೇಶವನ್ನು ಗಮನಿಸಿ, ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿರುವುದು ಹುಲ್ಲುಗಾವಲು ಅಂದ್ರೆ ಗ್ರಾಸ್ಲ್ಯಾಂಡ್. ಪಶ್ಚಿಮ ಘಟ್ಟಕ್ಕೆ ಹುಲ್ಲುಗಾವಲು ಹೇಗೆ ರಕ್ಷಣೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಚರ್ಮ ಹೇಗೆ ರಕ್ಷಣೆಯೋ, ಅಕಸ್ಮಾತ್ ಒಬ್ಬ ಮನುಷ್ಯನಿಗೆ ಚರ್ಮ ಇಲ್ಲದೆ ಹೋದರೆ ಯಾವುದಾದ್ರೂ ರೋಗ ಬರ್ಬೋದು. ಅದೇ ರೀತಿ ಪಶ್ಚಿಮ ಘಟ್ಟಕ್ಕೆ ಹುಲ್ಲುಗಾವಲು ಅಂದ್ರೆ ಒಂದು ಭದ್ರತೆ, ಒಂದು ರಕ್ಷಣೆ. ಆ ಹುಲ್ಲಿನ ಹೊದಿಕೆ, ಹುಲ್ಲಿನ ಕೆಳಗೆ ನಮ್ಗೆ ಹುಲ್ಲು ಮಾತ್ರ ಕಾಣ್ತದೆ. ಆ ಹುಲ್ಲಿನ ಕೆಳಗೆ 2 ಬೆಟ್ಟಗಳ ಕಣಿವೆಗಳಲ್ಲಿ ಒಂದು ಶೋಲಾ ಅರಣ್ಯ ಅಂತ ಹೇಳಿದೆ. ಅದಕ್ಕೆ ಮಳೆಕಾಡು, ರೈನ್ ಫಾರೆಸ್ಟ್ ಅಂತ ಹೇಳ್ತಾರೆ. ದಟ್ಟವಾದ ಕಾಡು. ಆ ಕಾಡು ಇವತ್ತಿಡೀ ಜಗತ್ತಿನಾದ್ಯಂತ ಆ ಕಾಡಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ಮಳೆಕಾಡು ಅಂತಲೇ ಹೇಳುದು. ಮಳೆಕಾಡು ಹೇಗೆ ಅಂತ ಹೇಳಿದ್ರೆ, ನಮ್ಗೆ 4 ತಿಂಗಳು ಮಳೆ ಬಂದರೂ ಪಶ್ಚಿಮ ಘಟ್ಟದಲ್ಲಿ 6 ತಿಂಗಳು ಮಳೆ ಆಗ್ತದೆ. ಈ 6 ತಿಂಗಳ ಮಳೆ ನೀರನ್ನು ಆ ಹುಲ್ಲುಗಾವಲು ಒಳ ಪ್ರದೇಶದ, ಈ ಹುಲ್ಲುಗಾವಲಿನಲ್ಲಿ ಹೇಗೆ ಅಂತ ಹೇಳಿದ್ರೆ ಒಳಗೆ ಒಂದು ಜಲನಾಡಿಗಳು ಅಂತ ಹೇಳಿದೆ, ವಾಟರ್ ಲೇಯರ್ಸ್ ಅಂತ ಹೇಳ್ತೇವೆ ನಾವು. ಹುಲ್ಲುಗಾವಲಿನ ಒಳಗೊಂದು ಜಲನಾಡಿಗಳು. ಆ ಜಲನಾಡಿಗಳು ಎಲ್ಲಿ ಕಾಣ್ತಾ ಉಂಟು, ಎಲ್ಲಿ ಜಲಪಾತ ಇದೆ ಅಲ್ಲಿ ಮಾತ್ರ ಜಲನಾಡಿಗಳು ಕಾಣ್ತಾ ಇದೆ. ಉಳಿದ ಕಡೆ ಕಾಡಿನೊಳಗೆ ಗುಪ್ತವಾಗಿ ಅದು ಹರಿತಾ ಇರ್ತದೆ. ಅದು ವರ್ಷ ಪೂರ್ತಿ ಹರಿಯುವಂಥದ್ದು. ಆ ಜಲನಾಡಿಗಳ ನೀರು ಮಳೆಗಾಲದಲ್ಲಿ ಈ ಶೋಲಾ ಅರಣ್ಯಕ್ಕೆ ಬಂದು ಶೇಖರಣೆ ಆಗ್ತದೆ. ಈ ಶೋಲಾ ಅರಣ್ಯದ ಇಂಪಾರ್ಟೆನ್ಸ್ ಎಂತ ಅಂತ ಹೇಳಿದ್ರೆ, ವರ್ಷ ಪೂರ್ತಿ ಸೂರ್ಯನ ಕಿರಣ ನೆಲಕ್ಕೆ ಬೀಳದಷ್ಟು ದಟ್ಟವಾದ ಕಾಡು ಒಂದು. ಇನ್ನೊಂದು ಎಂತ ಹೇಳಿದ್ರೆ, ಆ ಮಳೆ ನೀರನ್ನು, 6 ತಿಂಗಳ ಮಳೆ ನೀರನ್ನು, ಈಗ ನವೆಂಬರ್ ಅಲ್ಲಿ ಮಳೆ ಮುಗಿಯಿತು, ಇನ್ನೊಂದು ಮಳೆಗಾಲ ಅಂದ್ರೆ ಜೂನ್ ವರೆಗೆ ಆ ಮಳೆ ನೀರನ್ನು ಹಂತ ಹಂತವಾಗಿ ಹೊಳೆಗೆ ಸರಬರಾಜು ಮಾಡಿ ಹೊಳೆಯನ್ನು ಜೀವಂತವಾಗಿರಿಸುವಂತಹ ಶಕ್ತಿ ಸಾಮರ್ಥ್ಯವುಳ್ಳಂಥದ್ದು ಆ ಶೋಲಾ ಕಾಡು. ಆ ಶೋಲಾ ಕಾಡಿನ ಮಹತ್ವ. ಈ ಶೋಲಾ ಕಾಡಿನೊಳಗೆ ನೀರಿಂಗಿತ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಶೋಲಾ ಕಾಡಿನ ಒಳಗೆ ನೀರು ಇಂಗಿತ ಹೇಗಾಗ್ತದೆ ಅಂತ ಹೇಳಿದ್ರೆ, ಶೋಲಾ ಕಾಡಿನ ಮಣ್ಣಿನ ಒಳಗಡೆ 4 ಅಡಿಯ ಕೆಳಗೆ ಒಂದು ರಾಕ್ ಲೇಯರ್ಸ್ ಅಂತಿದೆ, ಶಿಲಾಪದರಗಳಿವೆ. ಆ ಶಿಲಾಪದರದ ಒಳಗೆ ನೀರು ಸಂಗ್ರಹಣೆ ಆಗಿ ಅದು ಹಂತ ಹಂತವಾಗಿ ಒಂದು ಮಳೆಗಾಲದಿಂದ ಇನ್ನೊಂದು ಮಳೆಗಾಲದವರೆಗೆ ಹೊಳೆಗೆ ನೀರು ಸರಬರಾಜು ಮಾಡಿ ಆ ಹೊಳೆಯ ನೀರು ಸಮುದ್ರಕ್ಕೆ ಬಂದು ಆ ಸಮುದ್ರ ನೀರು ವಾಪಸ್ ಪಶ್ಚಿಮ ಘಟ್ಟಕ್ಕೆ ಹೋಗಿ ಅಲ್ಲಿ ಮತ್ತೆ ಮಳೆಯಾಗಿ ನೋಡಿ ನೀರಿನ ಸೈಕಲ್. ನಾವು ನಮ್ಮ ಯೋಜನೆಯಲ್ಲಿ ಹೇಳ್ತೇವೆ ಸಮುದ್ರಕ್ಕೆ ನೀರು ವೇಸ್ಟ್ ಆಗಿ ಹೋಗ್ತಾ ಉಂಟು ಅಂತೇಳಿ. ನಾನು ಯೋಜನಾಕಾರರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾವ ನೀರು ವೇಸ್ಟ್ ಆಗ್ತಾ ಉಂಟು ಅಂತ ನನಗೊಂದು ಅಂಕಿಅಂಶ ಕೊಡಿ, ಅದನ್ನು ತಗೊಂಡೋಗಿ. ಯಾಕೆ 437 TMC ನೀರು, 1 TMC ಅಂದ್ರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್. 437 TMC ನೀರು ಇವತ್ತು ಪಶ್ಚಿಮ ಘಟ್ಟದಿಂದ ನೇತ್ರಾವತಿಗೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ಹೋಗ್ತದೆ. ವಾಪಸ್ ಆ ನೀರು ಪಶ್ಚಿಮ ಘಟ್ಟಕ್ಕೆ ಹೋಗುದು ನಮ್ಗೆ ಕಾಣೋದಿಲ್ಲ. ನಮ್ಗೆ ತೊಕ್ಕೊಟ್ಟು ಬ್ರಿಡ್ಜ್, ಪಾಣೆಮುಳ್ಳೂರು ಬ್ರಿಡ್ಜ್ ಅಲ್ಲಿ ಹೊಳೆ ಹೋಗುದು ಕಾಣ್ತದೆ. ಆ ಹೊಳೆಯ ನೀರು ವಾಪಸ್ ಮೋಡವಾಗಿ ಪಶ್ಚಿಮ ಘಟ್ಟಕ್ಕೆ ಹೋಗುದು ಯಾರಿಗೂ ಕಾಣ್ತಾ ಇಲ್ಲ. ನಾವು ಪಾಣೆಮುಳ್ಳೂರು ಬ್ರಿಡ್ಜ್ ಅಲ್ಲಿ ನೋಡಿದ್ರು, ಚಿಕ್ಕಬಳ್ಳಾಪುರದವ್ರು ಹೇಳ್ತಾರೆ ಇಷ್ಟು ನೀರು ಉಂಟ್ರಿ, ಇವರು ನಮ್ಗೆ ಎತ್ತಿನ ಹೊಳೆಗೆ ನೀರು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ. ಆ ನೀರು ವಾಪಸ್ ಹೋಗೋದು ಯಾರಿಗೂ ಕಾಣ್ತಾ ಇಲ್ಲ. ಈ ವ್ಯವಸ್ಥೆ ಪಶ್ಚಿಮ ಘಟ್ಟದಲ್ಲಿ ಆಗುವಂಥದ್ದು. ಪಶ್ಚಿಮ ಘಟ್ಟದ ಪ್ರತಿಯೊಂದು ವನ್ಯಜೀವಿಗಳು ಕೂಡ ಇವತ್ತು ಒಂದು ಇಂಜಿನಿಯರ್ ಮಾಡುವ ಕೆಲಸವನ್ನು ಮಾಡ್ತದೆ. ಅದಲ್ಲದೆ ರಾತ್ರಿ ಹಗಲು ನಮಗೋಸ್ಕರ ದುಡಿತವೆ. ಇದು ಕಣ್ಣಿಗೆ ಕಾಣದ ಒಂದು ಶಕ್ತಿ. ಪ್ರತಿಯೊಂದು ವನ್ಯಜೀವಿಗಳು ಹಲವಾರು ಕಡೆ ನಾನು ಹೇಳ್ತೇನೆ, ಬಹಳ ಸೂಕ್ಷ್ಮ ಒಂದು ವಿಷಯ ಇದು. ನಾನು ಯಾವುದೇ ಗೂಗಲ್ ಅಥವಾ ಯಾವುದೇ ಇದರಲ್ಲಿ ಕಲ್ತದ್ದಲ್ಲ. ನಾನು ಕಾಡಿಗೆ ಹೋಗಿ ಕಾಡಿನ ಬುಡಕಟ್ಟು ಸಮುದಾಯದಿಂದ ಮತ್ತು ಕಾಡಲ್ಲೇ ಉಳ್ಕೊಂಡು ಕಲ್ತಂತ ವಿಚಾರ.
ಪಶ್ಚಿಮ ಘಟ್ಟದಲ್ಲಿ 123 ಜಾತಿಯ ಇರುವೆಗಳಿವೆ. ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ರಿಪೋರ್ಟ್ ಪ್ರಕಾರ ಪಶ್ಚಿಮ ಘಟ್ಟದಲ್ಲಿ ಇರುವೆಗಳ ಸಂತತಿ ಕಡಿಮೆ ಆದರೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಳ ಸಂತತಿ ಕಡಿಮೆ ಆಗ್ತದೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಸಂಬಂಧ. ಕಣ್ಣಿಗೆ ಕಾಣದ ಇರುವೆ, ಕಣ್ಣಿಗೆ ಕಾಣದ ಗೆದ್ದಲು ಹುಳುಗಳು ಏನೆಲ್ಲ ಕೆಲಸ ಮಾಡ್ತವೆ ಅಂತೇಳಿ ನಾವು ಗಮನಿಸಬೇಕು. ಅಲ್ಲಿ ಇರುವೆಯಿಂದ ಆನೆಯವರೆಗೂ ಸಂಬಂಧ ಇದೆ, ಹುಲ್ಲಿನಿಂದ ಹಿಡಿದು ಆಕಾಶದ ಮರದವರೆಗೂ ಸಂಬಂಧ ಇದೆ, ಪ್ರತಿಯೊಂದು ಸಂಬಂಧ ಇರುವಂಥದ್ದು. ಆದ ಕಾರಣ ಪಶ್ಚಿಮ ಘಟ್ಟದಲ್ಲಿ ಜಲ ಸಂರಕ್ಷಣೆ ಆದರೆ ನಮಗೆ ನೇತ್ರಾವತಿ ಉಳಿದೀತು. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇರುವುದು ಒಂದೇ ಒಂದು ನದಿ ನೇತ್ರಾವತಿ. ಅದನ್ನು ಕಳ್ಕೊಂಡ್ರೆ ಮತ್ತೆ ಈಗ ಉತ್ತರ ಕನ್ನಡದವರಿಗೆ ಕಾಳಿ, ಯಗನಾಶಿನಿ, ಗಂಗಾವಳಿ ಬೇರೆ ಬೇರೆ ನದಿಗಳಿವೆ. ಆದರೆ ದಕ್ಷಿಣ ಕನ್ನಡಕ್ಕೆ ಇರೋದು ಒಂದೇ ಜೀವನದಿ ನೇತ್ರಾವತಿ. ಆದ್ರೆ ಇವತ್ತು ನಮ್ಮ ನೇತ್ರಾವತಿಯನ್ನು ಅಂದ್ರೆ ನೇತ್ರಾವತಿ ಅಂದ್ರೆ ನಮ್ಮ ತಾಯಿ, ತುಳುನಾಡಿನ ತಾಯಿ, ತಲೆನಾಡಿನ ಮಾತೆ ಮೇಲೆ ಬಹಳಷ್ಟು ದೌರ್ಜನ್ಯಗಳಾಗ್ತಾ ಇದೆ. ಈಗ ನಾನು ಆಗ ಹೇಳಿದ ಹಾಗೆ ಈ ಹಿಂದೆ ಭೂಕುಸಿತ, ಜಲಸ್ಫೋಟ ಯಾಕಾಗ್ಲಿಲ್ಲ, ಈಕೆ ಯಾಕಾಯ್ತು ಅಂತ ಹೇಳಿದ್ರೆ, ನದಿ ಮೂಲ ಅಂದ್ರೆ ಬಹಳ ಸೂಕ್ಷ್ಮ ಪ್ರದೇಶ. ನದಿ ಮೂಲದ ಮೇಲೆ ಯಾವುದೇ ಮಾನವ ಚಟುವಟಿಕೆ ಅವಕಾಶ ಇಲ್ಲ. 1974 ಫಾರೆಸ್ಟ್ ಆಕ್ಟ್ ಪ್ರಕಾರ ನದಿ ಮೂಲದಲ್ಲಿರುವ ಸೂಕ್ಷ್ಮ ಪ್ರದೇಶದ ಮೇಲೆ ಯಾವುದೇ ಮಾನವ ಚಟುವಟಿಕೆ ಅವಕಾಶ ಇಲ್ಲ, ಯಾವುದೇ ಯೋಜನೆಗಳಿಗೂ ಅವಕಾಶ ಇಲ್ಲ. ಆದ್ರೆ ಈಗ 6 ರಿಂದ 8 ವರ್ಷಗಳಿಂದ ಆ ನದಿ ಮೂಲದಲ್ಲೇ ನಮ್ಮ ಅಸಂಬದ್ಧ ಯೋಜನೆಗಳು ಆಗ್ತಾ ಇದೆ. ನದಿ ಮೂಲದಲ್ಲೇ ಅರಣ್ಯ ಒತ್ತುವರಿ ಆಗ್ತಾ ಇದೆ, ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ನದಿ ಮೂಲದಲ್ಲಿ ಅಕ್ರಮ ರೆಸಾರ್ಟ್ಗಳಾಗ್ತಾ ಇದೆ, ಹೋಮ್ ಸ್ಟೇಗಳಾಗ್ತಾ ಇದೆ. ನದಿ ಮೂಲದಲ್ಲಿರುವ ಸೂಕ್ಷ್ಮ ಪ್ರದೇಶವನ್ನು ನಮಗೆ ಬೇಕಾದ ರಸ್ತೆ ಮಾಡ್ತಾ ಇದ್ದೇವೆ, ಕಾಂಕ್ರೀಟ್ ಹಾಕ್ತಾ ಇದ್ದೇವೆ, ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ನದಿಯ ಸಹಜ ನೀರಿನ ಹರಿವನ್ನು ಬಲವಂತವಾಗಿ ತಿರುವು ಮಾಡ್ತಾ ಇದ್ದೇವೆ. ನೋಡಿ, ಅದರ ಪರಿಣಾಮ ಈ ದುರ್ಘಟನೆಗಳು. ಯಾಕೆ ಭೂಕುಸಿತ ಆಯ್ತು ಅಂತ ಹೇಳಿದ್ರೆ, ಹೆಚ್ಚಿನವ್ರು ಹೇಳ್ತಾರೆ ಇದು ನೆರೆ. ನೆರೆ ಅಲ್ಲ. ನೆರೆ ಹೇಗೆ ಅಂತ ಹೇಳಿದ್ರೆ, ಹೊಳೆಯಿಂದ ನಿಧಾನವಾಗಿ ಗದ್ದೆ, ಅದರ ವ್ಯಾಪ್ತಿ ಪ್ರದೇಶದಿಂದ ಗದ್ದೆಯಿಂದ ನಮ್ಮ ಮನೆ ಅಂಗಳಕ್ಕೆ, ಮನೆಗೆ ಹೀಗೆ ಬರ್ಬೋದು. ಹಂತ ಹಂತವಾಗಿ ಬರುವಂಥದ್ದು. ನಮಗೆ ಪಲಾಯನ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಈ ಜಲಸ್ಫೋಟ ಹೇಗಾಗುತ್ತೆ ಅಂತ ಹೇಳಿದ್ರೆ, ಕೇವಲ 5 ನಿಮಿಷದಲ್ಲಿ ನಿಮ್ಮ ಸುನಾಮಿ ಅಲೆ ಆಗಷ್ಟು ಪ್ರಭಾಕರವಾದ ಸ್ಪೀಡಲ್ಲಿ ಬರುವಂಥದ್ದು. ನಾನು ಇದರ ಬಗ್ಗೆ ಎಲ್ಲ ಕಳೆದ ವರ್ಷ ಮಡಿಕೇರಿ ಮತ್ತು ಚಾರ್ಮಾಡಿ ಮತ್ತು ಮದಗುಂಡಿಯಲ್ಲಿ ಎಲ್ಲ ಜಲಸ್ಫೋಟ ಆದ ಜಾಗಗಳಿಗೆ ಹೋಗಿದ್ದೇನೆ. ಅಲ್ಲಿಯ ಜನರ ಬಗ್ಗೆ, ಅಲ್ಲಿಯ ಕಾಡಿನ ಬಗ್ಗೆ ಎಲ್ಲ ಇದ್ದ ಕಾರಣ ನೋಡಿದ್ದೇನೆ. ಹೇಗೆ ಅಂತ ಹೇಳಿದ್ರೆ, ಜಲಸ್ಫೋಟ ಯಾಕಾಯ್ತು ಅಂತ ಹೇಳಿದ್ರೆ, ಆ ಸೂಕ್ಷ್ಮ ಪ್ರದೇಶದಲ್ಲಿ ನಾನು ಹೇಳಿದಾಗೆ ನಮಗೆ ಬೇಕಾದಾಗ ಅವಶ್ಯಕತೆಗಳನ್ನು ಮಾಡಿಕೊಂಡು ಧಾರಾಕಾರವಾಗಿ ಮಳೆ ಬಂತು. ಕಳೆದ ವರ್ಷ ಆಗಸ್ಟ್ 7 ರಿಂದ 14ರವರೆಗೆ 1 ವಾರ ನಿರಂತರವಾಗಿ ಮಳೆ ಬಂತು. ನಾನು ಹೇಳಿದಾಗ ಜಲನಾಡಿಯಲ್ಲಿ ಮಳೆ ನೀರು ಮಾತ್ರ ಬಂದಿದ್ರೆ ಅದಕ್ಕೆ ಅದರ ಶಕ್ತಿ ಸಾಮರ್ಥ್ಯ ಇತ್ತು. ಇದು ಧಾರಣಾ ಶಕ್ತಿಗಿಂತ ಮಳೆ ನೀರಿನ ಜೊತೆಗೆ ಮೇಲ್ಗಡೆ ಇವರು ಕಾಮಗಾರಿ ಮಾಡಿದಂತಹ ಕಲ್ಲು, ಮಣ್ಣು, ಕೆಸರು, ರಾಡಿ ಆ ಜಲನಾಡಿ ಒಳಗೆ ಬರುವಾಗ ಜಲನಾಡಿಗಳು ಸ್ಫೋಟ ಆಯಿತು. ಜಲನಾಡಿಗಳ ಸ್ಫೋಟ ಆದ ಕೂಡಲೇ ಇಡೀ ನಮ್ಮ ಅಲ್ಲೇ ಮೇಲ್ಪದರ ಓಪನ್ ಆಗಿ ಅದು ಕೆಳಗಡೆ ಇರುವ ಶೋಲಾರಣ್ಯಕ್ಕೆ ಬಂತು. ಶೋಲಾರಣ್ಯದ ಒಳಗಿರುವ ದೊಡ್ಡ ದೊಡ್ಡ ಮರಗಳು, ಮಣ್ಣುಗಳು ಎಲ್ಲವೂ ಕೊಚ್ಚಿಕೊಂಡು ಮಧುಗುಂಡಿ ಇದ್ರೆ ನಮ್ಮ ಕಳಸದ ಹತ್ರ, ಮಧುಗುಂಡಿ ಅದರ ಮೂಲ ಸ್ಥಾನದಿಂದ ಬೆಳ್ತಂಗಡಿಯ ಕುಕ್ಕವರೆಗೆ 16 ಕಿಲೋಮೀಟರ್ ವರೆಗೆ ಇದನ್ನು ಎಳ್ಕೊಂಡು ಬಂದಿದ್ದು. ಹೇಳಿದ್ರೆ ಅಲ್ಲಿ ಒಬ್ಬರು ನಂದಿಕಾಡು ಅಂತ ಒಂದು ಪ್ರದೇಶದಲ್ಲಿ ಒಬ್ಬರು ಹೆಂಗಸು ಮಧ್ಯಾಹ್ನ ಮಲಗಿ ನಿದ್ರೆ ಮಾಡುವಂತ ಹೇಳೋ ಹೊತ್ತಿಗೆ ಸಿಡಿಲು ಹೊಡೆದಾಗ ಕೇಳಿತಂತೆ ನೆಲದಲ್ಲಿ. ಏನು ಅಂತ ಹೇಳಿ ನೋಡುವಾಗ ಸಾಧಾರಣ ಒಂದು 30 ಫೀಟ್ ಅಡಿಯಿಂದ ಈ ಸಮುದ್ರದ ತೆರೆ ಬಂದಾಗೆ ಕಲ್ಲು, ಕೆಸರು ಎಲ್ಲ ಬರ್ತಾ ಉಂಟು. ಪುಣ್ಯಕ್ಕೆ ಇವರು ಮನೆ ಬಿಟ್ಟು ಓಡಿದ್ರು. ಇವರ ಮನೆ ಯಾಕೆ ಉಳಿತು ಅಂತ ಹೇಳಿದ್ರೆ, ಮನೆಯ ಮೇಲೊಂದು ಮರ ಇತ್ತು. ಆ ಮರಕ್ಕೆ ಅಲ್ಲಿನ ಮೇಲ್ಗಡೆ ಬಂದ ಮರಗಳು ಅಡ್ಡಾಗಿ ಬ್ಲಾಕ್ ಆಯ್ತು, ನೀರು ಡಿವೈಡ್ ಆಯ್ತು, ಮನೆ ಉಳಿಯಿತು. ಇವರು ನೋಡ್ತಾ ಇವರ ಕಂಪ್ಲೀಟ್ ತೋಟ ಶಿಫ್ಟ್ ಆಗಿ ಹೋಗ್ತಾ ಉಂಟು. ಕಂಪ್ಲೀಟ್ ತೋಟ ಗದ್ದೆಗಳು ಕೊಚ್ಚಿಕೊಂಡು ಹೋಗ್ತಾ ಉಂಟು. ಇವತ್ತಿಗೂ ಆ ಹೆಂಗಸು ಆ ಭಯದಿಂದ, ಇವತ್ತು ಮಳೆ ಬಂದರೆ ಅವರು ಮಲಗುದಿಲ್ಲ, ಏನಾದ್ರೂ ಶಬ್ದ ಆದ್ರೆ ಆ ಭಯದಿಂದ ಆ ಚೌಕಟ್ಟಿಂದ ಇನ್ನೂ ಹೊರಗೆ ಬರಲಿಲ್ಲ. ಕುಕ್ಕವಂತರ ಪ್ರದೇಶದಲ್ಲಿ ಒಂದು ಮಕ್ಕಿ ಫಾರೆಸ್ಟ್ ಇದೆ, ಕುದುರೆಮುಖ ನ್ಯಾಷನಲ್ ಪಾರ್ಕಿನ ಒಳಗೆ 20 ಫೀಟ್ ಇದೊಂದು ಕಲ್ಲು ಅರ್ಧ ಕಿಲೋಮೀಟರ್ ನೀರಲ್ಲಿ ಬಂದಿದೆ ಅಂತ ಹೇಳಿದ್ರೆ ನೀವು ಗಮನಿಸಿ ಇದರ ತೀವ್ರತೆ, ಇದರ ವೇಗ ಎಷ್ಟುಂಟು ಅಂತೇಳಿ. ಈ ಜಲಸ್ಫೋಟ ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಿರಂತರ ಈ ಜಲಸ್ಫೋಟಗಳಾದ್ರೆ ಹೊಳೆ ಬರಿದಾಗ್ತದೆ. ಈಗ ಅಲ್ಲಿ ಮೃತ್ಯುಂಜಯ ಹೊಳೆ ಅಂದ್ರೆ ನೇತ್ರಾವತಿ ಉಪನದಿ ಆಗಿರುವ ಮೃತ್ಯುಂಜಯ ಹೊಳೆ ಮತ್ತು ಅಣಿಯೂರು ಹೊಳೆ ಈಗಲೇ ಬರಿದಾಗಿದೆ. ಮೊನ್ನೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಒಬ್ರು, ಈ ಸರ್ತಿ ಜಾಸ್ತಿ ಮಳೆ ಬಂತು ಹೊಳ್ರೆ ಈ ಸರ್ತಿ ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತೇಳಿ. ನೋಡಿ, ಈ ಸರ್ತಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಗೆ. ಇನ್ನೊಬ್ರೊಂದು ಪ್ರಶ್ನೆ ಕೇಳಿದ್ರು, ನೀವು ಪರಿಸರವಾದಿಗಳು, ದಯವಿಟ್ಟು ನಾನು ಪರಿಸರವಾದಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಪರಿಸರವಾದಿ ಹೇಳುವುದು ಈಗ ಪರಿಸರ ವ್ಯಾಧಿ ಅಂತ ಆಗಿ ಹೋಗಿದೆ. ನಾನು ಒಪ್ಪಿಕೊಳ್ತಾ ಇಲ್ಲ, ಪರಿಸರ ಪ್ರೇಮಿ ಅಂತ ಹೇಳ್ಕೊಳ್ತೇನೆ ನಾನು. ಯಾಕೆಂದ್ರೆ ಪರಿಸರವಾದಿ ಅಂತ ಹೇಳ್ಕೊಂಡು ಇವತ್ತು ಬಹಳಷ್ಟು ಆಪದಗಳನ್ನು ಎದುರಿಸಬೇಕಾಗ್ತದೆ. ಯಾಕಂದ್ರೆ ಪರಿಸರವಾದಿ ಅಂತೇಳಿ NGO ಹಣ ಮಾಡಿಕೊಂಡು ವೆಸ್ಟರ್ನ್ ಘಾಟ್ಸ್ ಒಂದು ಚೌಕಟ್ಟು ಇಟ್ಕೊಳ್ಳೋದು ಕೂಡ ಇದೆ. ಅದು ಮೊನ್ನೆ ಯಾರು ಹೇಳಿದ್ರು, ನೀವು
ನೀವು ಹೇಳ್ತೀರಿ ಕಾಡು ಕಡಿತಾ ಇದ್ದೀರಿ, ಮರ ಕಡಿತಾ ಇದ್ದೀರಿ, ಮಳೆ ಜಾಸ್ತಿ ಬರ್ತಾ ಉಂಟು ಪ್ರಶ್ನೆ ಕೇಳಿದ್ರು. ಇದು ಸಾಂಪ್ರದಾಯಿಕವಾಗಿ ಬರುವ ಮಳೆ ಅಲ್ಲ, ನಾವು ಒಪ್ಪಿಕೊಳ್ಬೇಕಾದ್ರು. ನೋಡಿ, ಎಲ್ಲೋ ಮಳೆ ಬಾರದ ಗುಲ್ಬರ್ಗ ರಾಯಚೂರಲ್ಲಿ ಧಾರಾಕಾರ ಮಳೆ ಬರ್ತಾ ಉಂಟು, ಮಳೆಗಾಲದ ಅವಧಿಯಲ್ಲಿ ಮಳೆಗಾಲದ ಎಲ್ಲೆಲ್ಲೋ ಮಳೆ ಬರ್ತಾ ಉಂಟು. ಇದು ಸಾಂಪ್ರದಾಯಿಕ ಬರುವಂತಹ ಮಳೆ ಅಲ್ಲ. ಈ ಜಲಸ್ಫೋಟಗಳು, ಜಲಪ್ರವಾಹಗಳು, ಇಂಥ ಪ್ರಾಕೃತಿಕ ದುರಂತಗಳು ಆದರೆ ಅದು ಮಳೆಗಾಲಕ್ಕೆ ಇನ್ನಷ್ಟು ಸಮಸ್ಯೆಗಳಾಗ್ತದೆ. ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮೃತ್ಯುಂಜಯ ಹೊಳೆ ಮತ್ತು ಅಣಿಯೂರು ಹೊಳೆಯಲ್ಲಿ 6 ರಿಂದ 8 ಫೀಟ್ ಹೂಳು ತುಂಬಿದೆ. ಅಂದ್ರೆ ಮೇಲ್ಗಡೆಯ ಮಣ್ಣು, ಕಲ್ಲುಗಳು, ಗಿಡಗಳು, ಮರಗಳು ಎಲ್ಲಾ ಬಂದು ಮೃತ್ಯುಂಜಯ ಹೊಳೆ ಮತ್ತು ಅಣಿಯೂರು ಹೊಳೆಯಲ್ಲಿ ತುಂಬಿದೆ. ಹೊಳೆಯ ಅಕ್ಕಪಕ್ಕದವರೆಲ್ಲರೂ ಅವರವರ ಗದ್ದೆ, ಅವರವರ ತೋಟದ ಎಲ್ಲ ಕಲ್ಲನ್ನು ತೆಗೆದ್ರು, ಮರವನ್ನು ತೆಗೆದ್ರು. ಅದರ ಹೊಳೆ ಯಾರಿಗೂ ಬೇಡ, ಹೊಳೆಯಲ್ಲಿ ಹೂಳು ತುಂಬಿದೆ. ಇವತ್ತು ಹೊಳೆಯ ಆಳ ಕಡಿಮೆಯಾಗಿ ಹೊಳೆ ಬರಿದಾಗ್ತಾ ಉಂಟು. ಹೊಳೆ ಅದರ ಸಹಜ ಹರಿವನ್ನು ದಿಕ್ಕು ಹರಿದುಕೊಂಡು ಬೇರೆ ಕಡೆಗೆ ಹೋಗ್ತಾ ಉಂಟು. ಇಂಥ ದುರಂತಗಳು ಆದರೆ ಅದು ಆ ಕಡೆ ಮಡಿಕೇರಿಯಲ್ಲಿ ಆದರೆ ಕಾವೇರಿಗಿರ್ಬೋದು, ಈ ಕಡೆ ಆದರೆ ನಮ್ಮ ನೇತ್ರಾವತಿ, ಹೇಮಾವತಿಗಿರ್ಬೋದು. ಇಂಥ ಸಮಸ್ಯೆಗಳು ಇನ್ನಷ್ಟು ನಾವು ಎದುರಿಸಬೇಕಾಗ್ತದೆ. ಈಗ ನಾನು ಒಂದು ಹೇಳಿದೆ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಸಹ್ಯಾದ್ರಿ ಸಂಚೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೋಸ್ಕರ ಪಶ್ಚಿಮ ಘಟ್ಟ ಕರ್ಕೊಂಡು. ಯಾಕಂದ್ರೆ ನದಿ ಮೂಲಕ್ಕೆ ನಾವು ಕರ್ಕೊಂಡು ಹೋಗ್ಬೇಕು, ಆಗ ನದಿಯ ಸೂಕ್ಷ್ಮತೆ ಅರ್ಥ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, ಎತ್ತಿನ ಹೊಳೆ ವಿಚಾರ 2014ರಿಂದ ಇವತ್ತಿನವರೆಗೆ ನಡೀತಾ ಉಂಟು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟಗಳಾಗ್ತಾ ಉಂಟು, ಪಕ್ಷಗಳು ಪ್ರತಿ ಆರೋಪಗಳನ್ನು ಮಾಡ್ತಾ ಉಂಟು, ನೀರು ಕಡಿಮೆ ಆಗ್ತಾ ಉಂಟು. ಆದ್ರೆ ನಮ್ಮ ನದಿಯನ್ನು ನಾವು ಉಳಿಸದೇ ಇದ್ದಲ್ಲಿ, ನದಿ ಮೂಲಕ ನಾವು ಹೋಗದೇ ಇದ್ದಲ್ಲಿ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಿಟಿಯ ಮಕ್ಕಳಿಗೆ ಏಕ್ದಮ್ ಸಿಟಿ ಸೆಂಟ್ರಿಗೆ ಕರ್ಕೊಂಡು ಹೋಗೋದು. ಸಿಟಿ ಸೆಂಟ್ರಿಗೆ ಕರ್ಕೊಂಡು ಹೋದ್ರೆ ಅವನಿಗೆ ಇದೇ ಕಾಂಕ್ರೀಟ್ ಕಾಡೇ ಸತ್ಯ, ಅಲ್ಲಿ ಏನೋ ತಿನ್ಲಿಕ್ಕೆ ಅಂತ ಪಿಜ್ಜಾ, ಬರ್ಗರ್, ಇನ್ನು ಯಾರ್ಯಾವುದೋ ದೇಶದಿಂದ ಬಂದು ನಾವು ಎಲ್ಲವನ್ನು ತಿಂತೇವೆ. ಆದರೆ ಒಂದು ರೈತನ ಮನೆಗೆ, ಒಂದು ಗದ್ದೆಗೆ, ಒಂದು ತೋಟಕ್ಕೆ, ಒಂದು ಜಲಪಾತಕ್ಕೆ, ಒಂದು ಕಾಡಿಗೆ ಕರ್ಕೊಂಡು ಹೋದ್ರೆ ಆ ಹುಟ್ಟಿನಿಂದ ನಾವು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರ ಬರೆದಿದ್ದೇವೆ, ನಮ್ಗೆ ಹೇಗೆ ಸಮಾಜ, ವಿಜ್ಞಾನ, ಗಣಿತ ಅಂತ ಶಾಲಾ ಇದರಲ್ಲಿ ಪಾಠಗಳಿವೆ, ಹಾಗೆ ಪರಿಸರ ಅಂತ ಒಂದು ಪಾಠ ಇರಬೇಕು, ಅದರಲ್ಲಿ ನಾವು ಪಾಸ್ ಆಗ್ಬೇಕು. ಈಗ ಎತ್ತಿನ ಹೊಳೆ ವಿಚಾರ ನಾವು ಹೋರಾಟ ಮಾಡೋ ಕಾಲೇಜುಗಳಿಗೆ ರಜೆ ಕೊಡ್ತಾರೆ, ನೀವು ಹೋರಾಟಕ್ಕೆ ಹೋಗಿ ಅಂತ, ಅವ್ರು ಸೀದಾ ಸಿಟಿ ಸೆಂಟ್ರಿಗೆ ಪಿಕ್ಚರಿಗೆ ಹೋಗ್ತಾರೆ. ಯಾಕೆ ಹೋಗ್ತಾ ಇದ್ರು ಅಂತ ಹೇಳಿದ್ರೆ, ಆ ನದಿ ಮೂಲ, ಆ ಪಶ್ಚಿಮ ಘಟ್ಟದ ಮಹತ್ವ, ಅದರ ಅಗತ್ಯ ನಮ್ಗೆ ಅರ್ಥ ಆಗಲಿಲ್ಲ. ಪಶ್ಚಿಮ ಘಟ್ಟದ ನಾವು ಎಷ್ಟು ಉಪಯುಕ್ತತೆಯನ್ನು ಪಡೆದಿದ್ದೇವೆ, ಪಶ್ಚಿಮ ಘಟ್ಟ ನಾಶ ಆದ್ರೆ ನಾವೆಷ್ಟು ತೊಂದರೆ ಒಳಗಾಗ್ತೇವೆ, ಇದನ್ನು ನಾವು ಎಲ್ಲರೂ ಇವತ್ತು ಕಲಿಬೇಕಾದಂಥದ್ದು.
ನೋಡಿ ನೇತ್ರಾವತಿ ಅಂತ ಹೇಳೋದು ಈಗ ಯಾರೇ ಅದರ ಭೂಗರ್ಭ ಇಲಾಖೆಯವರು ಹೇಳಿ ನಾವು ಸಾಕಷ್ಟು ನೀರುಂಟು ತಿರುವು ಮಾಡ್ತಾ ಇದ್ದೇವೆ ಅಂತೇಳಿ, ಈಗ ಅಲ್ಲಿ 24 TMC ನೀರು ಉಂಟು, ಇವರಿಗೆ ತಿರುವು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ನಾವು ಎತ್ತಿನ ಹೊಳೆಯ ಹೋರಾಟದ ಅದರ ವಿರೋಧಿಗಳು ಕೂಡ ನಾಳಿಂದ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ. ಒಂದು ನೀರೇ ಇಲ್ಲದ ಹೊಳೆಯಲ್ಲಿ, ನೀರೇ ಇಲ್ಲದ ಒಂದು ನದಿಯನ್ನು ನಾವು ಬಲವಂತವಾಗಿ, ಅದು ನೀವು ಗಮನಿಸಿ, ಎತ್ತಿನ ಹೊಳೆ ನಮ್ಮ ಅದರ ಮೂಲ ಇರೋದು ಮೇಲ್ಗಡೆಯಿಂದ ಅದು ಕೆಳಗಡೆ ಬರುವಂಥದ್ದು. ಆಕ್ಚುಲಿ ಎತ್ತಿನ ಹೊಳೆ ಅಂದ್ರೆ ನೇತ್ರಾವತಿ ಉಪನದಿ. ಬಹಳಷ್ಟು ಜನರಿಗೆ ಇದು 2001ರಲ್ಲಿ ಇದ್ದದ್ದು ನೇತ್ರಾವತಿ ನದಿ ತಿರುವು ಯೋಜನೆ, ಡಾಕ್ಟರ್ GS ಪರಮೇಶ್ವರ್ ಕೊಟ್ಟ ವರದಿ. 2014ರಲ್ಲಿ ಯಾವಾಗ ಇದು ಎತ್ತಿನ ಹೊಳೆ ಅಂತ ಆಯ್ತಾ, ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಇದು ನಮ್ಮ ನದಿ ಅಲ್ಲ, ಇದು ಯಾವುದೋ ಬೇರೆ ನದಿ ಅಂತ ಕನ್ಫ್ಯೂಷನ್ ಆಗಿಬಿಟ್ಟದ್ದು. ಆಕ್ಚುಲಿ ಎತ್ತಿನ ಹೊಳೆ ಅಂದ್ರೆ ನೋಡಿ, ನಮ್ಗೆ ಉಪ್ಪಿನಂಗಡಿ ನಾವು ಸಂಗಮ ನೋಡ್ತೇವೆ. ಉಪ್ಪಿನಂಗಡಿಯಲ್ಲಿ ನಾವು ಸಂಗಮ ಅಂತೇಳಿ ಕುಮಾರಧಾರ ಮತ್ತು ನೇತ್ರಾವತಿ ಸೇರುವುದು ಅಂತೇಳಿ, ನಾವು ಉಪ್ಪಿನಂಗಡಿ ಆಚೆ ಅದರ ಘಟ್ಟ ಪ್ರದೇಶಗಳಿಗೆ ಹೋಗಿ ನೋಡಿದಾಗ ನೇತ್ರಾವತಿಗೆ 9 ಉಪನದಿಗಳಿವೆ. ಅದು ನಮ್ಮ ಎಳನೀರು ಪುಷ್ಪಗಿರಿ, ಎಳನೀರಿಂದ ಹಿಡಿದು ಪುಷ್ಪಗಿರಿ, ಎಳನೀರು ಅಂದ್ರೆ ಕುದುರೆಮುಖ ಅಪ್ ಪುಷ್ಪಗಿರಿಯವರೆಗೆ 123 ಕಿಲೋಮೀಟರ್ ಅಂತರದಲ್ಲಿ 9 ಉಪನದಿಗಳು ಸೇರಿ ಒಂದು ನೇತ್ರಾವತಿ ಆಗುವುದು. ಅಂದ್ರೆ 9 ಉಪನದಿಗಳಂದ್ರೆ ನಮ್ಮ ಅದರ ಮೂಲ ಎಲ್ಲಿ ಅಂತ ಹೇಳಿದ್ರೆ ಕುದುರೆಮುಖದಲ್ಲಿ ಎಳನೀರು ಘಾಟಿಯಲ್ಲಿ ಸಂಸ್ಥೆ ಅಂತ ಉಂಟು, ಅಲ್ಲಿ ಬಂಗ್ರಬಲಿಕೆ ಅಂತ ಹೇಳುವಲ್ಲಿ ಅದರ ಮೂಲ ಸ್ಥಾನದ ಎಳನೀರು ಹೊಳೆ. ಆಮೇಲೆ ಈ ಕಡೆ ಬಂದಾಗ ಅದರ ಬಂಡಾಜೆ ಹೊಳೆ, ಇನ್ನು ಮುಂದೆ ಚಾರ್ಮಾಡಿ ಘಾಟಿಯಲ್ಲಿ ಬಂದಾಗ ಮೃತ್ಯುಂಜಯ ಹೊಳೆ, ಅಣಿಯೂರು ಹೊಳೆ, ಸುನಾಲ ಹೊಳೆ, ನೆರಿಯ ಹೊಳೆ, ಕಪಿಲಾ ಹೊಳೆ, ಕೆಂಪು ಹೊಳೆ, ಕುಮಾರಧಾರ ಹೊಳೆ. ಈ 9 ಉಪನದಿಗಳು ಸೇರಿ ಒಂದು ನೇತ್ರಾವತಿ ಆಗೋದು. ಈ 9 ಉಪನದಿಗಳನ್ನು ಹುಡುಕಿಕೊಂಡು ಹೋದ್ರೆ ಮತ್ತೊಂದು 53 ಉಪನದಿಗಳಿವೆ, ಅದಕ್ಕೊಂದಷ್ಟು ಕಿರುತೊರೆಗಳಿವೆ, ಅದಕ್ಕೊಂದಷ್ಟು ಝರಿಗಳಿವೆ. ನೋಡಿ, ಇದೆಲ್ಲ ಒಂದು ಸಂಕೀರ್ಣವಾಗಿ ಒಂದು ನೇತ್ರಾವತಿ ಆಗೋದು. ಹಾಗಾದ್ರೆ ಈ ಯೋಜನೆ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಬಂತ ಹೇಳಿದ್ರೆ, ಬಯಲು ಸೀಮೆಯವರಿಗೆ ನೀರಿಲ್ಲ, ಕೋಲಾರ ಚಿಕ್ಕಬಳ್ಳಾಪುರದವರಿಗೆ ನೀರಿಲ್ಲ, ನಾವು ಅವರಿಗೆ ನೀರಿನ ವ್ಯವಸ್ಥೆ ಮಾಡುದು ಅಂತೇಳಿ. ನೋಡಿ, ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹೊಳೆಗಳಿತ್ತು. ಪಾಲಾರು, ಪಿನಾವತಿ, ಅರ್ಕಾವತಿ, ಕುಶಾವತಿ ಅಲ್ಲಿರುವ ಹೊಳೆಗಳು. ಇವತ್ತೇನ್ ಮಾಡಿದ್ರೆ ಅಲ್ಲಿ ಹೊಳೆಗಳಿರುವ ಸ್ಯಾಂಡ್ ಅಂದ್ರೆ ಅಲ್ಲಿ ಇರುವ ಮರಳು ಉಂಟಲ್ಲ, ಅದು ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಗ್ಲಾಸ್ ಮಾಫಿಯಾ ಆಗಿ ಇಡೀ ಹೊಳೆಯನ್ನು ಬರಿದು ಮಾಡಿದ್ರು. ಹೊಳೆಗಳು ಬತ್ತಿ ಹೋಯ್ತು. ಇವತ್ತು ಅಲ್ಲಿ ಎಲ್ಲ ಹೊಳೆಗಳನ್ನು ಸರ್ವನಾಶ ಮಾಡಿ ಇವತ್ತು ನಮ್ಮ ಕಾಲಗೋಡಕ್ಕೆ ನೇತ್ರಾವತಿನ ತಂದು ಕೊಡಿ ಅಂತ ಹೇಳಿದ್ರೆ, ಇದು ನಾಳೆ ಅವರಿಗೂ ನೀರಿಲ್ಲ, ನಮಗೂ ನೀರಿಲ್ಲ, ಪಶ್ಚಿಮ ಘಟ್ಟದ ಮೇಲೊಂದು ಮಾರಣಾಂತಿಕ ಏಟು ಕೊಡೋದ್ರಲ್ಲಿ ಈ ಯೋಜನೆ ಮುಗಿದೋಗ್ತದೆ. ಈ ಎತ್ತಿನಹೊಳೆ ವಿಚಾರವನ್ನು ನಾವು ವಿರೋಧಿಸುವಾಗ ಅದೇನೋ ನಮಗೆ ಎಲ್ಲರೂ ಇಡೀ ವ್ಯವಸ್ಥೆ ನಮ್ಮ ಎದುರಾಯ್ತು. ಯಾಕಂದ್ರೆ ಅಲ್ಲಿ ಆ ಸರ್ಕಾರದ ವ್ಯವಸ್ಥೆ ನಾವು ಎದುರಿಸಿಕೊಳ್ಳಿ ಹಾಗೆ ನಾವೊಂದು ಅಪರಾಧ ಆಗಿಬಿಡ್ತೇವೆ. ಇನ್ನೊಂದು ಅಂತ ಹೇಳಿದ್ರೆ, ಈ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪ್ರದೇಶದಲ್ಲಿ ನಿರಂತರವಾಗಿ ಕಾಡ್ಗಿಚ್ಚು ಬೀಳ್ತಾ ಇದೆ. ಈ ಕಾಡ್ಗಿಚ್ಚು ಕೂಡ ನಮ್ಮ ಇದಕ್ಕೊಂದು ನೆಗೆಟಿವ್ ಸೆನ್ಸಸ್. ಹೆಚ್ಚಿನ ಕಡೆ ನಾನು ಕಾಲೇಜುಗಳಿಗೆ ಹೋಗಿ ಕೇಳ್ತಾ ಇದ್ದೆ, ನಾನು ಹೇಳಿದಾಗ ಸೂಬೂರ್ದು ಕಾಡು ಅಂತೇಳಿ, ಸೂಬೂರ್ದಲ್ಲಿ ಆಕಾಶದಿಂದ ಬೀಳುದಾ? ಮಕ್ಕಳಿಗೆ ಹೋಗಿ ನಾವು ಕೇಳ್ತೇವೆ, ಕಾಲೇಜ್ ಸ್ಟೂಡೆಂಟ್ಸ್ ಅವರಿಗೆ, ಈ ಕಾಡಿಗೆ ಇತ್ತು ಫಾರೆಸ್ಟ್ ಫೈರ್ ಹೇಗಾಗೋದು ಅಂತೇಳಿ. ಎಲ್ಲರದು ಒಂದೇ ಉತ್ತರ ಅಂತ ಹೇಳಿದ್ರೆ, ಮರಕ್ಕೆ ಮರ ತಾಗಿ ಬೆಂಕಿ ಆಯ್ತಂತೆ, ಇನ್ನೊಂದು ಜಿಂಕೆ ಓಡುವಾಗ ಕಲ್ಲಿಗೆ ಕಲ್ಲು ತಾಗಿ, ಪಾಪ ಜಿಂಕೆಗೆ ಏನು ಬೇರೆ ಕೆಲಸ ಇಲ್ವಾ ಬೆಂಕಿ ಹಾಕೋದು ಬಿಟ್ಟು. ಈವರೆಗೆ ಆಗಲಿಲ್ಲ. ನನಗೆ ಅವರು ಅರಣ್ಯ ಇಲಾಖೆ ಹೋಗ್ಲಿ ಯಾರಾಗಲಿ ಚಾಲೆಂಜ್ ಮಾಡಲಿ, ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ. ಈವರೆಗೆ ಜಿಂಕೆ ಓಡಿ ಬೆಂಕಿ ಆಗೋದು, ಮರಕ್ಕೆ ಮರ ತಾಗಿ, ಮರಗಳು ಹತ್ತಿರ ಇಲ್ವೇ ಇಲ್ಲ. ಈಗ ಮರಗಳ ಅಂತರ ಜಾಸ್ತಿ ಆಗ್ತಾವ. ಬೆಂಕಿಯ ಎಲ್ಲಿ ಕಾಡ್ಗಿಚ್ಚು ಆಯ್ತಾ ಅಲ್ಲಿ ಯಾವುದೋ ಮಾನವನ ಚಟುವಟಿಕೆಗಳು ಆಗ್ತಾ ಉಂಟು ಗುಪ್ತವಾಗಿ, ಅದನ್ನು ಹೈಡ್ ಮಾಡ್ಲಿಕ್ಕೋಸ್ಕರ ಬೆಂಕಿ ಹಾಕುದು. ಎಲ್ಲಾ ಕಾಡ್ಗಿಚ್ಚಿನಿಂದ ಒಬ್ಬ ಮನುಷ್ಯ ಇದ್ದಾನೆ. ಯಾಕೆಂತ ಹೇಳಿದ್ರೆ ಎಲ್ಲಾ ನದಿ ಮೂಲಗಳ ಸೂಕ್ಷ್ಮ ಪ್ರದೇಶಗಳು ಇವತ್ತು ಮಾನವ ಅವನವನ ಚಟುವಟಿಕೆ ಮಾಡ್ತಾ ಇದ್ದಾನೆ. ವೆಸ್ಟರ್ನ್ ಘಾಟ್ಸ್ ಇವತ್ತು ಕಂಟ್ರೋಲ್ ಮಾಡಿದ್ರೆ ವೆಸ್ಟರ್ನ್ ಘಾಟ್ಸ್ ಮಾಫಿಯಾ, ಅದು ಟಿಂಬರ್ ಮಾಫಿಯಾ ಇರ್ಬೋದು, ಗಾಂಜಾ ಮಾಫಿಯಾ ಇರ್ಬೋದು, ಎಲ್ಲ ಮಾಫಿಯಾಗಳು ವೆಸ್ಟರ್ನ್ ಘಾಟ್ಸ್ ಕಂಟ್ರೋಲ್ ಮಾಡ್ತಾ ಉಂಟು. ಸರ್ಕಾರಗಳಿಗೆ, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾರೆ. ನೀವು ಗಮನಿಸಬಹುದು, ಒಂದು ಫಿಲ್ಮು ಮಾಡಿದ್ರು ಅಂತ 6-5 ಅಂತ ಒಂದು ಕೇಳಿರ್ಬೋದು, ಒಂದು ಪಿಕ್ಚರ್ ಮಾಡಿದ್ರು. ಅದು ಚಾರಣಕ್ಕೆ ಹೋದರೂ 3 ಜನರನ್ನು ಮರ್ಡರ್ ಮಾಡಿ ಆ 3 ಜನರು ಕೊಲೆ ಬಂತು ಹೇಳಿ ಏನೋ ಸೃಷ್ಟಿ ಮಾಡಿ, ಯಾಕೆ ಸೃಷ್ಟಿ ಮಾಡಿದ್ರು ಹೇಳಿದ್ರೆ ಅವ್ರದಲ್ಲಿ ಗಾಂಜಾ ಬೆಳಿಬೇಕು. ಆಗ ಗಾಂಜಾ ಬೆಳೆಯುವಲ್ಲಿ ಯಾರಾದ್ರೂ ಬಂದ್ರೆ ನಮ್ಮಲ್ಲಿ ಪಶ್ಚಿಮ ಘಟ್ಟದ ಕಾಡು ಬಿಡಿ, ಇಲ್ಲೇ ಕತ್ತಲೆ ಹೋದಾಗ ಮೂಲ ಕುಲೆ ಉಂಟು ಅಂತ ಹೇಳಿದ್ರೆ ನಾವು ದಾರಿ ತಪ್ಪಿಸ್ಕೊ ಬೇರೆ ದಾರಿಯಲ್ಲಿ ಹೋಗ್ತೇವೆ. ಇದೆಲ್ಲ ವ್ಯವಸ್ಥಿತವಾಗಿ ಪಶ್ಚಿಮ ಘಟ್ಟದಲ್ಲಿ ಇನ್ನೊಂದು ನಕ್ಸಲೈಟ್, ಬೇರೆ ಬೇರೆ ಕಾರಣಗಳು. ಈ ಚಾತ್ರಮಕ್ಕಿ ಅಂತ ಒಂದು ಕಾಡಿದೆ, ಅಲ್ಲಿ ಒಬ್ಬರು ಚಿನ್ನಮ್ಮ ಅಂತ, ಅವರಿಗೆ 86 ವರ್ಷ. ಅವರೊಟ್ಟಿಗೆ ನಾವು ಹೀಗೆ ರಾತ್ರಿ ಕೂತ್ಕೊಂಡಾಗ ಅಡಿಗೆ ಮನೆಯಲ್ಲಿ ಬೆಂಕಿ ಕಾಯಿಸ್ಕೊಂಡು ಅವ್ರ ಹತ್ರ ಎಲ್ಲ ಕಾಡಿನ ವಿಚಾರಗಳನ್ನು ಕೇಳುದು. ಅವ್ರು ನಮ್ಗೆ ಹೇಳುದು, ನಿಮ್ದು ಏನ್ರಿ ಚಾರಣ, ನೀವೆಲ್ಲ ಹಾಗೆ ಹೀಗೆ. ನಾನು ಒಬ್ಬಳೇ ಕಾಡಿಗೆ ಹೋಗ್ತಾ ಇದ್ದೇನೆ, ನಾನು ಒಬ್ಬಳೇ ಅಲ್ಲಿ ಹೋಗ್ತೇನೆ, ನನಗೆ ಆನೆ ಸಿಕ್ಕಿದೆ, ಹುಲಿ ಸಿಕ್ಕಿದೆ ಎಲ್ಲ ಹೇಳ್ತಾ ಇದ್ದಾರೆ.
ಒಂದ್ಸಲ ಯಾವುದೊಂದು ಕಡವೆ ಅಟ್ಟಿಸ್ಕೊಂಡು ಒಂದು 20 ಫೀಟ್ ಕೆಳಗೆ ಬಿದ್ದರಂತೆ ನಮ್ಗೊಂದು ಸಣ್ಣ ಗಾಯ ಆದ್ರೂ ಟ್ರೆಕ್ಕಿಂಗ್ ನಲ್ಲಿ ಭಯ ಆಗ್ತದೆ, ಇನ್ನು ಕೆಳಗಡೆ ಹೋಗಿ ಹೊತ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ 20 ಫೀಟ್ ಕೆಳಗೆ ಬಿದ್ದು ಅವ್ರು ಭಯ ಪಡ್ಲಿಲ್ಲ ಅಂತೆ. ಈಗ ಕಾಡಿಗೆ ಯಾಕೆ ಅಜ್ಜಿ ಹೋಗ್ತಾ ಇಲ್ಲ ಕೇಳೋದು ಅವ್ರೊಂದು ಮಾತು ಹೇಳಿದ್ರು, ಈಗ ನಾನು ಕಾಡಿಗೆ ಹೋಗ್ಲಿಕ್ಕೆ ಆಸಕ್ತಿ ಇದೆ, ಆದ್ರೆ ಕಾಡಿನ ಪೊದೆಯಲ್ಲಿ ಗನ್ನು ಕಾಣ್ತಾ ಉಂಟಂತೆ. ಒಂದು ಕಡೆಯಲ್ಲಿ ಅರಣ್ಯ ಸಂರಕ್ಷಣೆ, ಇನ್ನೊಂದು ಕಡೆಯಲ್ಲಿ ಪೊದೆಯಲ್ಲಿ ಗನ್ನು ಕಾಣ್ತದೆ. ಒಂದು ನಕ್ಸಲೈಟ್, ಇನ್ನೊಂದು ಹಂಟಿಂಗ್ ಮಾಡುವವರು, ಇನ್ನೊಂದು ನಕ್ಸಲೈಟ್ ಅಗೇನ್ಸ್ಟ್ ಪೊಲೀಸರು. ಆಗ ಕಾಡಿನ ವನ್ಯಜೀವಿಗಳು ಹೇಗೆ ಉಳಿಬಹುದು ಅಂತ ಪ್ರಶ್ನೆ. ನಾನು ಈಗ ನಿನ್ನೆ ರಾತ್ರಿ ಬಂದದ್ದು, 3 ದಿನ ಯಲ್ಲಾಪುರದ ಸಿದ್ಧಿ ಬುಡಕಟ್ಟು ಸಮುದಾಯದವರೊಟ್ಟಿಗಿದ್ದೆ. ಈ ಬುಡಕಟ್ಟು ಸಮುದಾಯದವರು ನಿಜವಾದ ಕಾಡಿನ ರಕ್ಷಕರು, ಕಾಡಿನ ಅಂಚು ಇಂಚು ಗೊತ್ತವರಿಗೆ. ಆದ್ರೆ ಇವತ್ತೇನಾಗ್ತದೆ ಅಂದ್ರೆ ಬುಡಕಟ್ಟು ಸಮುದಾಯದವರನ್ನು ಕಾಡಿನ ಎತ್ತಂಗಡಿ ಮಾಡಿ ಅವರಿಗೆ ಪುನರ್ವಸತಿ ಮಾಡಿ ಎಲ್ಲೋ ಒಂದ್ ಕಡೆ ಹೊರಗೆ ಇಳಿಸ್ತಾ ಇದ್ದಾರೆ. ಒಂದು ವೇಳೆ ಕಾಡಿನಲ್ಲಿ ಬುಡಕಟ್ಟು ಸಮುದಾಯದವರು ಇಲ್ಲದೆ ಹೋದ್ರೆ ಪಶ್ಚಿಮ ಘಟ್ಟ ಹೊತ್ತಿ ಉರಿದ್ರೆ ಸಂಶಯವೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ತುಳಸಿ ಅಜ್ಜಿ ಅಂತೇಳಿ, ತುಳಸಿ ಗೌಡ ಅಂತ, ಮೊನ್ನೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಅವ್ರು ನಾನೊಂದು ಉದಯವಾಣಿಗೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗಿ ಮಾತಾಡ್ತಾ ಇದ್ದೆ. ಲಕ್ಷಾಂತರ ನಮ್ಮ ಮಾಧವ ಉಳ್ಳಾಳರಾಗೆ ಲಕ್ಷಾಂತರ ಗಿಡ ನೆಟ್ಟಿದ್ದಾರೆ. ಅವ್ರ ಹತ್ರ ಒಂದು ಕ್ವಶನ್ ಕೇಳಿದೆ, ಎಷ್ಟು ಗಿಡ ನೆಟ್ಟಿದ್ದೀರಿ ಅಜ್ಜಿ ಅಂತೇಳಿ. ಅವ್ರೊಂದು ಮಾತು ಹೇಳಿದ್ರು, ನೋಡಿ ನಾವೆಲ್ಲ ಕಲಿಯುವಂಥದ್ದು, ಅಜ್ಜಿ 86 ವರ್ಷದ ಅಜ್ಜಿ ಶಾಲಾ ಕಾಲೇಜಿಗೆ ಹೋಗೋದವರು, ಎಷ್ಟು ಲಕ್ಷ ಗಿಡ ನೆಟ್ಟಿದ್ದೀರಿ ಅಂತ ಮುಖ್ಯ ಅಲ್ಲ ಮಗ, ನೆಟ್ಟ ಗಿಡಗಳ ಬಗ್ಗೆ ಎಷ್ಟು ಲಕ್ಷ್ಯ ವಹಿಸಿದ್ದೀರಿ ಅಂತ ಮುಖ್ಯ ಅಂತ. ನೋಡಿ, ಒಳ್ಳೆ ಮಾರ್ಮಿಕವಾದ ಮಾತು. ನಮ್ಮಲ್ಲಿ, ನಾನು ದೋಷಾರೋಪಣೆ ಮಾಡೋದಲ್ಲ, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಜಿಲ್ಲಾಡಳಿತ ಮಾಧವರಿಗೆ ಗೊತ್ತುಂಟು 10,000 ಗಿಡ ನೆಡ್ತಾರಂತೆ. ಜೂನ್ 5ಕ್ಕೆ ಅಲ್ಲ, ನಮ್ಗೆಲ್ರಿಗೂ ಗಿಡ ನೆನಪಾಗೋದು ವಿಶ್ವ ಪರಿಸರ ದಿನದ ಮಾತ್ರ, ಮರುದಿನ ನೆನಪಿಲ್ಲ ಅದರದ್ದು. ವಿಶ್ವ ಪರಿಸರ ದಿನ ಪ್ರತಿ ವರ್ಷ 10,000 1 ಲಕ್ಷ ಗಿಡ ನೆಡ್ತಾರಂತೆ. ಇವರು ಪ್ರತಿ ವರ್ಷ ಇಷ್ಟು ನೆಟ್ಟ ಗಿಡದ ಪ್ರಕಾರ ನಾವು ಮಂಗಳೂರಲ್ಲಿ ದಟ್ಟ ಕಾಡಲ್ಲಿ ಬೀಡು ಬಳ್ಳಿಗೆ ಒಂದು ಹೀಗೆ ಮಾಡ್ಕೊಂಡು ಹೋಗ್ಬೇಕಿತ್ತು. 1 ವಾರದಲ್ಲಿ ಅದರ ಕುತ್ತಿ ಸಮೇತ ಇರುವುದಿಲ್ಲ. ಇದು ವನ ಮಹೋತ್ಸವ. ನಾನು ಸ್ಟೂಡೆಂಟ್ಸ್ ಅವರಿಗೆ ಸ್ಪೆಷಲ್ ಆಗಿ ಹೇಳ್ತೇನೆ, ಕೆಲವರು ಸ್ಟೂಡೆಂಟ್ಸ್ ಇದ್ದಾರೆ, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೇವೆ. ಬರ್ತ್ಡೇಗೆ ಐಸ್ ಕ್ರೀಮು ಅದು ಇದು, ಕೆಲವರು ಪಾರ್ಟಿ ಕೊಡೋದ್ರಲ್ಲಿ ಒಂದು ಪಾಪದವ್ರು ಮದುವೆ ಮಾಡ್ಬೋದು, ಬರ್ತ್ಡೇ ಖರ್ಚು ಮಾಡುವಂಥದ್ದು ಎಲ್ಲ ಮಾಡ್ತೇವೆ. ನಾನು ಹೇಳೋದು, ಬರ್ತ್ಡೇಗೆ ಬಂದವರಿಗೊಂದು ಗಿಡ ನೆಡಿ, ಅಥವಾ ಬರ್ತ್ಡೇ ಆಚರಣೆ ಮಾಡುವವರು ಒಂದು ಗಿಡ ನೆಡಿ. ಯಾಕಂದ್ರೆ ನಮ್ಮ ಸೆಲೆಬ್ರೇಟ್ ಮಾಡಿ ತಿಂದವರೆಲ್ಲ 1 ತಿಂಗಳಲ್ಲಿ ಜಗಳ ಮಾಡಿ ಹೋಗ್ಬೋದು ಯಾವುದೋ ಒಂದು ವಿಚಾರದಲ್ಲಿ. ಆದ್ರೆ ಗಿಡ ನಮ್ಮ ವಯಸ್ಸನ್ನ ಕೌಂಟ್ ಮಾಡ್ತಾ ನಮ್ಮೊಟ್ಟಿಗೆ ಬೆಳೀತಾ ನಮ್ಮೊಟ್ಟಿಗೆ ಮಾತಾಡ್ತದೆ. ಗಿಡ ನೆಟ್ರೆ ಸಾಲದು, ಗಿಡದೊಟ್ಟಿಗೆ ಮಾತಾಡುವಂತ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಮಾಧವಳ್ಳರು ಗಿಡದೊಟ್ಟಿಗೆ ಮಾತಾಡಿದ ಕಾರಣ ಇವತ್ತು ಗಿಡದಲ್ಲಿ ಏನಾದ್ರೂ ಫಸ್ಟ್ ಊರಿಗೆ ಗೊತ್ತಾಗಿದ್ರು ಮಾಧವಳ್ಳರಿಗೆ ಗೊತ್ತಾಗ್ತದೆ. ನಿಜವಾಗಿ ನಾನು ಹೇಳ್ಬೇಕು, ಅವ್ರಿಗೆ ಬಹಳ ಮುಜುಗರ ಆಗ್ತದೆ. ನಾನೊಂದು 20 ವರ್ಷಗಳಿಂದ ಅವರ ಸ್ನೇಹ, ನಮ್ಮ ಗುರುಗಳಂತ ಹೇಳ್ಬೋದು ಅವರು. ನಿಜವಾಗಿ ಹೇಳ್ಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಲ್ಲ, ರಾಜ್ಯದಲ್ಲಿ ಮಾಧವಳ್ಳರು ಮಾಡಿದ ಸೇವೆಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸರ್ಕಾರದಲ್ಲಿ ದೊಡ್ಡ ಒಂದು ವ್ಯವಸ್ಥೆ ಆಗ್ತದೆ. ಯಾರನ್ನೋ ಒಬ್ಬರನ್ನು ಕರೆಸಿ 1 ಲಕ್ಷ ಗಿಡ ನೋಡುದು, ಇವರಿಗೆಲ್ಲ ಗೊತ್ತು ಎಲ್ಲಿ ಏನು, ಯಾವ ಗಿಡ ಏನು ಅಂತಂತೇಳಿ. ಆದ್ರೆ ಇವರಿಗೆ ಆದದ ತೊಂದರೆಗಳೇ ಜಾಸ್ತಿ. ಅವರು ಹೇಳ್ತಾ ಇಲ್ಲ, ಅವರ ಮನಸ್ಸಿನ ನೋವು ಅಷ್ಟಿದೆ. ಯಾಕಂದ್ರೆ ಆ ಗಿಡದೊಟ್ಟಿಗೆ ಅವಿನಾಭಾವ ಸಂಬಂಧವನ್ನು ಬೆಳೆಸ್ಕೊಂಡವರು. ನೀವು ಕೇಳಿರ್ಬೋದು ಸಾಲುಮರದ ತಿಮ್ಮಕ್ಕ. ಸಾಲುಮರದ ತಿಮ್ಮಕ್ಕನಿಗೆ ಇವತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರ್ಬೋದು, ಆದ್ರೆ ಸಾಲುಮರದ ತಿಮ್ಮಕ್ಕನೊಂದು ಕೂತ್ಕೊಳ್ಳಿಕ್ಕೆ ಒಂದು ಮನೆ ಇಲ್ಲ. ಅವ್ರು ಎಲ್ಲಾ ಕಡೆಗಳಿಂದ ಬೇಡಿಕೆ ಇಡೋದು, ನನಗೆ ಮನೆ ಬೇಡ, ನಮ್ಮ ಊರಿಗೆ ಒಂದು ಆಸ್ಪತ್ರೆ ಕೊಟ್ಟಿಸಿಕೊಡಿ ಅಂತೇಳಿ. ನೋಡಿ, ಇಷ್ಟು ದೊಡ್ಡ ಸೆಲೆಬ್ರಿಟಿ ಇವತ್ತಿಗೂ ಗಿಡ ನೆಡೋದ್ರಲ್ಲಿ ಅವರ ಕಾಯಕ ನಿಮ್ಗೆ ಗೊತ್ತಿರ್ಬೋದು. ಏನಕ್ಕಂತೇಳಿ ಇವತ್ತು ಡಾಕ್ಟರ್ ಕೆ ಉಲ್ಲಾಸ್ ಕಾರಂತ್, ಶಿವರಾಮ್ ಕಾರಂತರ ಮಗ, ಇವತ್ತು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹುಲಿಗಳು ನೆಮ್ಮದಿಯಾಗಿ ಉಂಟು ಅಂತದಕ್ಕೆ ನೇರ ಕಾರಣ ಡಾಕ್ಟರ್ ಕೆ ಉಲ್ಲಾಸ್ ಕಾರಂತ್. ಹುಲಿಗಳ ಬಗ್ಗೆ ಅಷ್ಟು ಸಂಶೋಧನೆ ಮಾಡಿದ್ದಾರೆ. ನಾನು ನಾಗರಹಳ್ಳಿ ಅವರ ಟೈಗರ್ ಸೆನ್ಸಸ್ಗೆಲ್ಲ ಹೋಗ್ತಾ ಇದ್ದೆ, ಬಹಳ ಹತ್ತಿರದಿಂದ. ನೋಡಿ, ಒಂದು ವನ್ಯಜೀವಿಗಳೊಟ್ಟಿಗೆ ನಾನಾಗ್ಲೇ ಹೇಳಿದೆ, ಗಿಡ ಮರಗಳೊಟ್ಟಿಗೆ ನಾವು ಸಂಬಂಧ, ಗಿಡದೊಟ್ಟಿಗೆ ಮಾತು, ಗಿಡದೊಟ್ಟಿಗೆ ಒಡನಾಟ ಇರಿಸ್ಕೊಂಡ್ರೆ ಅವುಗಳು ನಮ್ಮನ್ನು ಹೇಗೆ ಬೆಳೆಸ್ಕೊಂತ ಕೆಲವು ಉದಾಹರಣೆಗಳು ಹೇಳ್ತೇನೆ. ಡಾಕ್ಟರ್ ಕೆ ಉಲ್ಲಾಸ್ಕರ್ ಅಂತ ಟೈಗರ್ ಸೆನ್ಸಸ್ ಅಂತ ಮಾಡ್ತಾರೆ. ಟೈಗರ್ ಸೆನ್ಸಸ್ ಹುಲಿಗಳ ಗಣತಿ. ನಮ್ಮ ಮನುಷ್ಯ ನಮ್ದು ಹೇಗೆ ಜನಗಣತಿ ಮಾಡ್ತಾರೆ, ಹುಲಿಗಳ ಗಣತಿ. ನಾವು ಹುಲಿಗಣತಿ ಮಾಡಿ ಹೋಗುವಾಗ ಇಡೀ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು, ದಿನಕ್ಕೊಂದು 12 ಕಿಲೋಮೀಟರ್ ನಡ್ಕೊಂಡು ಹೋಗುವಂತ ವ್ಯವಸ್ಥೆ. ಆಮೇಲೆ ನಮ್ಮೊಟ್ಟಿಗೆ ಕಾಡು ಕೊಡ್ಬಿಡ್ತಾರೆ. ಯಾವುದೇ ವನ್ಯಜೀವಿಗಳು ಬಂದು ನಾವು ಅದನ್ನು GPS ನಲ್ಲಿ ಕೌಂಟಿಂಗ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ನಾವು ಹೋಗುವಾಗ ಅಕಸ್ಮಾತ್ 5 ಹುಲಿ ನಮ್ಗೆ ಎದುರಾಯ್ತು, ಮುಖಾಮುಖಿ 5 ಹುಲಿಗಳು. ಇದು ನೋಡಿ, ನಾವು ಈಗ ವನ್ಯಜೀವಿಗಳಿದ್ದಾಗ ನಾವು ಭಯಪಟ್ಟು ಬೊಬ್ಬೆ ಹಾಕಿದ ಕೂಡಲೇ ಅಲ್ಲಿ ಒಂದು ಘರ್ಷಣೆ ಆರಂಭ ಆಗ್ತದೆ. ಉಲ್ಲಾಸ್ಕರ ನಮ್ಗೆ ಮೊದಲೇ ಇದಿತ್ತು, 5 ಹುಲಿಗಳು ನಮ್ಮ ನೋಡ್ತಾ ಉಂಟು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ಮೊಟ್ಟಿಗಿರುವ ಕಾಡಿನ ನಾಲೆಜ್ ಇದ್ದವ ಹೇಳಿದ, ಆ ಮೇಲ್ಗಡೆಯಿಂದ ಒಂದು ಮುಸುವ ಕೂಗ್ತಾ ಇದೆ. ಮುಸುವ ಅಂದ್ರೆ ಒಂದು ಮಂಗ. ಆ ಮುಸುವ ಕೂಗುದು ನಮ್ಗೆ ಗೊತ್ತಾಗ್ತಿಲ್ಲ, ಕಾಡು ಕುರುಬನಿಗೆ ಗೊತ್ತಾಯ್ತು ಇಲ್ಲಿ ಏನೋ ಸಮಸ್ಯೆಗೆ ಮುಸುವ ಕೂಗುದು. ವೀರಪ್ಪನ ಸ್ಥಾನಪಲ್ಲಟ ಮಾಡ್ತಿದ್ದೆ ಹಕ್ಕಿಗಳ ಕೂಗಿನಿಂದ. ಸರಿ, ಕಾಡಿನೊಟ್ಟಿಗೆ ನಾವೊಂದು ಸಂವಹನ ಮಾಡಿದ್ರೆ ಕಾಡಿನ ಮಟ್ಟಿಗೆ ಮಾತಾಡ್ತದೆ. ಅಲ್ಲಿ ಆ ಮುಸುವ ಕೂಗಿದ ಕೂಡಲೇ ಜಿಂಕೆಗಳೆಲ್ಲ ಓಡ್ಲಿಕ್ಕೆ ಆರಂಭ ಮಾಡಿತ್ತು. ಜಿಂಕೆ ಓಡುದು ಮಾಮೂಲು ಬಿಡಿ, ಈ ಸ್ಟೀಲ್ ನಾಯಿ ವೈಲ್ಡ್ ಡಾಗ್ ಅದು ಕೂಡ ಬಹಳ ಮೊದಲಿಗೆ ಓಡ್ಲಿಕ್ಕೆ ಶುರು ಮಾಡಿತ್ತು. ಅಷ್ಟೊತ್ತಿಗೆ ನಮ್ಮ ಕಾಡು ಕುರುಬ ಹೇಳಿದ್ರೆ, ಸರ್ ಇಲ್ಲಿ ಏನೋ ಅಪಾಯ ಉಂಟು, ಸ್ವಲ್ಪ ನಿಲ್ಲುವ ಅಂತ ಹೇಳಿ ನೋಡುವಾಗ
5 ಹುಲಿ ನಮ್ಮನ್ನು ನೋಡ್ತಾ ಉಂಟು. ನೋಡಿ ಮುಖಾಮುಖಿ 5 ಹುಲಿಗಳಲ್ಲೇ ಉಂಟು, ನಾವು ಹಿಂದೆ ಹೋದೆವು, ಅದು ನಮ್ಮನ್ನು ನೋಡ್ತಾ ಉಂಟು, ಅದು ಅದರ ಪಾಡಿಗೆ ಹೋಯ್ತು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಾಕೆ ಮುಸುವಕ್ಕೆ ಹೋಗ್ತಾ ಉಂಟು ಅಂತ ಹೇಳಿದ್ರೆ, ಹುಲಿ ಬೇಟೆಗೆ ಹೊರಟದ್ದು ಮುಸುವನಿಗೆ ಕಾಣ್ತಾ ಉಂಟು. ಅದು ಇತರ ಪ್ರಾಣಿಗಳಿಗೆ ಸಿಗ್ನಲ್ ಕೊಡುದು, ಹುಲಿ ಹೊರಟಿದೆ, ನಿಮ್ಮ ಜೀವ ರಕ್ಷಣೆ ಮಾಡಿಕೊಳ್ಳಿ. ನೋಡಿ ಕಾಡಿನ ಕಮ್ಯುನಿಕೇಶನ್. ದಾಂಡೇಲಿ ಅಂತ ಒಂದು ಕಾಡಿದೆ, ಅಲ್ಲಿ ನಾವು ಪ್ರತಿ ವರ್ಷ ಮಕ್ಕಳೊಟ್ಟಿಗೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಒಂದು ಕಾಡಿನ ಕಾಂಪೌಂಡ್ ಅಲ್ಲಿ ಬಂದು ಹುಲಿ ಮಲಗುದು. ಮಕ್ಕಳು ಇಲ್ಲಿದ್ದಾರೆ, ಮಕ್ಕಳ ಕೇಳಿದ್ದೀನಿ ಹುಲಿ ನೋಡಿದಿರಂತ. ಹುಲಿ ಅಲ್ಲಿ ಮಲಗ್ತದೆ ಸರ್ ಡೈಲಿ, ನಾವು ಇಲ್ಲಿಂದ ಹೋಗ್ತೇವೆ ಅಂದ್ರೆ ಹುಲಿ ನಮ್ಮ ಬೆಕ್ಕಿನಾಗೆ ಆಗಿ ಹೋಗ್ತೇವೆ. ಇತ್ತೀಚೆಗೆ ಒಂದಲ್ಲಿ ಕಾರ್ಯಕ್ರಮ ಮಾಡಿದೆ ನಮ್ಮ ನಗರದ ಮಕ್ಕಳು ಸೇರ್ಕೊಂಡು. ನಮ್ಮ ನಗರದ ಮಕ್ಕಳು ಏನು ಖುಷಿಯಲ್ಲಿ, ಏನು ಜೋಶಲ್ಲಿ, ನಾನು ಮಕ್ಕಳಿಗೆ ಕರಾಟೆ ಹೇಳಿಕೊಡ್ತೇನೆ, ಭರತನಾಟ್ಯ ಹೇಳಿಕೊಡ್ತೇನೆ, ಡ್ರಾಯಿಂಗ್ ಹೇಳಿಕೊಡ್ತೇನೆ ಅಂತ ಹೇಳಿದ ಮಕ್ಕಳು ಅರ್ಧದಲ್ಲಿ ನಮ್ಮ ಮಕ್ಕಳು ಫುಲ್ ಪ್ಯಾಚ್. ಯಾಕಪ್ಪ ಚಪ್ಪೆ ಹಾಕಿದ್ರೆ ಹೇಳುವಾಗ, ಎಂತ ಸರ್ ಅವರು ಡೈಲಿ ಆನೆ ನೋಡ್ಕೊಂಡು ಬರೋದಂತೆ, ಹುಲಿ ನೋಡ್ಕೊಂಡು ಬರೋದಂತೆ, ಕ್ಲಾಸ್ ಒಳಗೆ ಬಂದು ಹೆಬ್ಬೋ ಮಲಗದಂತೆ. ಕ್ಲಾಸ್ ಒಳಗೆ ಬಂದು ಹೆಬ್ಬೋ ಮಲಗಿದ್ರು ಅದನ್ನು ಮಕ್ಕಳೇ, ಮಾಸ್ಟರ್ ಬರೋದು 10 ಗಂಟೆಗೆ, ಮಕ್ಕಳು 8 ಬರ್ತಾರೆ. ಹೆಬ್ಬೋ ಎಲ್ಲಿ ಹೋಗ್ಬೇಕು ಅಲ್ಲಿ ಕಳಿಸ್ತಾರೆ. ನೋಡಿ ಇದು ಸಂವಹನ. ಯಾಕೆ ಹುಲಿ ಅವ್ರಿಗೆ ಏನು ಮಾಡ್ತಾ ಇಲ್ಲ, ಯಾಕೆ ಹೆಬ್ಬೋ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಾಗಿದೆ ಇವತ್ತು ಪ್ರತಿಯೊಂದು ಕಾರಿಡಾರ್ ಅಂತ ಇದೆ, ಎಲಿಫೆಂಟ್ ಕಾರಿಡಾರ್, ಟೈಗರ್ ಕಾರಿಡಾರ್, ಅಂದ್ರೆ ಹುಲಿಗಳ ಆವಾಸ ಸ್ಥಾನ, ಆನೆಗಳ ಆವಾಸ ಸ್ಥಾನ. ಆ ಹುಲಿಗಳ ಆವಾಸ ಅಂದ್ರೆ ಹುಲಿಗಳಿರುವಂಥದ್ದು, ಆನೆಗಳ ಆವಾಸ ಅಂದ್ರೆ ಆನೆಗಳಿರುವಂಥದ್ದು. ಇವತ್ತು ಆ ಕಾರಿಡಾರ್ಗಳು ಕಟ್ ಆಗ್ತಾ ಇದೆ. ನಾನು ನಮ್ಮ ಚಾರ್ಮಾಡಿ ಘಾಟಿಯಲ್ಲಿ ಅತಿ ಹೆಚ್ಚು ಆನೆಗಳಿರುವುದು ಆ ಬಾಂಜಾರ್ ಮಲೆ, ಎಳಿಮಲೆ, ಅಂಬಟಿ ಮಲೆ, ಸೋಮನಕಾಡು. ಇವತ್ತಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯ ಆನೆ ದಾಳಿ, ಓರ್ವನ ಸಾವು ಅಂತ ನೋಡ್ತೇವೆ. ಆದರೆ ಇಷ್ಟು ಸಮಯ ಕಾಡಿನೊಳಗಿನ ದಾಳಿ ಎಲ್ಲಿಯೂ ಸುದ್ದಿ ಆಗ್ತಾ ಇಲ್ಲ. ಇವತ್ತಲ್ಲಿ ಬಾಂಜಾರ್ ಮಲೆಯಲ್ಲಿ ಆನೆ ದಾಳಿ ಯಾವ ರೀತಿ ಮಾಡಿ ನೋಡಿ, ಆನೆಗೆ ಮನುಷ್ಯರ ಮೇಲೆ ಯಾವ ರೀತಿ ಹಗೆ ಉಂಟು ಅಂತ ಹೇಳಿದ್ರೆ, ಆನೆ ಕಾಡಿನೊಳಗೆ ಬರ್ತದೆ. ಅಕಸ್ಮಾತ್ ಅಲ್ಲಿ ಒಂದು ಇದಿರ್ತದೆ, ಯಾವುದು ನಮ್ಮ ಹಿರಿಸೂಡಿ ಅಂತ ಹೇಳ್ತೇವಲ್ಲ ನಾವು, ಮೈಪ್ ಸೂಡಿ ಅಂತ ಹೇಳ್ತೇವೆ, ಅದು ಎಲ್ಲೋ ಕಂಡಿತ್ತು ಅಥವಾ ಎಲ್ಲೋ ಒಂದು ಚಪ್ಪಲಿ ಕಂಡಿತ್ತು ಹೇಳಿ, ಆದರೆ ಆನೆ ಗಿಳಿಲಿಟ್ಟು ಒಂದು ಮರದ ಕೊಂಬೆಯನ್ನು ತುಂಡು ಮಾಡಿ ಹೋಗ್ತದೆ ಅಂತ ಹೇಳಿದ್ರೆ, ಅಂದ್ರೆ ಏನು ಗೊತ್ತಾ, ಅದಕ್ಕೆ ಸಿಟ್ಟು. ಹಿಡಿಸೂಡಿ ಮತ್ತು ಚಪ್ಪಲಿದ್ರೆ ಇಲ್ಲೆಲ್ಲೋ ಮನುಷ್ಯ ಇದ್ದಾನೆ, ಬಂದಿದ್ದಾನೆ ನನಗೆ ಉಪದ್ರ ಕೊಡ್ಲಿಕ್ಕೆ. ನೋಡಿ ಆ ಸಿಟ್ಟಲ್ಲಿ ಒಂದು ಕೊಂಬೆಯನ್ನು ತುಂಡು ಮಾಡಿ ಹೋಗ್ಬೇಕಾದ್ರೆ ಆನೆಯ ಸಿಟ್ಟು ಹೇಗಿರ್ಬೋದು. ಮತ್ತೆ ಎಲ್ಲ ಪ್ರಾಣಿ ಪಕ್ಷಿಗಳು ಹೇಗಿದೆ ಅಂತ ಹೇಳಿದ್ರೆ ಈ ರೀತಿ ಸಮಸ್ಯೆಗಳಾಗ್ತಾ ಉಂಟು. ಒಂದು ಟ್ರೆಕ್ಕಿಂಗ್ ಹೋದವರು, ನಾನೊಬ್ಬ ಟ್ರೆಕ್ಕಿಂಗ್ ಹೋಗುವವನಾಗಿ ಹೇಳ್ತೇನೆ. ನಾನು ಎಲ್ಲರೂ ಟ್ರೆಕ್ಕಿಂಗ್ ಹೋಗೋದಲ್ಲ, ಬರೀ ನಮ್ಮಲ್ಲಿ ಕೆಲವರು ಕೇಳ್ತಾರೆ ಟ್ರೆಕ್ಕಿಂಗ್ ರಾತ್ರಿದೆಲ್ಲ ಉಂಟಾ ಇದಕ್ಕೆ ಬರೋದು, ಗಂಡುಗಲೆಗಳಿಗೆ ಬರೋದು, ಬ್ಯಾಗಲ್ಲಿ ಹಾಕೊಂಡು ಬಾರಿ ತೋರಿಸ್ಕೊಂಡು ಅಲ್ಲಿ ಬಂದು ಗುಂಡುಗಲೆಗಳಾಗೋದು. ಗುಂಡುಗಲೆಗಳಿಗೆ ಹಾಳಾಗಿ ಹೋಗ್ಲಿ ಅವರ ದುಡ್ಡು, ಆದ್ರೆ ಆ ಬಾಟ್ಲಿಯನ್ನು ಕಲ್ಲಿಗೆ ಎಸೆದು ಹೋಗುದು. ನಾವು ಸಹ್ಯಾದ್ರಿ ಸಂಚೆಯಿಂದ ಪಶ್ಚಿಮ ಘಟ್ಟ ಸ್ವಚ್ಛತಾ ಅಭಿಯಾನ ಅಂತ ಮಾಡಿದೆವು. ಎಲ್ಲ ಕಡೆ ಈಗ ದೇಶದಲ್ಲಿ ಸ್ವಚ್ಛತಾ ಅಭಿಯಾನ ಮಾಡುವಾಗ ನಾವು ಪಶ್ಚಿಮ ಘಟ್ಟದಲ್ಲಿ ಸ್ವಚ್ಛತಾ ಅಭಿಯಾನ, ನಮ್ಗೆ ಕೆಲವರೆಲ್ಲ ಗೇಲಿ ಮಾಡಿದ್ರು, ಕಾಡಲ್ಲಿ ಎಂತ ಉಂಟ್ರಿ ಸ್ವಚ್ಛ ಮಾಡ್ಲಿಕ್ಕೆ, ಊರಲ್ಲಿ ಆದ್ರೆ ಅಲ್ಲಿ ಪ್ಲಾಸ್ಟಿಕ್, ಊರಲ್ಲಿ ಕಸದಲ್ಲಿ ಇರ್ಬೋದು, ಕಾಡಲ್ಲಿ ಏನುಂಟು ಅಂತೇಳಿ. ನಾವು ಯಾಕೆ ಈ ಅಭಿಯಾನ ಆರಂಭ ಮಾಡಿದ್ದೇವೆ ಹೇಳಿದ್ರೆ, ನಾವು ವರ್ಷದಲ್ಲಿ ಒಮ್ಮೆ ಬೆಳದಿಂಗಳ ಚಾರಣ ಅಂತ ಮಾಡ್ತೇವೆ, ರಾತ್ರಿ ಟ್ರೆಕ್ಕಿಂಗ್ ಹೋಗೋದು ಕಾಡಿಗೆ. ಒಮ್ಮೆ ನಾವು ದೇವರ ಮನೆ ಕಾಡಲ್ಲಿ ಹೋಗುವಾಗ ಒಂದು ಕಡವೆ ನಾವಿರುವಲ್ಲಿಂದ ಓಡಿ ಹೋಯ್ತು. ಕಡವೆ ಓಡಿ ಹೋದ್ರೆಲ್ಲ ರಕ್ತ. ಇಮಿಡಿಯೇಟ್ ನಾವು ಯಾವ ವ್ಯಾಲಿಂದ ಬಂತು, ಎಲ್ಲಿಂದ ಬಂತು ಟಾರ್ಚ್ ತಗೊಂಡು ಹೋಗುವಾಗ ಅಲ್ಲಿ ಯಾರೋ ಬಿಯರ್ ಬಾಟ್ಲನ್ನು ಎಸೆದಿದ್ದಾರೆ. ಆ ಬಿಯರ್ನ ಗ್ಲಾಸ್ ಪೀಸ್ ಅದರ ಗೊರಸಿಗೆ ಚುಚ್ಚಿದೆ, ಅದು ಅಲ್ಲಿಗೆ ಲಾಕ್ ಆಗಿದೆ, ಬ್ಲೀಡ್ ಆಗ್ತಾ ಉಂಟು. ಈ ಬಗ್ಗೆ ನಾವು ಅರಣ್ಯ ಇಲಾಖೆಯವರು ಕಂಪ್ಲೇಂಟ್ ಕೊಡುವಾಗ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟರು. ಅಂದ್ರೆ ಈ ಚಾರ್ಮಾಡಿ, ಶಿರಾಡಿ, ಬಿಸಿಲೆ, ಆಗುಂಬೆ, ಅದು ಮೇಲ್ಗಡೆ ಶಿವಮೊಗ್ಗ ಇರ್ಬೋದು, ಕೆಳಗಡೆ ದಕ್ಷಿಣ ಕನ್ನಡ. ಇನ್ನು ನಮ್ಮ ಚಾರ್ಮಾಡಿ ಮೇಲ್ಗಡೆ ಮೂಡಿಗೆರೆ ಫಾರೆಸ್ಟ್ ರೇಂಜ್, ಕೆಳಗಡೆ ಬೆಳ್ತಂಗಡಿ ಫಾರೆಸ್ಟ್. ಈ ರೇಂಜ್ ಬಂದ ಕೂಡಲೇ ಎಲ್ಲ ಕಡೆಯಲ್ಲೂ ಕನ್ಫ್ಯೂಷನ್. ಅದು ಮೂಡಿಗೆರೆ ಅವರು ಮಾಡಬೇಕಿತ್ತು, ಈಗ ಕಾಡ್ಗಿಚ್ಚು ಬಿದ್ದುಗಳು ಅದು ಮೂಡಿಗೆರೆ ರೇಂಜ್ ಅವ್ರು ಮಾಡಬೇಕಿತ್ತು, ಇಲ್ಲಿ ಇವ್ರು ಮಾಡಬೇಕಿತ್ತು ಹೇಳಿ. ನಾನು ಈ ರೇಂಜ್ ಹಾಳಾಗಿ ಹೋಗ್ಲಿ ಸರ್, ನಾವೊಂದು 86 ಜನ ಈಗ ಚಾರಣಕ್ಕಂತ ಬಂದಿದ್ದೇವೆ, ನಾವು ಕೂಡ ಇಲ್ಲಿ ಜೊತೆಗಿರ್ತೇವೆ. ಒಂದು ಕಡವೆ ರೋದನಕ್ಕೆ ನಾವು ಸ್ಪಂದಿಸಿದ್ರೆ ನೋಡಿ, ಆ ಕಡವೆಗೆ ಕಾಲಿಗೆ ಹುಣ್ಣಾಗ್ತದೆ, ಗ್ಯಾಂಗ್ರೀನ್ ಆಗ್ತದೆ, ಹುಳ ಆಗ್ತದೆ. ಒಂದು 6 ತಿಂಗಳೊಳಗೆ ಕಡವೆ ಸತ್ತೋಗ್ತದೆ. ಇವರು ಅರ್ಧ ಗಂಟೆಯ ಮೂಜಲ್ಲಿ ಒಂದು ಕಡವೆಯನ್ನು ಕೊಲ್ತೇವೆ ನಾವು. ಆ ಒಂದು ವಿಷಯಕ್ಕೆ ಮತ್ತೆ ಅದೇ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಕಲ್ಲತ್ತಗಿರಿ ಫಾರೆಸ್ಟ್ ಒಂದು ಆರೋಗ್ಯವಾಗಿದ್ದ ಜಿಂಕೆ ಸತ್ತೋಯ್ತು. ಪೋಸ್ಟ್ ಮಾರ್ಟಮ್ ನೋಡೋದ್ರ ಹೊಟ್ಟೆಯಲ್ಲಿ 6.5 kg ಪ್ಲಾಸ್ಟಿಕ್, ಒಂದು ಚಪ್ಪಲಿ, ಒಂದು ಸ್ಕ್ರೂ. ಇದು ಕಾಡಿಗೆ ಹೋದವರ ಗಿಫ್ಟ್. ಇಂಥ ಎಷ್ಟೋ ಪ್ರಾಣಿಗಳಲ್ಲಿ ಸಾಯ್ತಾ ಇದ್ದಾವೆ, ಎಷ್ಟೋ ಪ್ರಾಣಿಗಳು ಕೂಗಿನಲ್ಲಿ ಇದಾಡ್ತಾ ಇದ್ದಾವೆ. ಆದರೆ ಯಾಕೆಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮೊನ್ನೆ ಒಂದು ಜರ್ಮನಿ ಒಂದು ಟೀಮ್ ಬಂತು, ಇಂಡಿಯನ್ ಗೌರ್ ಅಂದ್ರೆ ಕಾಡುಕೋಣ. ಮೊನ್ನೆ ಇತ್ತೀಚೆಗೆ ನಮ್ಮ ಮಂಗಳೂರು ನಗರಕ್ಕೆ ಬಂದು ಸತ್ತೋಯ್ತು ನೋಡಿ ಕಾಡುಕೋಣ. ಅದರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಜರ್ಮನಿಯಿಂದ 6 ಜನ ಬಂದಿದ್ರು. ನಾನು ಕಾಡುಕೋಣ ಎಲ್ಲಿ ಉಂಟು ಪರ್ಫೆಕ್ಟ್ ಆಗಿ ನಂಗೆ ಗೊತ್ತಿತ್ತು, ಎಲ್ಲ ಪ್ಲೇಸಿಗೆ ಕರ್ಕೊಂಡು ಹೋದ್ರೆ ಬೆಳಿಗ್ಗೆ 5 ಗಂಟೆ, ಅಂದ್ರೆ ಬೆಳಿಗ್ಗೆ ನೀರು ಕುಡಿಲಿಕ್ಕೆ ಮತ್ತೆ ಸಂಜೆ ಆ ಟೈಮಲ್ಲಿ ಬರ್ತದೆ ಆ ವ್ಯಾಲಿಲಿ ಅಂತ ಹೋಗಿದ್ದೆ. ನಮ್ಗೆ ಒಂದೇ ಒಂದು ಕಾಡುಕೋಣ ಸಿಗ್ಲಿಲ್ಲ, ಬಹಳ ಶೇಮ್ ಆಯ್ತು. ಜರ್ಮನಿಯಿಂದ ಬಂದಿದ್ದಾರೆ, ಒಂದೇ ಒಂದು ಕಾಡುಕೋಣ ಸಿಗ್ಲಿಲ್ಲ. ಕಾಡುಕೋಣದೊಂದು ಮಾಫಿಯಾ. ಈ ಮೂಡಿಗೆರೆ, ಚಿಕ್ಕಮಗಳೂರು ಕಳಿಸಿದ್ರಲ್ಲ ಜಂಗಲ್ ರೆಸಾರ್ಟ್ ಅಂತ ಉಂಟು, ನೀವು ಕೇಳಿರ್ಬೋದು. ಕಾಡಿನೊಳಗೆ ಜಂಗಲ್ ರೆಸಾರ್ಟ್.
ನಿಜವಾಗಿ ಅಗತ್ಯವಿಲ್ಲ, ಅದು ಬಹಳ ಹಾಳು. ಸರ್ಕಾರವೇ ಮಾಡೋದು ಜಂಗಲ್ ರಿಸಾರ್ಟ್ ಅಂತೇಳಿ ಎಲ್ಲ ಇದಕ್ಕಿಂತ ಹೈಫೈಗಳು ಬರುವುದು. ಒಂದು ಕಡೆ ನಾನು ಟ್ರೆಕ್ಕಿಂಗ್ ಹೋಗುವಾಗ ಒಂದು ಗನ್ ಹೊಡೆದು ಕೇಳಿತು, ಅದು ಕಾಡಲ್ಲಿ ಎಕ್ಕ ಹೊಡಿತದೆ. ನಾವಲ್ಲಿ ನಮಗೆ ಮೇಲೆ ಹೋಗ್ಲಿಕ್ಕೆ 1 ಗಂಟೆ ಬೇಕಾಯಿತು. 1 ಗಂಟೆಯಲ್ಲಿ ಹೋಗುವಾಗ ಒಂದಷ್ಟು ರಕ್ತ ಇತ್ತು. ಅಲ್ಲಿ ಒಂದು ರಸ್ತೆ ಹಿಡಿದ ಬೋರ್ಡ್ ಇತ್ತು, ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಅಂತೇಳಿ. ಇದು ಏನು ಅಂತ ಹತ್ತಿರದ ಮನೆಯವರು ಕೇಳುವಾಗ ಕಾಡು ಕೋಣವನ್ನು ಹೊಡೆದಿದ್ದಾರೆ. ಒಂದು ಕಾಡು ಕೋಣದಿಂದ ಕೆಜಿ 300 ರೂಪಾಯಿಗೆ 1,000 ಕೆಜಿ ಉಂಟು, 3 ಲಕ್ಷ ರೂಪಾಯಿ ಆದಾಯ ಮಾಡ್ತಾರೆ. ಆ ಮನೆಯವರಿಗೆ ಕೇಳಿದೆ, ನೀವು ಇದಕ್ಕೆ ಯಾಕೆ ದೂರು ಕೊಡಲಿಲ್ಲ ಅಂತ ಹೇಳಿದ್ರೆ, ದೂರು ಕೊಟ್ಟರೆ ನಾವಿಲ್ಲಿ ಇರುವಂತಿಲ್ಲ. ಸೀದಾ ಮೂಡಿಗೆರೆ ಹತ್ರ ವಿಡಿಯೋ ಶೂಟ್ ಮಾಡಿ ಅರಣ್ಯ ಇಲಾಖೆಗೆ ಹೋದೆ. ಅಲ್ಲಿ ಹೋಗಿ ಹೇಳಿದೆ, ಸರ್ ಹೀಗೀಗೆ ನನ್ನೊಂದು ಕಂಪ್ಲೇಂಟ್ ಉಂಟು, ಈಗ ಹಂಟಿಂಗ್ ಮಾಡಿದ್ದಾರೆ ಅಂತೇಳಿ. ಅವ್ರು ಕಂಪ್ಲೇಂಟ್ ತಗೊಳ್ಳಿಕ್ಕೆ ಕೇಳಲಿಲ್ಲ. ಮತ್ತೆ ಏನಿದ್ರೆ ಗೊತ್ತು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಕಾಡು ಕೋಣ ಹಂಟಿಂಗ್ ಮಾಡುವವರು ದೊಡ್ಡ ದೊಡ್ಡ ಮಾಫಿಯಾಗಳು, ನಾನು ಇದರ ಮೇಲೆ ಕಾನೂನು ಕ್ರಮ ತಗೊಂಡ್ರೆ ನಾಳೆ ನನ್ನ ಉದ್ಯೋಗ ಹೋಗ್ತದೆ. ನೋಡಿ, ಅರಣ್ಯ ಇಲಾಖೆ ಕೂಡ ಅಸಹಾಯಕ ಪರಿಸ್ಥಿತಿ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಕಾಣುವ ಪಶ್ಚಿಮ ಘಟ್ಟಕ್ಕಿಂತ ನಾವು ಕಾಣದ ಪಶ್ಚಿಮ ಘಟ್ಟ ಬೇರೆನೇ ಇದೆ. ಆ ನೋವು, ಆ ವೇದನೆ, ನಾನು ಹೇಳಿದಾಗ ತಾಯಿಯ ರೋದನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ನಿರಂತರ ಹೀಗೆ ಜಲಸ್ಫೋಟಗಳು, ಕಾಡ್ಗಿಚ್ಚುಗಳು, ಇನ್ನೇನೋ ದುರಂತಗಳು ಪಶ್ಚಿಮ ಘಟ್ಟದಲ್ಲಿ ಆದರೆ ಇನ್ನು ಕೆಲವೇ ವರ್ಷಗಳಲ್ಲಿ 6 ರಿಂದ 8 ವರ್ಷ, ಹೆಚ್ಚು ಬೇಡ, 6 ರಿಂದ 8 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯಲಿಕ್ಕೆ ನೀರಿಲ್ಲದೆ ನೇತ್ರಾವತಿ ಬರಿದಾಗಿ ನಾವು ಸಮಸ್ಯೆನ ಅನುಭವಿಸಬೇಕಾಗ್ತದೆ. ನಾನು ಸ್ಟೂಡೆಂಟ್ಸ್ಗೆ ಇದೇ ಹೇಳೋದು, ಪೇರೆಂಟ್ಸ್ಗೆ ಇದೇ ಹೇಳೋದು. ಯಾಕಂದರೆ ಸ್ಟೂಡೆಂಟ್ಸಿಗೆ ಪೇರೆಂಟ್ಸ್ಗೆ ಹೇಳಬೇಕು, ಪೇರೆಂಟ್ಸ್ ಸ್ಟೂಡೆಂಟ್ಸ್ಗೆ ಹೇಳಬೇಕು. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಯಾರಾದರೂ ಅವರಿಗೊಂದು ಒಳ್ಳೆ ಉದ್ಯೋಗ ಸಿಗಬೇಕು, ಕಲಿಬೇಕು, ಅವರ ಹೆಸರಲ್ಲೊಂದು ಫ್ಲ್ಯಾಟ್ ತಗೊಳ್ಬೇಕು, ಅವರ ಹೆಸರಲ್ಲೊಂದು ಶೇರ್ ಖರೀದಿ ಮಾಡಬೇಕು, ಎಲ್ಲವೂ ಉಂಟು. ಆದರೆ ಇದೇ ಮಗ 10 ವರ್ಷ ನಂತರ ಅಪ್ಪನ ಹತ್ರ ಒಂದು ಪ್ರಶ್ನೆ ಮಾಡ್ತಾನೆ, ಅಪ್ಪ ನನಗೆ ಇನ್ನು ಸೈಟ್ ಕೊಟ್ಟು, ಫ್ಲ್ಯಾಟ್ ಕೊಟ್ಟು, ನನಗೆ ಕಾರು ಕೊಟ್ಟು, ಶೇರ್ ಇಟ್ಟು, ಎಲ್ಲ ಇಟ್ಟು, ನನಗೆ ನೀರು ಎಲ್ಲಿಟ್ಟು ಅಪ್ಪ ಕೇಳ್ತಾನೆ. ಆಗ ಅಪ್ಪ ನೀರು ಕೊಡ್ಲಿಕ್ಕಾಗಾದರೂ ಕಣ್ಣೀರಂತೂ ಕೊಡುವಂಥ ದಿನ ಹೆಚ್ಚು ದೂರ ಇಲ್ಲ. ನಾವು ವಿಶೇಷವಾಗಿ ಈಗ ನೋಡಿ, ಕಾವೇರಿ ವಿಷಯದಲ್ಲಿ ಮೈಸೂರು, ಮಂಡ್ಯ ಆ ಜಿಲ್ಲೆಯ ಜನರು ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತ ನಾವು ಹಲವಾರು ವರ್ಷಗಳು ನೋಡ್ತಾ ಇದ್ದೇವೆ. ಬಟ್ ನಮ್ಮ ಮಹದಾಯಿ ವಿಚಾರದಲ್ಲಿ ಗೋವಾ ಮತ್ತು ನಮ್ಮ ಹುಬ್ಳಿ ಕಲಘಟಕಿ ಜನತೆ ಯಾವ ರೀತಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಆದರೆ ನಮಗಿರೋ ಒಂದು ಜೀವನದ ನೇತ್ರಾವತಿ ನಾವು ಉಳಿಸದೇ ಹೋದಲ್ಲಿ ನಾವು ಒಂದು ಪ್ರಾಕೃತಿಕ ದುರಂತಕ್ಕೆ ನಾವೇ ಇನ್ವಿಟೇಷನ್ ಕೊಟ್ಟು, ನಾವೇ ಆಮಂತ್ರಣ ಕೊಟ್ಟು ಆಹ್ವಾನಿಸಂತೆ ಆಗ್ಬೋದು.
ಕೊರೋನಾ ಒಂದು ಸಣ್ಣ ಪೀಠಿಕೆ ಅಷ್ಟೇ ಇದು. ಇನ್ನು ನಾವು ಎಷ್ಟೆಲ್ಲ ಅನುಭವಿಸಿಕೊಂಡಿದ್ದ ಗೊತ್ತಿಲ್ಲ. ಕೊರೋನಾದಿಂದ ನಾವು ಕಲ್ತದ್ದು ಏನಿಲ್ಲ. 2 ತಿಂಗಳು ಲಾಕ್ಡೌನ್ನಲ್ಲಿ ನಾವು ಎಷ್ಟೋ ವಿಚಾರಗಳನ್ನು ಕಲಿಬೋದಿತ್ತು. ಆದರೆ ಕೊರೋನಾ ಒಂದು ಈಗ ಆರಂಭಿಕ ಹಂತದಲ್ಲಿ ಬಂದಿದೆ ನೋಡಿ. ಈಗ ಕೊರೋನಾ ಕೂಡ ಈಗ ಅವನು ಚೈನಾದಲ್ಲಿ ಹಾಗಲ್ಲ, ಹೀಗೆ ಇಡೀ ಜಗತ್ತಾತ ಅಮೆರಿಕ, ಚೈನಾ ಅದು ಹೀಗೆ ಹಾಗೆ. ಆದರೆ ಎಲ್ಲೋ ಒಂದು ಕಡೆ ವುಹಾನ್ ಮಾರ್ಕೆಟ್ನಲ್ಲಿ ನೀವೊಂದು ಯಾವುದಾದ್ರೊಂದು ವಿಡಿಯೋ ಚಿತ್ರಣ ನೋಡಿದರೆ ಅವರು ಕೊಡುವಂಥ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಗಳು, ಹಸಿ ಹಸಿ ತಿನ್ನುವುದನ್ನು ನೋಡಿದರೆ ಕೊರೋನಾ ಇದರ 10 ಪಟ್ಟು ರೋಗ ನಮಗೆ ಬರಬೇಕು. ನಾವು ಇಲ್ಲೊಂದು ಕಡೆ ಪ್ರಕೃತಿಯ ವಿರುದ್ಧ ಹೋಗ್ತಾ ಇದ್ದೇವೆ ನೋಡಿ. ಪಶ್ಚಿಮ ಘಟ್ಟದಲ್ಲಿ ಸಾವಿರಾರು ಮರಗಳಿವೆ, ಸಾವಿರಾರು ಜನರಿಗೆ ಗಾಳಿ ಬೆಳಕು ಎಲ್ಲವನ್ನು ಕೊಟ್ಟು ಅದರ ಸೇವೆ ಮಾಡ್ತಾ ಇದೆ. ಅಕಸ್ಮಾತ್ ಮರ ಉರುಳಿ ಹೋಗಿ ಬಿದ್ದರೆ ಕೂಡ ನಮಗೆ ಅದು ಹೆಣ ಆಗುವುದಲ್ಲ. ಬಿದ್ದ ಮರ ಕೂಡ ನಮ್ಮ ಮನೆಗೆ ಸಿಂಹಾಸನವಾಗಿ, ಮಂಚವಾಗಿ, ಬೆಂಚಾಗಿ 100 ವರ್ಷ ಮತ್ತೆ ಬಾಳ್ತದೆ. ಆದರೆ ಮನುಷ್ಯ ಸತ್ತು 3 ಗಂಟೆ ಒಳಗೆ ಹೆಣವಾಗಿ ಕೊಳ್ತು ವಾಸನೆ ಬರ್ತಾನೆ. ಆಗ ಮರ ಶ್ರೇಷ್ಠವೋ ಮನುಷ್ಯ ಶ್ರೇಷ್ಠವೋ ಅಂತ ನಾವು ಇಲ್ಲಿ ಚಿಂತನೆ ಮಾಡಬೇಕಲ್ಲ. ನಾವು ಇವತ್ತು ಮಂಗಳೂರಲ್ಲಿ ಸೊಳಗೆ ಮಾಧವರಿಗೆ ನಟ್ಟ ಗಿಡಗಳನ್ನು ಎಷ್ಟು 6 ವರ್ಷ 8 ವರ್ಷ ಸಾಕಿಸಲಿತ್ತು. ಒಂದು ಬೋರ್ಡಿಗೋಸ್ಕರ, ಒಂದು ಇದು ಹೋರ್ಡಿಂಗಿಗೋಸ್ಕರ ಕಟ್ ಮಾಡ್ತಾರೆ ಹೇಳಿದ್ರೆ, ಹೋರ್ಡಿಂಗ್ ಎಲ್ಲಿ ಸಾಕ್ಬೋದು? ಗದ್ದೆ ಇದೆ, ಮೈದಾನ ಇದೆ, ರಸ್ತೆ ಬದಲು ಎಷ್ಟೆಷ್ಟು ಜಾಗ ಬಿಲ್ಡಿಂಗ್ನ ಮೇಲೆ ಇದೆ, ಅವರಿಗೆ ರೆಂಟ್ ಕೊಟ್ಟು ಹಾಕ್ಬೋದು. ಅಂದ್ರೆ ಹೋರ್ಡಿಂಗಿಗೋಸ್ಕರ ಕಟ್ ಮಾಡ್ತಾರೆ ಅಂತ ಹೇಳಿ. ಆದರೆ ಇದಕ್ಕೆ ನಾವೊಂದು ಮಾಧವರ ಜೊತೆಗೆ ಹಲವಾರು ಮನವಿಗಳನ್ನು ಕೊಡ್ತೇವೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಘರ್ಷಣೆಗೆ ಹೋಗ್ತಾ ಇಲ್ಲ, ಆದರೆ ಕೆಲವು ಸತಿ ಅನಿವಾರ್ಯ. ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಅರಣ್ಯ ಇಲಾಖೆಯಲ್ಲಿ ಏನೋ ಸಂಬಂಧಪಟ್ಟ ಇಲಾಖೆಯಲ್ಲ ಮರಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ಈಚೆ ಬಂದಾಗ ಆಕಾಶದ ಬುಟ್ಟಿಗೆ ಬೀಳ್ತದೆ ನಮ್ಮ ಮೆಮೊರೆಂಡಮ್, ಖಂಡಿತ ಬೀಳ್ತದೆ. ಅಂದ್ರೆ ಅವರಿಗೆ ಅದನ್ನು ಇದು ಮಾಡುವಷ್ಟು ಇದೆಲ್ಲ, ಯಾಕಂದ್ರೆ ಅವರಿಗೆ ಹೋರ್ಡಿಂಗ್ಸ್ ಮುಖ್ಯ ಆಗ್ತದೆ ಅಲ್ಲಿ. ಅದು ಕಳೆದ ವರ್ಷ ನಾನು ಇಲ್ಲಿ ಯಾವುದೇ ರಾಜಕೀಯ ಮಾತಾಡೋದಿಲ್ಲ, ಕಳೆದ ಈ ಮೊನ್ನೆ ಎಲೆಕ್ಷನ್ಗಿಂತ ಮೊದಲು ಒಬ್ಬರು ಅರಣ್ಯ ಸಚಿವರಿದ್ರು, ನಿಮ್ಗೆ ಗೊತ್ತು ಯಾರು ಅಂತೇಳಿ, ನಿದ್ದೆ ಮಾಡುವ ಸಚಿವರು ಅಂತೇಳಿ ನಾವು ಹೇಳಿದವರಿಗೆ, ನಾವು ಅವರಿಗೆ ಹೇಳ್ತಿದ್ದೆ ಅಂತಂದ್ರೆ ಉಸ್ತುವಾರಿ ಸಚಿವರಲ್ಲ, ಸುಸ್ತುವಾರಿ ಸಚಿವರು ಅಂತೇಳಿ. ಯಾಕಂದ್ರೆ ಬಹಳಷ್ಟು ನಾವು ಅನುಭವಿಸಿದೆ ಅವರಿಂದ. ಆ ಸಂದರ್ಭದಲ್ಲಿ ಕದ್ರಿಯಲ್ಲಿ ಒಂದು ಮರ ಕಡಿಲಿಕ್ಕೆ ಹೊರಟರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೆ ಹೇಳಿದ್ರೆ, ಎಲ್ಲರೂ ಇದರ ಸ್ವಲ್ಪ ಕಲಿಯುವಂಥ ವಿಚಾರ ಇದೆ. ಕದ್ರಿ ಹತ್ರ ಹಾಸ್ಪಿಟಲ್ ಇದೆ, ಒಂದು ಮರ, ದೇವದಾರ ಮರ ಇಷ್ಟ ಅಗಲ ಇದೆ, ಮಿನಿಮಮ್ ಒಂದು 70 ವರ್ಷ ಆಗಿರ್ಬೋದು ಉಳ್ಳಲ್ರೆ. ಇಷ್ಟ ಅಗಲದ ಮರವನ್ನು ಕಡಿಲಿಕ್ಕೆ ಹೊರಟರು. ಕಾರಣ ಏನು ಗೊತ್ತಾ? ಚರಂಡಿ ಮಾಡ್ಲಿಕ್ಕೆ ಅಂತ. ಆರಾಮದಲ್ಲಿ 2.5 ಫೀಟ್ ಗ್ಯಾಪ್ ಇದೆ, ಆರಾಮದಲ್ಲಿ ಚರಂಡಿ ಮಾಡ್ಬೋದಿತ್ತು. ನಾನು ಇದ್ರ ಬಗ್ಗೆ ಎಲ್ಲ, ನಮಗೂ ಸ್ವಲ್ಪ ಗೂಢಾಚಾರರು ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಹಿನ್ನೆಲೆ ನೋಡುವಾಗ ಮೇಲಿನ ಹೋರ್ಡಿಂಗ್ ಬೋರ್ಡ್ ಇತ್ತು, ಅದು ಮಂಗಳೂರಿನ ಶಾಸಕರ ಸಂಬಂಧರದ್ದು. ಎಷ್ಟು ಅಂತಂದ್ರೆ ಗೆಲ್ಲು ಕಡಿಯುವುದು, ಅದಕ್ಕೆ ಮರವನ್ನೇ ಚರಂಡಿ ನೆಪದಲ್ಲಿ ಕಡಿದು ಬಿಡುವಂತ ಹೊರಟಿದ್ದಾರೆ. ನಮ್ಮಲ್ಲಿ ಒಬ್ಬರು ಶಶಿರ ಶೆಟ್ಟಿ ಅಂತ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಿರ್ತಾರೆ. ನಾವಿಬ್ಬರು ಒಂದು ಪ್ಲಾನ್ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ಯಾವ ರೀತಿ ಮಾಡಿದ್ರೆ ಈ ಮರವನ್ನು ಉಳಿಸ್ಲಿಕ್ಕೆ ಆಗೋದಲ್ಲ ಹೇಳಿದ್ರೆ, ಇದಕ್ಕೆ ಲಾಸ್ಟ್ ಒಂದೇ ಕಾರಣ. ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಸಚಿವರ ಒಂದು ನಗುವಿನ ಮುಖವನ್ನು ಗೂಗಲಲ್ಲಿ ಸರ್ಚ್ ಮಾಡಿದೆವು. ಒಂದು ಫೋಟೋ ಸಿಕ್ಕಿತ್ತು ಅವ್ರದ್ದು. ಆ ಫೋಟೋವನ್ನು ಎನ್ಲಾರ್ಜ್ ಮಾಡಿ ಈ ಮರವನ್ನು ಉಳಿಸುವುದಕ್ಕೆ ಅರಣ್ಯ ಸಚಿವ ಡ್ಯಾಶ್ ಡ್ಯಾಶ್ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ನ್ಯಾಷನಲ್ ಫ್ಲಾಗ್ ಕಟ್ಟಿ ಬಂದೆವು. ಇವತ್ತಿನವರೆಗೂ ಮರ ಇದೆ. ಮತ್ತೆ ಅವರಿಗೊಂದು ಕಾಲ್ ಮಾಡಿದೆ, ಯಾಕಂದ್ರೆ ಮರುದಿನ ಅದನ್ನು ಕಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದು ಕಾಲ್ ಮಾಡಿದೆ, ಅದರ ವಾಯ್ಸ್ ರೆಕಾರ್ಡ್ ಮಾಡಿದೆವು. ನಮ್ಮ ಕಾಲ್ ಸಾಧಾರಣ ತೆಗೆದಿಲ್ಲ ಅವರು, ಆದರೆ ಏನೋ ತೆಗೆದು, ಅಂದರೆ ಕಾಡ್ಗಿಚ್ಚು ಬಿದ್ದಿದೆ ಅಂತೇಳಿ ಸುಮ್ಮನೆ ಇದು ಮಾಡಿ ಅವರಿಗೆ ಕಾಲ್ ಮಾಡಿದೆವು. ಕಾಲ್ ಮಾಡಿ ಇಷ್ಟೇ ಹೇಳಿದೆ, ಏನಂತ ಹೇಳಿದ್ರೆ, ಸರ್ ಅಲ್ಲಿ ಕದ್ರಿಯಲ್ಲಿ ಒಂದು ದೇವದಾರು ಮರ ಇದೆ, ಅದು ದೇವದಾರಲ್ಲ ದೈವ ದೇವರು ಅಂತ ಹೇಳಿದ್ವಿ. ಅಷ್ಟೊತ್ತಿಗೆ ಅವರು ನಿದ್ದೆ ಅರ್ಧ ಹೋಯ್ತು. ದೇವದಾರಲ್ಲ ದೈವ ದೇವರು. ಮತ್ತೆ ಈ ಚುನಾವಣಾ ಸಂದರ್ಭದಲ್ಲಿ ನೀವು ಕಡಿದ್ರೆ ಸ್ವಲ್ಪ ನೋಡಿ, ನಮ್ಗೆ ಕೆಲಸ ಆಗ್ಬೇಕಾದ್ರೆ ಕತ್ತೆ ಕಾಲು ಹಿಡಿಬೇಕಾಗ್ತದೆ. ನೀವು ಒಳ್ಳೆ ಸಚಿವರು, ಒಳ್ಳೆ ಅರಣ್ಯ ಸಚಿವರು, ನಿಮ್ಮಿಂದಾಗಿ ಹಾಗಾಗಿದೆ ಹೀಗಾಗಿದೆ ಅವ್ರನ್ನ ಮೇಲೆ ಇಟ್ಟು ಈ ಸಂದರ್ಭದಲ್ಲಿ ನೀವು ಮರವನ್ನು ಕಡಿದ್ರೆ ನಿಮ್ಮಂತಹ ಸಚಿವರನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಸರ್ ಅಂತ ಹೇಳಿ, ಈ ಕಾರಣವು ಅಲ್ಲಿ ನ್ಯಾಷನಲ್ ಫ್ಲಾಗ್ ಕಟ್ಟಿದ ಕಾರಣವು ಇವತ್ತಿನವರೆಗೂ ಮರ ಇದೆ. ನಾನು ಯಾಕೆ ಹೇಳಿದ್ರೆ, ನಾವು ಒಂದು ಮನವಿ ಕೊಟ್ಟಿದ್ರೆ ಹರಿದು ಬಿಸಾಡುವಂತ ಕಾಲ ಇದೆ. ಯಾಕೆಂದ್ರೆ ಜಾಹೀರಾತು ಸಂಸ್ಥೆಯವರು ಒಂದಷ್ಟು ಕೊಡ್ತಾರೆ, ನಾವು ಹೋದಕೊಳ್ಳೋರಿಗೆ ಕಿರಿಕಿರಿ, ನಮ್ದು ಯಾವಾಗಲೂ ಕಂಪ್ಲೇಂಟ್. ಕೆಲವು ಇಲಾಖೆಗಳಲ್ಲಿ ಏನು ಹೇಳ್ತೀರಿ, ನಂಬ್ತೀರ ಬಿಡ್ತೀರಾ ಗೊತ್ತಿಲ್ಲ. ನಾನು ಮತ್ತು ಶಶಿರ ಶೆಟ್ಟಿ ಹೋದ್ರೆ ಫೈಲ್ ಅಡ್ಡ ಹೇಳ್ತಾರೆ, ಪೊಯರ ಮಾರಲು ಒಂಚು ಪೊಯರ್ ಅಂತೇಳಿ. ಅಂದ್ರೆ ನಾವು ಮಾರಿಲು, ನಾವು ಪೀಡಿಲು. ಇವತ್ತು ಹಾಗೆ ಆಗಿದೆ. ಇವತ್ತು ವೆಸ್ಟರ್ನ್ ಘಾಟ್ಸ್ ಉಳಿಸ್ಬೇಕು ಅಂತ ಹೇಳಿ ನಾನು ಬಹಳಷ್ಟು ನೋವುಗಳನ್ನು ಅನುಭವಿಸಿದಲ್ಲಿ. ಬಾಳೂರು ಗುಡ್ಡದಲ್ಲಿ ಒಂದು ಹಂಟಿಂಗ್ ಆಗ್ತಾ ಉಂಟು. ನಾವು 6 ಜನ ಬೆಟ್ಟದ ಮೇಲೆ ಹೋಗ್ತಾ ಇದ್ದೇವೆ, ಅವರು 30 ಜನ ಹಗಲು 11 ಗಂಟೆ ಹೊತ್ತಿಗೆ ರಾಜಾರೋಷವಾಗಿ ಗನ್ನು ಕತ್ತಿ ಹಿಡ್ಕೊಂಡು ಹಂಟಿಂಗ್ ಮಾಡ್ತಾ ಇದ್ದಾರೆ. ಅವರು ಪ್ರಶ್ನೆ ಕೇಳಿದೆ, ಹಾಗಾದ್ರೆ ಅರಣ್ಯ ಸಂರಕ್ಷಣೆ ಆ ಕಾನೂನು ಈ ಕಾನೂನು ನಿಮ್ಗೆ ಯಾವ್ದು ಅನ್ವಯ ಆಗುದಿಲ್ಲ, ಫಾರೆಸ್ಟ್ ಇದು ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೇಳುವಾಗ, ನಡೀರಿ ಹೋಗ್ರಿ ನಮ್ಗೆಲ್ಲ ಗೊತ್ತು ಹೇಳಿದ್ರೆ ಅರಣ್ಯ ಇಲಾಖೆ ಗೊತ್ತು.
ಇದರ ಬಗ್ಗೆ ನಾನು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದು ಕಂಪ್ಲೇಂಟ್ ಕೊಟ್ಟು ಎಲ್ಲ ಅದಕ್ಕೆ ಸಾಕ್ಷಿ ಕೊಟ್ಟೆ. ನೋಡಿ, ಮನೆ ಬಾಳೂರು ಜಾವಳೆ ಸರ್ವೆ ನಂಬರ್, ವೆಸ್ಟರ್ನ್ ಘಾಟ್ಸ್ನ ಸರ್ವೆ ನಂಬರ್ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಲಾಖೆಯಿಂದ ನಮ್ಗೆ ಸ್ವಲ್ಪ ಗುಟ್ಟಾಗಿ ಸಿಕ್ಕಿದೆ, ಸರ್ವೆ ನಂಬರ್ ಸ್ಮೃತ ಕೊಟ್ಟೆ. ಅವ್ರು ಹಿಡಿಲೇಬೇಕು, ನಮ್ದು ಆ ರೇಂಜ್ ಅಲ್ಲ ಈ ರೇಂಜ್ ಅಲ್ಲ ಅಂತ ಹಿಡಿಲೇಬೇಕಿತ್ತು. ಅವರು ಎಲ್ಲ ಹೇಳಿದ್ದಾರೆ, ನಮಗೂ ಸಾಕ್ಷಿ ಸ್ವಲ್ಪ ಬೇಕಿತ್ತು, ಹೊರಡ್ರೆ ನೀವು ಕಂಪ್ಲೇಂಟ್ ಕೊಟ್ಟದ್ದು ಬಹಳ ಒಳ್ಳೇದಾಯ್ತು, ನಾವು ಹೋಗ್ತೇವೆ ಹಿಡಿತೇವೆ ಅಂತ ಹೇಳಿ. ನಾನು 3ನೇ ದಿನದಲ್ಲಿ ಅವರ ಕಾಲಿಗೆ ನಿರೀಕ್ಷೆಯಲ್ಲಿದ್ದೆ. ಹಂಟಿಂಗ್ ಮಾಡೋರು ಸಿಕ್ಕಿದ್ರು ಮಾಡಿದ್ರು ಅಂತ ಹೇಳಿ ಬಹಳ ಸಂತೋಷದಲ್ಲಿದ್ದೆ. ಅವರು ಕಾಲ್ ಮಾಡಿ ಒಂದೇ ಮಾತು ಹೇಳಿದ್ರು, ಹೊರಡ್ರೆ ನೀವು ಕೊಟ್ಟ ಕಂಪ್ಲೇಂಟಿಗೆ ನಿಮ್ಮ ಬಾಳೂರು ಹಂಟಿಂಗ್ನ ವಿಚಾರದಲ್ಲಿ ನಾನಿಲ್ಲ, ನಾನು ಅದಕ್ಕೆ ಹೋದರೆ ನನ್ನ ಕೆಲಸ ಹೋಗ್ತದೆ, ಆಗ ನನಗೆ ನನ್ನ ಸಂಸಾರ ಮುಖ್ಯವೋ ಉದ್ಯೋಗ ಮುಖ್ಯವೋ, ನೋಡಿ ಹೀಗೆ ಆಗೋದು ಎಲ್ಲ ಕಡೆಯಲ್ಲಿ. ಆಗೇನಾಗ್ತಾನೆ, ಅವನು ಕೂಡ ಒಂದು ಕರಪ್ಟೆಡ್ ಅಧಿಕಾರಿಯಾಗಿ ನಾಳೆ ಅವನು ಕೂಡ ಅದಕ್ಕೆ ಸಪೋರ್ಟ್ ಮಾಡಿಬಿಡ್ತಾನೆ. ಇದು ನಾನು ವ್ಯವಸ್ಥೆಯಲ್ಲಿ ನಾನು ದೋಷಾರೋಪ ಹೇಳಿದ್ದು. ಯಾಕೆ ಹೇಳಿದ್ರೆ, ನಾವು ಪ್ರಶ್ನಿಸದೇ ಇದ್ದಲ್ಲಿ ಉತ್ತರ ಕುಮಾರರು ಜಾಸ್ತಿ ಆಗ್ತಾ ಇರ್ತಾರೆ. ಇವತ್ತು ಹಾಗೆ ಆಗಿದೆ. ಪ್ರಶ್ನೆಗಳಿಗೆ, ಕೆಲವು ಪ್ರಶ್ನೆಗಳಿಗೆ ಉತ್ತರಗಳಿರುವುದಿಲ್ಲ, ಕೆಲವು ಉತ್ತರಗಳಿಗೆ ಪ್ರಶ್ನೆಗಳೇ ಸರಿ ಹೊಂದುವುದಿಲ್ಲ ಅಂತ ಇವತ್ತು ವ್ಯವಸ್ಥೆ ಹಾಗಾಗಿ ಹೋಗಿದೆ. ಆ ಕಾರಣ ನಾನು ಎಲ್ಲ ಇವರಿಗೆ ಹೇಳೋದಷ್ಟೇ ಅಂತ ಹೇಳಿದ್ರೆ, ನಮ್ಮ ಪರಿಸರ ನಾವು ಸಂರಕ್ಷಣೆ ಮಾಡದೇ ಇದ್ದಲ್ಲಿ ಮುಂದೆ ನಾವೇ ಟ್ರ್ಯಾಜಿಡಿ ಅನುಭವಿಸ್ಬೇಕು. ನಾವೇ, ಬೇರೆ ಯಾರಲ್ಲ ಅನುಭವಿಸ್ಬೇಕಾದ್ರೂ ನಾವೇ. ಕೊರೋನಾ ನಾವೇ ಅನುಭವಿಸ್ಬೇಕು, ಜಲಸ್ಫೋಟ ನಾವೇ, ಮಳೆಗಾಲ ಬರಗಾಲ. ನೋಡಿ, ಈಗ ಮೊದಲು ಹೇಗಿತ್ತು ಅಂದ್ರೆ ಮಳೆಗಾಲ, ಚಳಿಗಾಲ, ಸೆಕೆಗಾಲ. ಈಗ ಮಳೆಗಾಲ ಮುಗಿಯಿತು, ಈಗ ಸೆಕೆಗಾಲ ಆರಂಭ ಆಗಾಯಿತು, ಚಳಿಗಾಲ ಎಲ್ಲಿ ಹೋಯ್ತು ಅಂತಿಲ್ಲ. ಚಳಿಗಾಲದ ವಿಷಯನೇ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಹೀಗೆ. ಈಗ ಅಕ್ಟೋಬರ್ ನವೆಂಬರಲ್ಲಿ 30 ಡಿಗ್ರಿ ಬಂತು ಹೇಳಿದ್ರೆ, ಇನ್ನು ಕೇವಲ ಒಂದು 5 ವರ್ಷಗಳ ನಮ್ಮ ಪರಿಸ್ಥಿತಿ ಹೇಗಿರ್ಬೋದು? ಸಹಜವಾಗಿ ಅಂತರ್ಜಲ ಕಡಿಮೆ ಆಗ್ತದೆ, ಹುಲ್ಲಿನ ಹೊದಿ ಕಡಿಮೆ ಆಗ್ತದೆ, ಎಲ್ಲ ಮರಗಳು ಸಾಯ್ತವೆ, ಪಶ್ಚಿಮ ಘಟ್ಟದಲ್ಲಿ ಎಲ್ಲ ನಾಶ ಆಗಿ. ಮತ್ತೆ ನಮ್ಮಲ್ಲಿ ಕೆಲವರು ಕೇಳ್ತಾರೆ, ಟ್ರೆಕ್ಕಿಂಗ್ ಚಾರಣಕ್ಕೆ ಬರುವಾಗ ಬೆಂಗಳೂರಿನವರೆಲ್ಲ, ನಾವು ಹೋಗುವಾಗ ಏನಾದರೂ ಹುಲಿ ನೋಡ್ಲಿಕ್ಕೆ ಸಿಗ್ತದ, ಆನೆ ನೋಡ್ಲಿಕ್ಕೆ ಸಿಗ್ತದ ಅಂತ. ಅರೆ 26 ವರ್ಷ ನಾನೇ ಅದನ್ನು ಹುಡುಕ್ತಾ ಇದ್ದೇನೆ, ಏನೂ ಸಿಗ್ತಾ ಇಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ. ಅಂದ್ರೆ ಎಷ್ಟೋ ಜನ ಪ್ರಶ್ನೆ ಕೇಳುವುದು ಸಹಜ. ಕಾಡಲ್ಲಿ ಹೋಗುವಾಗ ಇಷ್ಟು ಒಳ್ಳೆ ಫಾರೆಸ್ಟ್ ಹೊರಡ್ರೆ ಇಷ್ಟು ಇದರಲ್ಲಿ ಯಾವುದೇ ಒಂದು ಅನಿಮಲ್ಸ್ ಸಿಗುದಿಲ್ಲ, ಒಂದು ಮಂಗ ನೋಡ್ಲಿಕ್ಕೆ ಸಿಗುದಿಲ್ಲ. ಇವತ್ತು ಪಶ್ಚಿಮ ಘಟ್ಟದ ಜಾಸ್ತಿ ಮಂಗಗಳು, ನವಿಲುಗಳು ನಮ್ಮ ಊರಲ್ಲೇ ಇವೆ. ಯಾಕೆ ಸಿಗ್ತಾ ಇಲ್ಲ, ಯಾಕಲ್ಲಿ ಹೋಗ್ತಲ್ಲ ಅಂತ ಹೇಳಿದ್ರೆ, ಅವುಗಳಿಗೆ ಬೇಕಾಗುವಂತ ನೀರಿನ ಸವಲತ್ತಾಗಲಿ, ಆಹಾರ ಸವಲತ್ತಾಗಲಿ ಸಿಗದಿರುವಾಗ ತನ್ನಿಂದಾನೇ ಊರಿಗೆ ಬರ್ತವೆ. ಊರಿಗೆ ಬಂದಾಗ ಏನ್ ಮಾಡ್ತೇವೆ ಅಂದ್ರೆ, ನಮ್ಮ ತೋಟಕ್ಕೆ ಬರಬಾರ್ದು, ನನ್ನ ಗದ್ದೆಗೆ ಬರಬಾರ್ದು. ಈಗ ನಾವು ಆನೆ ದಾಳಿ ಅಂತ ನೋಡ್ತೇವೆ. ಯಾಕೆ ದಾಳಿ ಮಾಡ್ತೇವೆ? ಅಸಹಾಯಕ ಪರಿಸ್ಥಿತಿಯಲ್ಲಿ ಆನೆ ದಾಳಿ ಮಾಡೋದು. ಆನೆ ಬಗ್ಗೆ ಕೂಡ ಹೇಳಿದ್ರೆ, ಆನೆ ದಾಳಿ ಮಾಡೋದು ಅಸಹಾಯಕ ಪರಿಸ್ಥಿತಿ, ನನ್ನಿಂದ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಆನೆ ದಾಳಿ ಮಾಡೋದು. ಬಟ್ ನಾನು ಹೆಚ್ಚಾಗಿ ಸ್ಟೂಡೆಂಟ್ಸ್ ಅವ್ರಿಗೆ ಹೇಳೋದು, ಈಗ ನಾವು ಒಂದು ಕಡೆ ಹೋಗುವಾಗ ಒಂದು ಹಾವು, ನಾಗರ ಹಾವು ಇತ್ತು, ನಮ್ಗೆ ಗೊತ್ತಿಲ್ಲ, ಅದು ಸೀದಾ ಬಂದು ಕಚ್ಚುದಿಲ್ಲ. ಅದು ಒಂದು ಹೆಡೆ ಇಚ್ಚಿ ಅದರ ಇದನ್ನು ತೋರಿಸ್ತದೆ, ನಾನು ಇಲ್ಲಿ ಇದ್ದೇನೆ, ನನ್ನ ಸಂಟಿಗೆ ಬರಬೇಡ, ನನ್ನ ಸುದ್ದಿಗೆ ಬರಬೇಡ ಅಂತ ತೋರಿಸ್ತದೆ. ಆಮೇಲೆ ನೀವು ಅದಕ್ಕೆ ಉಪದ್ರ ಮಾಡಿಕೊಂಡ್ರೆ ಕಚ್ಚುದು. ಅದೇ ರೀತಿ ಆನೆ ಕೂಡ, ಇವತ್ತು ಆನೆ ದಾಳಿ ಅಂತ ಬಹಳ ನಾವು ಸಿಂಪಲ್ ಆಗಿ ತಗೊಳ್ತಾ ಇದ್ದೇವೆ. ಆನೆ ಕೂಡ ನೇರವಾಗಿ ಯಾರಿಗೂ, ಯಾವುದು ಆನೆ ಅಂತಲ್ಲ, ಯಾವುದೇ ವನ್ಯಜೀವಿಗಳು ಮನುಷ್ಯನ ಮೇಲೆ ನೇರವಾಗಿ ದಾಳಿ ಮಾಡುವುದಿಲ್ಲ. ಅದರ ಜೊತೆಗೆ ಮರಿ ಇದ್ರೆ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾವು ಎದುರು ಬಂದಾಗ ದಾಳಿ ಮಾಡೋದು. ಆನೆ ನೋಡಿ, ಆನೆ ಬಹಳ ಸೂಕ್ಷ್ಮ ಸಂವೇದನಾ ಶಕ್ತಿ ಉಳ್ಳಂತ ಪ್ರಾಣಿ. ಅಷ್ಟು ದೊಡ್ಡ ಪ್ರಾಣಿ ಆದರೂ ಅದರ ಗ್ರಹಣ ಶಕ್ತಿ ಉಂಟಲ್ಲ. ನೀವು ಅನಿಮಲ್ ಪ್ಲಾನೆಟ್ ಅಲ್ಲಿ ನೋಡಿ, ಅದು ಒಮ್ಮೊಮ್ಮೆ ಹುಲ್ಲು ತಿನ್ನೋದು ಬಿಟ್ಟು ನೆಲವನ್ನು ಸುಮ್ಮನೆ ಹೀಗೆ ಸೊಂಡಿಲಲ್ಲಿ ಹೀಗೆ ನೆಲವನ್ನು ಗ್ಯಾಪ್ ಇಟ್ಕೊಂಡು ಅದೇನಂತ ಹೇಳಿದ್ರೆ, ಅದಕ್ಕೆ 1 ಕಿಲೋಮೀಟರ್ ಸರೌಂಡಿಂಗ್ ಇಲ್ಲಿ ಏನಾಗ್ತಾ ಉಂಟು ಅಂತೇಳಿ ಅದಕ್ಕೆ ಆನೆ ಗೊತ್ತಾಗ್ತದೆ. ಈಗ ನಾವು ಒಂದು ಕಡೆಗೆ ಹೋದೆವು, ಅಲ್ಲಿ ಪೊದೆ ಉಂಟು, ಅಲ್ಲಿ ಆನೆ ಉಂಟು, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಗೊತ್ತಾಯ್ತು ನಾವು ಬಂದದ್ದು ಅಂತೇಳಿ. ಅದೇನು ಮಾಡ್ತೇವೆ ಅಂತ ಹೇಳಿದ್ರೆ, ಫಸ್ಟಿಗೆ ಈಗ ಆನೆ ನಮ್ಮನ್ನು ನೋಡಿತ್ತು, ನಾವು ಬರ್ತಾ ಇದ್ದೇವೆ ಅಂತ ಹೇಳಿದ್ರೆ ಫಸ್ಟ್ ಕಿವಿಯನ್ನು ರೈಸ್ ಮಾಡ್ತದೆ. ಈಗ ನೋಡಿ, ನೀವು ಅದಕ್ಕೆ ಖುಷಿಯಾದ ಬಿದಿರು ತಿನ್ನುವಾಗ ಆನೆ ಫುಲ್ಲು ಕಿವಿಯನ್ನು ಅಲ್ಲಾಡಿಸ್ತಾ ಇರ್ತದೆ, ಅದಕ್ಕೆ ಸಂತೋಷ ಸಂದರ್ಭ. ಈಗ ನಾವು ಹೋಟ್ಲಲ್ಲಿ ಮಸಾಲೆ ದೋಸೆ ಆರ್ಡರ್ ಮಾಡಿ ಒಂದು ಸಣ್ಣಷ್ಟು ಕಾಲಿಗೆ ಅಲ್ಲಾಡಿ ಹೋಗ್ತದೆ, ಈಗ ಡೈನಿಂಗ್ ಟೇಬಲ್ ಈಗ ಬರು ಅಂತ ಹೇಳುವಾಗ ಅದು ನಮ್ಮ ಗ್ರಹಣ ಶಕ್ತಿ. ಹಾಗೆ ಆನೆ ನಮ್ಮ ಬಂತು ಹೇಳಿದ್ರೆ ಫಸ್ಟ್ ಕಿವಿಯನ್ನು ರೈಸ್ ಮಾಡ್ತದೆ, ಸೆಕೆಂಡ್ ಸೊಂಡಿಲನ್ನು ರೈಸ್ ಮಾಡ್ತದೆ, ಥರ್ಡ್ ಬಾಲವನ್ನು ರೈಸ್ ಮಾಡ್ತದೆ. ಈ ಸಂದರ್ಭದಲ್ಲಿ ಆನೆಯ ಹತ್ರ ಹೋಗ್ಬಾರ್ದು. ಆನೆಗೆ ಸಿಟ್ಟು ಬಂದಿದೆ, ನಾವು ಮೌನವಾಗಿ ಹಿಂದೆ 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 ಹೋಗ್ಬೇಕು, ಆನೆ ಅದರ ಪಾಡಿಗೆ ಹೋಗ್ತದೆ. ಅದೀಗ ಏನಾಗಿದೆ ಅಂತ ಹೇಳಿದ್ರೆ, ಆನೆ ಅಟ್ಯಾಕ್ ಮಾಡಲಿಕ್ಕೆ ರೆಡಿ ಆಗಿದೆ, ಅಲ್ಲಿಗೊಂದು ಸೆಲ್ಫಿ ಹೋಗಿ ಕುಲ್ಪಿ ಆಗ್ತದೆ. ಸೆಲ್ಫಿ ಫೋಟೋ ತೆಗೆದು ಮರುದಿನ ಹೊರಡ್ಲಿಕ್ಕೆ ಫೋಟೋ ನೋಡ್ಲಿಕ್ಕೆ ಅವ ಇಲ್ಲ. ಇದು ಇಂಥ ಸಂದರ್ಭಗಳು. ಅಂದ್ರೆ ಅದರ ಒಂದು ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದಾಗ ನೋಡಿ, ಅದರ ಈ ಆನೆಗೆ ಏನಾಗ್ತದೆ, ನಾವು ಒಂದು ಸ್ಟೆಪ್, ಅದರ ಕಣ್ಣು ಬಹಳ ಸಣ್ಣದು, ನಾವು ಒಂದು ಸ್ಟೆಪ್ ಮುಂದೆ ಇಟ್ಟುಕೊಳ್ಳೆ ನಾವು ಝೂಮ್ ಆಗ್ತೇವೆ ಅದಕ್ಕೆ. ಅದು ಮರಿ ಉಂಟು ಅಂತ ಹೇಳಿದ್ರೆ ಕೇಳುವುದೇ ಬೇಡ. ಎಷ್ಟೋ ದಾಳಿಗಳಾದಿಷ್ಟೇ ನಾವು ಕೊಡುವ ಕಿರುಕುಳಗಳು. ಆನೆ ಇರ್ಬೋದು, ಚಿರತೆ ಇರ್ಬೋದು, ಹುಲಿ ಇರ್ಬೋದು, ಎಲ್ಲವೂ ನಾವು ಕೊಡುವಂಥ ಕಿರುಕುಳ.
ನಾವು ಕಿರುಕುಳ ಕೊಟ್ಟ ಕಾರಣ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ, ಸುದ್ದಿ ಆಗ್ತದೆ. ಆನೆ ದಾಳಿ, ಚಿರತೆ ದಾಳಿ, ಹಾಗಾದ್ರೆ ಮೊದಲು ಯಾಕೆ ಆನೆ ದಾಳಿಗಳಾಗಲಿಲ್ಲ, ಈಗ ಯಾಕೆ ಆಗ್ತಾ ಉಂಟು ಅಂತ ಹೇಳಿದ್ರೆ, ಮೊನ್ನೆ ಯಾರೊಂದು ಮಡಿಕೇರಿಯಲ್ಲಿ ಜಲಸ್ಫೋಟ ಆದ್ದಕ್ಕೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಕೆಲವು ವಿಚಾರಗಳನ್ನು. ಒಬ್ರು ಯಾರೋ ಮಡಿಕೇರಿಯ ಮಾಜಿ ಸಚಿವರು ಯಾರೊಬ್ರು ಅವ್ರು ಹೇಳ್ತಾರೆ, ಈ ಪರಿಸರವಾದಿಗಳಿಗೆ ಬೇರೆ ಕೆಲಸ ಇಲ್ಲ, ಈ ಜಲಸ್ಫೋಟ ಆದದ್ದು ಹೋಮ್ ಸ್ಟೇಗಳಿಂದಲ್ಲ, ಅದು ಬೆಟ್ಟದ ಮೇಲೆ ಇಂಗುಗುಂಡಿ ಮಾಡಿ, ಆಕ್ಚುಲಿ ಬೆಟ್ಟವೇ ಒಂದು ಇಂಗುಗುಂಡಿ, ಪಶ್ಚಿಮ ಘಟ್ಟದ ಬೆಟ್ಟ ಕಾಡು ಕಣಿವೆಗಳೇ ಒಂದು ಇಂಗುಗುಂಡಿ, ನೀರನ್ನು ಇರಿಸುವಂಥದ್ದು, ಅಲ್ಲಿ ಯಾರೋ ಇಂಗುಗುಂಡಿ ಮಾಡಿದ್ರಂತೆ ಅದು ಜಲಸ್ಫೋಟ ಆಯ್ತಂತೆ. ನೋಡಿ, ತನ್ನನ್ನು ತಾನು ಭಕ್ಷಿಸಿಕೊಳ್ಳಿ ಏನು ಸುಳ್ಳು ಹೇಳ್ಬೋದು, ಯಾಕಂದ್ರೆ ಪಶ್ಚಿಮ ಘಟ್ಟ ಮಾತಾಡ್ತಾ ಇಲ್ಲ. ಇಂಥ ಅನೇಕ ವಿಚಾರಗಳು. ಇವತ್ತು ಶಿಶಿಲ ಭೈರಾಪುರ ರಸ್ತೆ ಮಾಡಿದ್ರೆ ನಾವು ಹೇಳಿ, ನಾವು ಗಿಡ ನೆಡಬೇಕು, ಸರ್ಕಾರವೇ ಹೇಳ್ತಾ ಇದೆ ಗಿಡ ನೆಡಬೇಕು, ನಾವು ಸಸ್ಯ ಶ್ಯಾಮಲ ಮಲಯಜ ಶೀತಲಂ. ಆಮೇಲೆ ನಮ್ಮ ನಾಡಗೀತೆಯಲ್ಲಿ ಇದೆ ಅಂತ, ಹಸುರಿನ ಕೊರಳಿನ ಮಾಲೆ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ಇವತ್ತು ಕೊರಳನ್ನೇ ಕತ್ತರಿಸ್ತಾ ಇದ್ದೇವೆ. ಇವತ್ತಿನ ವೇಳೆ ವಿಚಾರದಲ್ಲಿ 60,000 ಮರ ಕಡಿದೆ ಅಂತ ಹೇಳಿ 2,30,000 ಮರ ಕಡಿದ್ರು. ಈಗ ಶಿಶಿಲ ಭೈರಾಪುರ ರಸ್ತೆ ಮಾಡಿದ್ರೆ 80,000 ಮರ ಕಡಿತೇವೆ ಅಂತ ಹೇಳಿದೆ, ಅದನ್ನು 3 ಪಟ್ಟು 2 ಲಕ್ಷ ಮರ ಕಡಿತಾರೆ. ಅಂಕೋಲ ಹುಬ್ಳಿ ರೈಲ್ವೆ ಟ್ರ್ಯಾಕ್ ಆಗ್ಬೇಕು ಅಂತ ಹೇಳಿ 2 ಲಕ್ಷ ಮರ ಕಡಿತಾರೆ. ಈಗ ನಮ್ಮ ಊರಲ್ಲಿ ಮರ ಕಡಿದ್ರೆ ನಮ್ಗೆ ಎಷ್ಟು ಸಮಸ್ಯೆ ಅಂತ ನಾವು ನೋಡಿದ್ದೇವೆ. ಪಶ್ಚಿಮ ಘಟ್ಟದಲ್ಲಿರುವ ಶೋಲಾ ಅರಣ್ಯವನ್ನು ನಾವು ಕಡಿದ್ರೆ ನೀರಿನ ಕ್ಯಾಚ್ಮೆಂಟ್ ಏರಿಯಾ ಕಡಿಮೆ ಆಗ್ತದೆ, ನೀರಿನ ಇಳುವರಿ ಕಡಿಮೆ ಆಗ್ತದೆ. ನೀರಿನ ಇಳುವರಿ ಕಡಿಮೆ ಆದ ಕೂಡಲೇ ಅದರ ಉಪನದಿ ವೀಕ್ ಆಗ್ತದೆ, ಉಪನದಿ ವೀಕ್ ಆದ ಕೂಡಲೇ ನದಿ ವೀಕ್ ಆಗ್ತದೆ, ನದಿ ವೀಕ್ ಆದ ಕೂಡಲೇ ಈ ನೀರಿನ ಟೋಟಲ್ ವ್ಯವಸ್ಥೆಯಲ್ಲಿ ಹರಿದು ಬರಿದಾಗ್ತದೆ. ಯಾವುದೇ ಹೊಳೆ ಕೂಡ ನನ್ನಲ್ಲಿ ನೀರು ಹೆಚ್ಚಾಗ್ತಾ ಉಂಟು, ನಂಗೆ ನೀರು ಹೆಚ್ಚಾಗಿ ಹೊಟ್ಟೆ ನೋವಾಗ್ತಾ ಉಂಟು, ದಯವಿಟ್ಟು ಈ ನೀರನ್ನು ತಗೊಂಡು ಹೋಗಿ ಅಂತ ಹೆಚ್ಚುವರಿ ನೀರಂತ ಯಾವ ಹೊಳೆ ಸಮುದ್ರವು ಹೇಳಿಲ್ಲ. ಇವತ್ತು ಕೊಲಾಡ್ರೋಲ್, ಅಮೆರಿಕದಂತ ಕೊಲಾಡ್ರೋಲ್ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ ಸ್ನೋವಿಯಾ ನದಿ ಇರ್ಬೋದು, ರಷ್ಯಾದಲ್ಲಿ ಅರಲ್ ನದಿ ಇರ್ಬೋದು, ಎಲ್ಲಾ ನದಿ ತಿರುವು ಯೋಜನೆ ಆಗುದಿಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ನಾವು ಮಾತ್ರ ನದಿ ತಿರುವು ಅಲ್ಲ, ನಾವು ನಿಧಿ ತಿರುವು ಮಾಡ್ತಾ ಇದ್ದೇವೆ. ನದಿ ತಿರುವಿನ ಒಟ್ಟಿಗೆ ಇದು ಯಾರಿಗೋ ಸೇರುವಂತ ಹಣ. ಚಿಕ್ಕಬಳ್ಳಾಪುರವರೆಗೆ ಒಂದು ಹನಿ ನೀರು ಬರುವುದಿಲ್ಲ. ಇದು ಬ್ಯಾಂಗ್ಳೂರಿನ ಇಂಡಸ್ಟ್ರಿಯಲ್ ಮಾಫಿಯಾ. ನೀರು ಹೋಗೋದು ಬ್ಯಾಂಗ್ಳೂರಿನ ಇಂಡಸ್ಟ್ರಿಗೆ ಮತ್ತು ಬ್ಯಾಂಗ್ಳೂರು ಸಿಟಿಗೆ, ಚಿಕ್ಕಬಳ್ಳಾಪುರಕ್ಕೆ ಒಂದು ಹನಿ ನೀರು ಹೋಗುದಿಲ್ಲ. ಟೋಟಲಿ ವ್ಯವಸ್ಥೆ ಇರುತ್ತೆ. ಈ ರೀತಿ ಹೇಳಿದ್ರೆ ನದಿಗಳನ್ನು, ಕಾಡನ್ನು, ಪಶ್ಚಿಮ ಘಟ್ಟವನ್ನು, ನಮ್ಮ ಸುತ್ತಮುತ್ತಲ ಪರಿಸರವನ್ನು ನಾವು ಉಳಿಸದೇ ಇದ್ರೆ ಆ ದುರಂತವನ್ನು ನಾವೇ ಅನುಭವಿಸಬೇಕಾಗ್ತದೆ. ನಮಸ್ತೆ. ನೀಡಿದ ಶ್ರೀ ದಿನೇಶ್ ಬಳ್ಳಾರಿಗೆ ಧನ್ಯವಾದಗಳು. ಇಂದಿನ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಓರ್ವ ಅಧಿಕಾರಿ ಕಿನ್ನೆ ಗ್ರಾಮ ಪಂಚಾಯತ್ ಇವರಿಗೆ ಶಾಲು ನೀಡಿ ಸ್ವಾಗತಿಸಬೇಕೆಂದು ತಲಪಾಡಿ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸುರೇಶ್ ಆಳ್ವಾರ್ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ. ಜಲ ಸಂರಕ್ಷಣೆಯ ಕುರಿತ
ಗಣ್ಯರು ಹಾಗೆ ಸೇರಿರುವಂಥವ್ರೆ, ಬಹಳಷ್ಟು ವಿಚಾರಗಳನ್ನು ಸ್ನೇಹಿತರಾದಂಥ ದಿನೇಶ್ ಅವರು ನೀಡಿದ್ದಾರೆ. ಈಗ ಜಲ ಸಂರಕ್ಷಣೆಯ ವಿಚಾರದಲ್ಲಿ ಯಾವ ಮಹತ್ವ ಯಾಕೆ ಅನ್ನೋ ಹೇಗೆ ಅನ್ನೋ ವಿಚಾರವನ್ನು ಅವರು ಹೇಳಿದ್ದಾರೆ. ನನಗೆ ಹೇಳುವ ವಿಚಾರಗಳಲ್ಲಿ ಬಹಳಷ್ಟು ವಿಚಾರ ಅವರು ಅದರ ಆಳವಾದ ಅಧ್ಯಯನದ ಮೂಲಕ ಅವರು ಕಂಡುಕೊಂಡಿದ್ದಾರೆ. ಆ ಸತ್ಯವನ್ನು ನಮ್ಮ ಮುಂದೆ ಅವರು ಇಟ್ಟಿದ್ದಾರೆ. ನಾನೊಬ್ಬ ಸರ್ಕಾರಿ ಉದ್ಯೋಗಿಯಾಗಿದ್ದುಕೊಂಡು ಸರ್ಕಾರದ ನೆಲೆಯಲ್ಲಿ, ಚೌಕಟ್ಟಿನ ಅಡಿಯಲ್ಲಿ, ಯಾಕಂದ್ರೆ ಆ ಚೌಕಟ್ಟು ಅಂತ ಹೇಳುವಾಗ ಬಹುಶಃ ಎಲ್ರಿಗೂ ಅರ್ಥ ಆಗಿರ್ಬೋದು, ಯಾಕಂದ್ರೆ ಅದನ್ನ ಈಗಾಗಲೇ ಅವರು ವಿವರಿಸಿದ್ದಾರೆ. ಅದರ ಅಡಿಯಲ್ಲಿ ನನಗೇನು ಹೇಳಬಹುದು ಅದನ್ನು ಹೇಳುತ್ತೇನೆ. ಮುಖ್ಯವಾಗಿ ಪರಿಸರದೊಂದಿಗೆ ನಾವು ಬದುಕ್ತಾ ಇದ್ದೇವೆ. ನಾವು ಒಂದು ಜೀವಿ. ನಮ್ಮ ಏನು ಸಂಸ್ಕೃತಿ ಅಲ್ಲದ ನಮಗೆ ಕಲಿಸಿದ ಪ್ರಕಾರ ಈ ಭೂಮಿಯನ್ನ ದೇವರು ಉಂಟು ಮಾಡಿದನಂತೆ. ಸ್ವಲ್ಪ ನೀರು, ಅದರಲ್ಲಿ ಒಂದಿಷ್ಟು ಪ್ರಾಣಿಗಳು, ಕಾಡು, ನೆಲ, ಅದರಲ್ಲಿ ಒಂದಿಷ್ಟು ಪ್ರಾಣಿಗಳು, ಆ ಪ್ರಾಣಿಗಳಲ್ಲಿ ಒಂದು ನಾವು. ಆದರೆ ದೇವರು ತಪ್ಪಿಯೋ ಏನೋ ನಮಗೊಂದು ಬ್ರೈನ್ ಕೊಟ್ಟುಬಿಟ್ಟ, ಬುದ್ಧಿವಂತಿಕೆ ಅಥವಾ ಮಿದುಳನ್ನು ಕೊಟ್ಟುಬಿಟ್ಟ. ಆ ಮಿದುಳನ್ನು ಉಪಯೋಗಿಸ್ತಾ ನಾವು ಬೆಳವಣಿಗೆಯನ್ನು ಹೊಂದಿದೆವು. ನಮ್ಮದೇ ಆದಂಥ ಒಂದು ರೀತಿಯ ಸಂಸ್ಕೃತಿಯನ್ನು ರೂಪಿಸಿಕೊಂಡೆವು. ಅದರ ನಂತರ ಒಂದಿಷ್ಟು ಬೆಳವಣಿಗೆಗಳು ಈಗ ವಿಕೃತಿಯ ಕಡೆಗೆ ಹೋಗ್ತಾ ಇದೆ. ಒಂದು ಸುಸಂಸ್ಕೃತವಾದಂಥ ಸಮಾಜವನ್ನು ಕಟ್ಟಿದಂಥ ನಾವುಗಳೇ ಇವತ್ತು ಎಜುಕೇಶನ್ ಅಥವಾ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಂತ ಯಾವುದನ್ನು ನಾವು ಅಭ್ಯಾಸವನ್ನಾಗಿದ್ದೇವೋ ಅದರ ಹೊರತಾಗಿ ಹೊರಗೆ ಬಂದು ನಾವು ಇನ್ನೂ ಅದಕ್ಕಿಂತಲೂ ಹೆಚ್ಚಿನ ಸ್ಪೆಷಲೈಸೇಷನ್ ಅಂತ ಹೇಳ್ಕೊಂಡು ಹೋಗ್ತಾ ವಿವರವಾದ ವಿಚಾರಗಳನ್ನು ತಿಳಿದುಕೊಳ್ಳುವಡಿ ಕೇವಲ ಒಂದು ಅಂಶವನ್ನು ಮಾತ್ರ ಇಟ್ಟುಕೊಂಡು ಅದರಲ್ಲಿ ವಿವರವಾದ ಅಧ್ಯಯನವನ್ನು ಮಾಡಿಕೊಂಡು ಇನ್ನುಳಿದ ಅಂಶಗಳನ್ನು ಕಡೆಗಣಿಸುತ್ತಾ ನಾವು ಅದರಲ್ಲಿ ಡಾಕ್ಟರೇಟ್ಗಳನ್ನು ಪಡೆದುಕೊಳ್ಳಬಹುದು, ಎಲ್ಲವನ್ನು ಮಾಡಿಕೊಳ್ಳಬಹುದು. ಆದರೆ ಈ ಮಧ್ಯೆ ನಾವು ಉಳಿದ ಅಂಶಗಳನ್ನು ಮರೀತಾ ಇದ್ದೇವೆ. ಅದರ ಪರಿಣಾಮ ನಾವಿವತ್ತು ಅನುಭವಿಸ್ತಾ ಇದ್ದೇವೆ. ಮುಖ್ಯವಾಗಿ ಈ ಭೂಮಿಯೇ 97% ನೀರಿನಿಂದ ಆವೃತ ಆಗಿದೆ. ಹಾಗಿದ್ರೂ ಇವತ್ತು ನಾವು ನೀರಿನ ಅಭಾವವನ್ನು, ಕೊರತೆಯನ್ನು ಕಾಣ್ತಾ ಇದ್ದೇವೆ. 100% ನೀರಿನಲ್ಲಿ 97% ನಾವು ಉಪಯೋಗಿಸುವ ಹಾಗಿಲ್ಲ. ಸೊ ಉಳಿದ 3 ಅಂಶದಲ್ಲಿ 2 ಅಂಶವನ್ನು ನಾವು ಉಪಯೋಗಿಸುವ ಹಾಗಿಲ್ಲ. ಕೇವಲ ಮೇಲ್ಮೈಯಲ್ಲಿ ನಮಗೆ ಸಿಗುವ ನೀರು ಕೇವಲ 1%, ಭೂಮಿಯಲ್ಲಿ ಇರುವ ಒಟ್ಟು ನೀರಿನ 1% ನೀರು ಮಾತ್ರ ನಮಗೆ ಉಪಯೋಗಕ್ಕೆ ಸಿಗ್ತಾ ಉಂಟು. ಅದು ಸಮೃದ್ಧವಾಗಿ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಇವತ್ತು ಕೊರತೆ ಶುರುವಾಗಿದೆ. ಕಾರಣ ಏನಂತ ಹೇಳಿದ್ರೆ ನಾವು ಯಥೇಚ್ಛವಾಗಿ ಸಿಗ್ತಾ ಇರುವಂತಹ ಈ ನೈಸರ್ಗಿಕ ಸಂಪತ್ತನ್ನ ವಿವೇಚನೆ ಇಲ್ಲದೆ ಬಳಸ್ತಾ ಇದ್ದೇವೆ. ಆಧುನೀಕರಣ, ಕೈಗಾರಿಕೀಕರಣ ಇವೆಲ್ಲಗಳ ಪ್ರಭಾವದಿಂದಾಗಿ ನಮ್ಮ ಜೀವನ ಸೌಕರ್ಯವನ್ನ ಅಭಿವೃದ್ಧಿಪಡಿಸುವ ಉದ್ದೇಶಕ್ಕೋಸ್ಕರ ನಾವು ನಮ್ಮತನವನ್ನ, ನಮ್ಮದೇ ನೆಲವನ್ನ ಅದು ಮಲಿನ ಮಾಡ್ತಾ ಇರಬಹುದು ಅಥವಾ ಅತ್ಯಧಿಕವಾಗಿ ಬಳಸಿಕೊಂಡಿರಬಹುದು. ಇಂಬ್ಯಾಲೆನ್ಸ್ ಅಂತ ಹೇಳ್ತೇವೆ ನಾವು ಅದನ್ನ, ಅದರ ಒಂದು ಸಮತೋಲನವನ್ನ ತಪ್ಪಿಸ್ತಾ ಇದ್ದೇವೆ. ಈ ಸಮತೋಲನ ತಪ್ಪಿದ ಪರಿಣಾಮವಾಗಿ ನಮಗೆ ನೀರಿನ ಕೊರತೆ ಉಂಟಾಗಿದೆ. ಯಾಕಂದ್ರೆ ಸಂರಕ್ಷಣೆಯ ಬಗ್ಗೆ ಬಹುಶಃ ಬಹಳಷ್ಟು, ಅದರ ಅಗತ್ಯತೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಇವರು ಹೇಳಿದ್ದಾರೆ ದಿನೇಶ್ ರವರು. ಸೊ ನಾನು ಅದರ ನಂತರದ ಅವಸ್ಥೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಈ ನೀರಿನ ಬಳಕೆಯಲ್ಲಿ 2 ವಿಧ ಇದೆ. ಒಂದು ವ್ಯಯಿಸುವಂಥದ್ದು, ಅಂದ್ರೆ ನಾವೊಂದ್ಸಲ ಬಳಸಿದ್ರೆ ಆ ನೀರು ಪುನಃ ನೀರಾವಿಯಾಗಿಯೋ ಅಥವಾ ನದಿಗಳ ಮೂಲಕ ಸೇರಿ ಮೋಡವಾಗಿ ನಮಗೆ ಮಳೆ ಬರುವಂಥ ಆ ರೀತಿಯಲ್ಲಿ ಅದು ಪ್ರಕೃತಿಯೊಂದಿಗೆ ನಾವು ಅದನ್ನು ಬಳಸುವಂಥದ್ದು. ಕೃಷಿಗೆ ಬಳಸುವಂಥ ನೀರು ಇಂಥ ನೀರು. ಕೆಲವೊಂದು ಭಾಗದಷ್ಟು ನೀರನ್ನು ನಾವು ನಿಜವಾಗಿಯೂ ಅದಕ್ಕೆ ನಾವು ಬಳಸಬಾರದು, ಅಂದ್ರೆ ಹೆಚ್ಚಾಗಿ ಬಳಸಬಾರದು, ಅಂಥದಕ್ಕೆ ಬಳಸ್ಕೊಳ್ತೇವೆ. ಆದರೆ ಅದನ್ನು ನಾವು ಪುನಃ ಪರಿಸರಕ್ಕೆ ಸೇರಿಸಿಕೊಳ್ಬೋದು ಮರುಬಳಕೆ ವಿಧಾನಗಳ ಮೂಲಕ. ಅಂದ್ರೆ ಈಗ ದೈನಂದಿನ ಉಪಯೋಗಕ್ಕೆ ನಾವು ಬಳಸ್ಕೊಳ್ತೇವಲ್ಲ, ನಮ್ಮ ಆಹಾರ ತಯಾರಿಕೆಗಿರ್ಬೋದು ಅಥವಾ ನಮ್ಮ ಶುಚಿತ್ವಕ್ಕೆ ಬಳಸಿಕೊಳ್ಳುವಂಥ ನೀರನ್ನ ನಾವು ಸಂಸ್ಕರಿಸಿ ಪುನಃ ಬಳಕೆಗೆ ಅದನ್ನು ಮಾಡಿಕೊಳ್ಬೋದು. ಇಲ್ಲಿ ನಾವು ತಪ್ಪಿದ್ದೇವೆ.
ಈ ನೀರಿನ ಅಭಾವ ಕಾಣಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಿ ನಾವು ವ್ಯಯಿಸಬಹುದೋ ಅಲ್ಲಿ ನಾವು ವ್ಯಯಿಸುವುದನ್ನು ಕಡಿಮೆ ಮಾಡಿದ್ದೇವೆ. ಯಾಕಂದ್ರೆ ಕೃಷಿ ಚಟುವಟಿಕೆ ನಿಂತಿದೆ, ಗದ್ದೆಗಳಲ್ಲಿ ನೀರು ನಿಲ್ತಾ ಇತ್ತು. ಭತ್ತದ ಗದ್ದೆಯಲ್ಲಿ ಅದು ನೀರಿನಲ್ಲಿ ಆಗುವಂತ, ಆ ನೀರು ನಿಂತ ನೀರಲ್ಲಿ ನಿಲ್ಲುವುದು ಮಾತ್ರ ಅಲ್ಲ, ಭೂಮಿಯ ಅಡಿಗೂ ಸೇರ್ತಾ ಇತ್ತು, ವಾತಾವರಣಕ್ಕೆ ನೀರಾವರಿಯಾಗಿ ಸೇರ್ತಾ ಇತ್ತು. ಸೊ ನಾವು ಬಳಸಿದ ನೀರು ವಾತಾವರಣದಲ್ಲೇ ಉಳಿತಿತ್ತು. ಸೊ ಅದಕ್ಕೆ ನಾವು ಹೆಚ್ಚಾಗಿ ಬಳಸ್ಬೋದಿತ್ತು, ನಾವು ಅದನ್ನು ಇವತ್ತು ಕಡಿಮೆ ಮಾಡಿದ್ದೇವೆ. ಯಾವುದಕ್ಕೆ ನಾವು ಕಡಿಮೆ ಬಳಸಬೇಕಿತ್ತು ಅದಕ್ಕೆ ಹೆಚ್ಚು ಹೆಚ್ಚು ಬಳಸ್ತಾ ಇದ್ದೇವೆ. ಆ ಉದ್ದೇಶಕ್ಕೋಸ್ಕರ ಈಗ ಎಂತ ಸರ್ ಹೇಳಿದ ಹಾಗೆ ಎತ್ತಿನ ಹೊಳೆಗಳಂತ ಯೋಜನೆಗಳು ರೂಪುಗೊಂಡಿವೆ. ಮೂಲ ಉದ್ದೇಶ ಜನರಿಗೆ ಕುಡಿಯುವ ನೀರಲ್ಲ, ಆಧುನೀಕರಣ, ಕೈಗಾರಿಕೀಕರಣ, ಜನರ ಸುಖಕ್ಕೋಸ್ಕರ ವಿವಿಧ ಉತ್ಪನ್ನಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳಿಗೆ ನೀರು ಬೇಕು. ನಾವು 10% ನೀರು ಕುಡಿದ್ರೆ ಅದು 90% ನೀರನ್ನು ಅದು ಉಪಯೋಗಿಸ್ತದೆ. ನಮ್ಮ ಶರೀರ 60% ನೀರಿನಿಂದ ಹೊಂದಿದೆ. ನಮ್ಮ ಶರೀರದಲ್ಲಿ 60% ನೀರು, ನೋಡ್ಲಿಕ್ಕೆ ಇಷ್ಟು ಗಟ್ಟಿಯಾಗಿ ಕಾಣ್ತೇವೆ, ನಮ್ಮ ಶರೀರದ ಅರ್ಧಕ್ಕಿಂತಲೂ ಹೆಚ್ಚು ನೀರೇ ಇರುವುದಿದ್ರೆ, ನೀರಿಲ್ಲದೆ ಬದುಕಿಲ್ಲ. ನಾವೀಗ ಪತ್ರಿಕೆಗಳಲ್ಲಿ ಓದ್ತಿರ್ಬೋದು, ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ಅಥವಾ ಕೆಲವೊಂದು ಚಿಂತಕರ ಚಿಂತನೆಗಳ ಬಗ್ಗೆ ನಾವು ಗಮನ ಹರಿಸಿರ್ಬೋದು. ಕೆಲವೇ ವರ್ಷಗಳಲ್ಲಿ ಕುಡಿಯುವ ನೀರಿಗೆ ಅಭಾವ ಕಂಡು ಬರ್ಬೋದು. ಯಾವುದು ಏನೊಂದು ಬೆಲೆ ಇಲ್ಲದ ನೀರಿಗೆ ನಾವು ಬೆಲೆ ಕಟ್ಟಲಾಗದಂತ ಪರಿಸ್ಥಿತಿ ಬರಬಹುದು ಅಂತ. ಇದಕ್ಕೆ ಕಾರಣ ಇಷ್ಟೆ, ನೀರಿನ ಕೊರತೆ ಉಂಟಾಗಲಿಕ್ಕೆ ಮಾನವನ ಚಟುವಟಿಕೆಗಳೇ ಮೂಲ ಕಾರಣ. ಹಿಂದೆ ಇರುವಂತ ಇಲ್ಲಿ ಹಿರಿಯರಿದ್ದೀರಿ, ನೀವು ಒಂದು ಸಣ್ಣ ಮಕ್ಕಳ ಪ್ರಾಯದಲ್ಲಿರುವಾಗ ಹಿರಿಯರುಗಳು,